ನಮಸ್ಕಾರ. ಸೊಲ್ಮೆಲು ತಿರುಗುಬಾಣಕ್ಕೆ ಸ್ವಾಗತ. ಖಡಕ್ ಪ್ರಶ್ನೆಗೆ ಖಡಕ್ ಉತ್ತರ. ನಾನು ಜಿತೇಂದ್ರ ಕುಂದೇಶ್ವರ. ಇಂದಿನ ತಿರುಗುಬಾಣದ ಅತಿಥಿ ಪ್ರಾದೇಶಿಕ ಪತ್ರಿಕೋದ್ಯಮದಲ್ಲಿ ರಾಜ್ಯದಲ್ಲಿಯೇ ಒಂದು ಸಂಶೋಧನೆಗೆ ಅರ್ಹವಾದ ಗ್ರಾಸವಾದಂತಹ ಒಂದು ಪತ್ರಿಕೆಯನ್ನು ಸ್ಥಾಪಿಸಿದ ಸಾಧಕ, ಸುದ್ದಿ ಬಿಡುಗಡೆ ಪತ್ರಿಕೆಗಳ ಸಂಪಾದಕರು ಡಾಕ್ಟರ್ UP ಶಿವಾನಂದ. ನಾವು ಜುಲೈ ತಿಂಗಳಲ್ಲಿ ವೈದ್ಯರ ದಿನ ಮತ್ತು ಪತ್ರಿಕಾ ದಿನ ಎರಡನ್ನೂ ಆಚರಿಸುತ್ತೇವೆ. ವೈದ್ಯರು ಮತ್ತು ಪತ್ರಕರ್ತರು ಆದಂತಹ ಡಾಕ್ಟರ್ UP ಶಿವಾನಂದ ಅವರು ಇವತ್ತಿನ ಅರ್ಹ ಅತಿಥಿ. ಶಿವಾನಂದ ಅವರೇ, ನಮಸ್ಕಾರ. ತಿರುಗುಬಾಣಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನೀವೊಬ್ಬ ವೈದ್ಯರು, ಯಾಕೆ ಪತ್ರಿಕೋದ್ಯಮಕ್ಕೆ ಪ್ರವೇಶ ಮಾಡಿದ್ರಿ? ಉದ್ದೇಶ ಏನು? ವೈದ್ಯರಾಗಿದ್ದೆ ನಾನು 80ರಿಂದ ಸುಳ್ಯದಲ್ಲಿ 75ರಿಂದ ಪ್ರಾರಂಭ ಆಗಿದೆ. 80ರಲ್ಲಿ ಸುಳ್ಳಿ ನರ್ಸಿಂಗ್ ಹೋಮ್ ಮಾಡಿದ್ದೆ. ಹಳ್ಳಿಗಳಿಗೆ ಭೇಟಿ ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ನಮಗೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಂದೆ, ಕಾಯಿಲೆ ತಡೆಯೋದು ಮುಖ್ಯ ಅಂತ. ಹಾಗೆ ಮಾಡ್ತಾ ಸುಳ್ಯದಲ್ಲಿ ಕುಡಿಯೋ ನೀರಿತ್ತು. ಕುಡಿಯೋ ನೀರು ಅಂದರೆ ನೇರವಾಗಿ ನರ್ಸಿಂಗ್ ಹೋಗಿ ಬರೋ ನೀರು, ಅದು ಮಳೆಗಾಲದಲ್ಲಿ ಒಂದು ಸಲ ಕೆಂಪು ಬರ್ತಾ ಉಂಟು. ನಾಳೆ ನೇರಿಗೆ ಬೇಕು ನಲ್ಲಿ ನೀರು, ಪೋರ್ಟೇಬಲ್ ವಾಟರ್, ಶುದ್ಧ ನೀರು ಬೇಕು. ನಲ್ಲಿ ನೀರು ಅದು ಶುದ್ಧ ಇಲ್ಲ ಅಂತ ಐತೆ. ಕೆಸರು ಮಿಶ್ರಿತ ಬರ್ತಾ ಇದ್ರೆ, ಮಣ್ಣು ಮಿಶ್ರಿತ ಬರ್ತಾ ಇದ್ರೆ ಶುದ್ಧ ಅಲ್ಲ. ಆಗ ಅದನ್ನು ಮುನ್ಸಿಪಾಲ್ಟಿ ಅಂತ ಹೇಳಿದೆ, ಶುದ್ಧ ನೀರಲ್ಲ. ಆಗ ನೋಡೋಕೆ ಹೊಳೆಯಿಂದ ನೇರ ಸಪ್ಲೈ, ಅಲ್ಲಿ ಪೈಸಿನ ಹೊಳೆ ಇದೆ, ಶುದ್ಧೀಕರಣ ಘಟಕ ಇರಲಿಲ್ಲ. ನೀವು ಗೊತ್ತಿದೆ, ಹೊಳೆ ಅಂದರೆ ಗೊತ್ತಿದೆ, ಹೀಗೆ ವಿಸರ್ಜನೆಗಳು ಅದು ಇದೆಲ್ಲ ಅದರಲ್ಲಿ ಬರೋದು. ಆಗಿರುವಾಗ ಅದರಲ್ಲಿ ನೇರ ನಾನು ಬಂದು ಹೇಳಿದಿಲ್ಲ, ಕಂಪ್ಲೀಟ್ ಇದು ಶುದ್ಧೀಕರಣ ಆಗಬೇಕು ಹೊಳೆ, ಇಲ್ಲ ಅಗತ್ಯ ಇಲ್ಲ ಅಂತ ಹೇಳಿದೆ. ಆಗ ನಾವು ಟೆಸ್ಟ್ ಮಾಡಲಿ ಕಳಿಸಿದೆ. ಟೆಸ್ಟ್ ಮಾಡಿ ಕಳಿಸಿದಾಗ ನ್ಯಾಚುರಲ್ ಒಂದು ರಿಪೋರ್ಟ್ ಬರ್ತದೆ, ಫೀಕಲ್ ಕಂಟಾಮಿನೇಟೆಡ್ ಅಂತ. ಅಂದರೆ ಈ ಕೊಲೆ ಕೌಂಟ್ ಅದು ಫೀಕಲ್ ಕಂಟಾಮಿನೇಟೆಡ್, ಅದಕ್ಕೆ ಮಲಮಿಶ್ರಿತ ತರ್ಜುಮೆ ಮಾಡಿದೆ, ಮಲಮಿಶ್ರಿತ ಅಂತ. ಆಗಿರುವಾಗ ನಾನೇನು ಮಾಡಿದೆ, ಜನರಲ್ಲಿ ಜಾಗೃತಿ ಮಾಡುವ ಅಂತ. ಅದರಲ್ಲಿ ಕಾಯಿಲೆ ಇಡ್ತದೆ, ದೇಶದ ಕಾಯಿಲೆ ಇಡ್ತದೆ ಅಂತ. ಅದು ಮಲಮಿಶ್ರಿತವಾದ ನೀರು ಅಂತ ಕನ್ನಡದಲ್ಲಿ ತರ್ಜುಮೆ ಮಾಡಿ ಅನೌನ್ಸ್ ಮಾಡಿದೆ, ಜಾಗೃತಿ ಮಾಡಿ ಬೀಸಿ ನೀರು ಕುಡಿಬೇಕಂತ. ಅದು ಭಾಳ ಒಂದು ಅಡ್ವರ್ಸ್ ರಿಯಾಕ್ಷನ್ ಆಯಿತು ನಿಮ್ಮ ವಿರುದ್ಧ. ಜನಗಳಿಗೆ ಆಯ್ತು, ಏನು ನಮ್ಮ ಕುಡಿಯೋ ನೀರನ್ನು ಮಲಮಿಶ್ರಿತ ಅಂತ ಹೇಳ್ತಾನಲ್ಲ ಅಂತ. ಜನರಿಗೆ ಸಿಟ್ಟು ಬಂತು, ಜನರಿಗೆ ಸಿಟ್ಟು ಬಂತು. ಹಾಗೆ ಎಂಥದ್ದಿದು ಅಂತೇಳಿ ಮುನ್ಸಿಪಾಲ್ಟಿ ನನ್ನ ಮೇಲೆ ಒಂದು ಕೇಸ್ ಕೂಡ ಮಾಡಿದರು. ಏನಿದು ನಮ್ಮಲ್ಲಿ ಹೆದರಿಸ್ತೀರಿ ಮಲಮಿಶ್ರಿತ ಅಂತ, ಜನಗಳ ಬಗ್ಗೆ ತಪ್ಪು ಅಭಿಪ್ರಾಯ ಕೊಡ್ತಾ ಇದ್ದೀರಿ. ಆಗ ನನಗೆ ಟೆಕ್ನಿಕಲಿ ನಾವು ಡಾಕ್ಟರ್ ಆಗಿದ್ದದು, ನಮಗೆ ಈ ಸಾಮಾಜಿಕ ಇದು ಗೊತ್ತಿಲ್ಲ. ಅದು ಮಲ ಅದು ಟರ್ಮಿನಾಲಜಿ ಸೇಮ್, ಫೀಕಲಿ ಕಂಟಾಮಿನೇಟ್ ರಿಪೋರ್ಟ್ ಬರೋದು ಹಾಗೇನೆ. ಈ ಕೊಲೆ ಕೌಂಟ್ ಅಂದರೆ ಮಲದಲ್ಲಿರೋ ಕೊಲೆ, ಅದು ಈ ಕೊಲೆ ಅಂದರೆ. ಹಾಗೆ ಇದು ಟರ್ಮ್ ಮಲಮಿಶ್ರಿತ, ಫೀಕಲಿ ಅಂದರೆ ಮಲಮಿಶ್ರಿತ ಅಂತ ಬರೋದು. ಅದು ಟೆಕ್ನಿಕಲ್ ಅದು ಅಶುದ್ಧ ನೀರಂತ, ಕಾಯಿಲೆ ಬರುವಂಥ ನೀರಂತ. ಹಾಗೆ ಇದು ಹೇಗೆ ರಿಯಾಕ್ಷನ್ ಆಯಿತು ಅಂದರೆ, ಮುನ್ಸಿಪಾಲ್ಟಿ ನನ್ನ ಮೇಲೆ ಕೇಸ್ ಮಾಡಿದರು, ಜನರಲ್ಲಿ ಹೆದರಿಸ್ತಾ ಇದ್ದಾನೆ ಅಂತ. ಸೊ ನನಗೆ DC ಅವ್ರಿಗೆ ಗೊತ್ತು ಕಂಪ್ಲೇಂಟ್. ನಾನು ಕಡೆಗೆ ಶಂಕಪುರಿ ಅಂತ ಪುತ್ತೂರಲ್ಲಿ ಲೀಡ್ರ್ ಇದ್ದರು, SK ದಾಸ್ ಆಗ DC. ನನ್ನ ಮೇಲೆ ಕೇಸ್ ಮಾಡುತ್ತಂತ ನಾನು ಹೆದರಿ DC ಹತ್ರ ಹೋದೆ. ಆಗ ಹೇಳಿದ್ರು, ಏನು ಮಾಡಬೇಡಿ, ನಾನಿದ್ದೇನೆ, ಕೇಸ್ ಮಾಡೋದಿಲ್ಲ ನಿಮ್ಮ ಮೇಲೆ ಅಂತ. ಆಗ ಬಳಕೆದಾರ ವೇದಿಕೆ, ಇದು 82ನೇ ಇಸ್ವಿ, ನಾನು ಹೇಳೋದು 82ರಲ್ಲಿ ಬಳಕೆದಾರ ವೇದಿಕೆ ಪಾ ನಾರಾಯಣರು ಮತ್ತು ರವೀಂದ್ರ ಶಾನ್ಭೋಗ್ ಒಂದು ಸಭೆ ಕರೆದಿದ್ರು. ನಾನು ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿ ಕೇಳುವಾಗ ಇದು ನನ್ನ ಘಟನೆ ಹೇಳಲಿಕ್ಕೆ ಹೀಗೆ ಆಯಿತು. ನಾನು ಕೊನೆಯಲ್ಲಿ ಎಲ್ಲ ಆದಮೇಲೆ ಕರೆದು ಕೇಳಿದಾಗ ಅವ್ರು ಹೇಳಿದ್ರು, ಏನು ನಿಮ್ಮ ಮೇಲೆ ಕೇಸ್ ಮಾಡೋದು, ನೀವು ಗ್ರಾಹಕರು ಬಳಕೆದಾರರು, ನೀವು ಅವರ ಮೇಲೆ ಕೇಸ್ ಮಾಡೋದು ಬಿಟ್ಟು ನಿಮ್ಮ ಮೇಲೆ ಕೇಸ್ ಯಾರು ಮಾಡ್ತಾರೆ? ಅಲ್ಲ DC ಹೇಳಿದ್ರು. ನಾಳೆ DC ಹೇಳಿದ್ರು, ಯಾಕೆ ನಿಮ್ಮ ಹಕ್ಕು ಗೊತ್ತಿಲ್ಲ ನಿಮಗೆ ಅಂತ ಕೇಳಿದ್ರು ಡಾಕ್ಟ್ರಾಗಿ. ನನಗೆ ಅದು ದೊಡ್ಡ ಶಾಕ್ ಆಯ್ತು ಜೀವನ. 32 ವರ್ಷ ಹಾಗೆ ಹೆಚ್ಚು ಕಡಿಮೆ, ಇಷ್ಟು ವರ್ಷ ಆಗಿ ವೈದ್ಯರಾಗಿ ತಿರುಗಾಡಿ ನನ್ನ ಹಕ್ಕು ಗೊತ್ತಿರಲಿಲ್ಲ ನನಗೆ. ಅದರಿಂದ ನಾನು ಆಗ ಒಂದು ಬಳಕೆದಾರ ಹಕ್ಕಂತ ಮಾಡಿ ಮುನ್ಸಿಪಾಲ್ಟಿ ಮೇಲೆ ಕೇಸ್ ಮಾಡಿ, ಕೇಸಿನಲ್ಲಿ ಅದು ಚರ್ಚೆಗೆ ಬಂದು ಫಿಲ್ಟ್ರೇಷನ್ ಸ್ಯಾಂಕ್ಷನ್ ಆಯಿತು. ಆಗ ನನಗೆ ಗೊತ್ತಾಯ್ತು, ಈಗ ಡಾಕ್ಟ್ರಾಗಿ ನಾನು ಮಾಡೋದಕ್ಕಿಂತ ಹೆಚ್ಚು ಕೆಲಸವನ್ನು ಈ ಮಾಹಿತಿಯಿಂದ ಮಾಡ್ಬೋದಲ್ಲ. ನೀವು ವ್ಯಕ್ತಿಯ ಆರೋಗ್ಯ ಸುಧಾರಣೆಗಿಂತ ಸಮಾಜದ ಆರೋಗ್ಯ ಸುಧಾರಣೆ ಮಾಡ್ಬೋದು. ಹೌದು, ಹಾಗೆ ನೆನೆಸ್ಕೊಂಡು. ಹಾಗಾದ್ರೆ ಮಾಹಿತಿ ಇಲ್ಲದೆ ನಮಗೆ ಭಾಳ ಇಷ್ಟು ನನಗೆ ಗೊತ್ತಿಲ್ಲದ ಇಂಥದ್ದು ಹಕ್ಕುಗಳ ಕೊರತೆ, ಮಾಹಿತಿ ಗೊತ್ತಿಲ್ಲ. ಹಾಗೆ ಬಳಕೆದಾರ ವೇದಿಕೆ ಅಧ್ಯಕ್ಷ ಅದೇ 82ರಿಂದ ಅಧ್ಯಕ್ಷ ಆಗಿ ಒಂದು 3 ವರ್ಷದಲ್ಲಿ ಆದಾಗ, ಆಗ ನನಗೊಂದು ಹುಮ್ಮಸ್ಸು, ಈ ಭ್ರಷ್ಟಾಚಾರದ ದೊಡ್ಡ ಸಂಗತಿ, ಭ್ರಷ್ಟಾಚಾರದ ವಿಷಯದಕ್ಕೂ ಆಂದೋಲನ ಪ್ರಾರಂಭ ಮಾಡಿದ್ವಿ. ಭ್ರಷ್ಟಾಚಾರ ಆಂದೋಲನ ಮಾಡೋಕೆ ಅತಿ ದೊಡ್ಡ ಭ್ರಷ್ಟಾಚಾರ ಯಾರು ಅಂತ ಓಟ್ ಹಾಕೋದು ಅಂತೇಳಿ ಪ್ರಚಾರ ಮಾಡಿದ್ವಿ. ಆಗ 85ರಲ್ಲಿ. ಹಾಗೆ ಏನು ಮಾಡಿದ್ವಿ, ಜಾತ್ರೆ ದಿವಸದಲ್ಲಿ ಒಂದು ಪ್ರತಿಕೃತಿನ ಇಟ್ಟು, ಭ್ರಷ್ಟಾಚಾರಿ ಪ್ರತಿಕೃತಿ ಇಟ್ಟು ಓಟ್ ಹಾಕ್ಲಿಕ್ಕೆ ಜನ ಇದು ಅತಿ ದೊಡ್ಡ ಭ್ರಷ್ಟಾಚಾರ ಗುರುತಿಸಿ ಅವ್ರ ಪ್ರತಿಕೃತಿ ದಾನ ಮಾಡುವ ಅಂತ ವೋಟಿಂಗ್ ಹಾಕಿದೆವು. ಯಾರು ಬಂದರು? ಓಟ್ ಬಂತು. ಅದು 80 ಜಾತ್ರೆ, ಸುಳ್ಯ ಜಾತ್ರೆ.
ಓಟ್ ಹಾಕಿರುವಾಗ ನನಗೆ ಪ್ರೊಟೆಕ್ಷನ್ ಪೊಲೀಸವರು ಕೊಟ್ಟರು. ಯಾಕೆ ಕೊಟ್ಟರು ಅಂದರೆ ಏನಾದರೂ ಗಲಾಟೆ ಆದರೆ ಕಲ್ಲು ಹೊಡೆದ್ರೆ ಅಂತ. ನಾನು ಪ್ರೊಟೆಕ್ಷನ್ ಕೇಳಿದ್ದೆ. ಆಗ ಸರ್ಕಲ್ ಇನ್ಸ್ಪೆಕ್ಟ್ರು ಪುತ್ತೂರಿಂದ ಆಗಲಿಲ್ಲ, ಸುಳ್ಳಿದ್ರೆ ಹೇಳಿದರು. ಒಂದು ಕಾಂಬ್ಳೆ ಅಂತ ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳಿ ನನಗೆ ಒಂದು ಸುತ್ತ ಪ್ರೊಟೆಕ್ಷನ್ ಕೊಟ್ಟರು. ಅಲ್ಲಿ ಓಟ್ ಹಾಕುವಾಗ ಓಟಿನ ಹೆಸರು ಬಂತು, ಅದು ಕಾಂಬ್ಳೆ ದೇವತ್ತು ಎಸ್ ಇದ್ದೆ. ಅಯ್ಯೋ, ನಮಗೆ ಪ್ರೊಟೆಕ್ಷನ್ ಕೊಡ್ಲಿತ್ತಿದ್ರು ಅವರು. ಪ್ರತಿಕ ದಹನ ಆಯಿತು, ಜನ ಅದಕ್ಕೆ ಉತ್ತಿ ಅಂತೇಳಿ ಹೀಗೆ ಉಗ್ತಾ ಇರುವಾಗ ತುಳಿದು ಉಗ್ದು ಅದೊಂದು ಒಂದು ಕಾರ್ಯಕ್ರಮ ಬೇಕಾಗಿತ್ತು. ನನಗಂತೂ ಎಂತ ಮಾಡಬೇಕಂತ ಗೊತ್ತಾಗಲಿಲ್ಲ. ಯಾಕೆಂದರೆ ಅದು ಏನಾಯಿತು, ಸಾಮಾನ್ಯ ಅವ್ರ ಪ್ರವೇಶ ಕಾಳೆ ಬಂದು ನಿಂತ್ಕೊಂಡಿದ್ರು ಕಾಂಬ್ಳೆ. ಇಲ್ಲಿ ಓಟ್ ಹಾಕೋರಿಗೆಲ್ಲ ಅವರು ಕಂಡದ್ರಿಂದ ಅವರು ರಿಕ್ಷಾದವರು ಸಾಮಾನ್ಯವಾಗಿ ಹಾಗೆ ಬಂದಿರ್ಬೋದು. ಆದರೆ ಕಾಂಬ್ಳೆ ಕೂಡ ಭ್ರಷ್ಟಾಚಾರಿ ಆಗಿದ್ದರು. ಹಾಗೆ ಆದಮೇಲೆ ನನಗೆ ರಿಯಾಕ್ಷನ್ಸ್ ಮರುದಿನ ಪ್ರಾರಂಭ ಆಯಿತು ಈ ಇನ್ನೊಂದು ಕಡೆಯಿಂದ. ಈಗ ರಿಯಾಕ್ಷನ್ ಆದಾಗ ನನ್ನ ಮೇಲೆ ಎಲ್ಲ ಇಲಾಖೆಯಿಂದ ಬಂತು, ನೀನು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿದ ನನ್ನ ಪ್ರಿಂಟ್ ಓಡಾಯಿತು ನಮ್ಮದಲ್ಲಿ. ಆ ಪ್ರಿಂಟ್ ಭ್ರಷ್ಟಾಚಾರ ಅಂತ ಪ್ರಿಂಟ್ ಮಾಡಿದ ಪ್ರಿಂಟ್ ಓಡಿತು. ಕೇಸ್ ಮಾಡಬೇಕಿಲ್ಲ, ನಿಮ್ಮನ್ನು ಎಲ್ಲಿ ಮಾನಷ್ಟ ಕೇಸ್ ಆದರೆ, ಎಲ್ಲಿ ಬೆಂಕಿ ಬಿದ್ದರೆ, ಎಲ್ಲಿ ಮಾಡಿದ್ರೆ ನಿಮ್ಮ ಜಾಮೀನಿಗೆ ನಿನ್ನ ಹೆಸರು ಸೇರಿಸ್ತೇನೆ. ಯಾರು ಹೇಳಿದ್ದು? ಕಾಂಬ್ಳೆ ಡೈರೆಕ್ಟ್ ಹೇಳೋದಕ್ಕಿಂತ ಇಂಡೈರೆಕ್ಟಾಗಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ಹೇಳಲಿಕ್ಕೆ ಶುರು ಮಾಡಿದ್ವಿ, ನಮ್ಮ ಕೇಸ್ ಸೇರಿಸ್ತೇವೆ, 6 ತಿಂಗಳು ಜಾಮೀನಿಲ್ಲ. ಆಗ ಪರಿಸ್ಥಿತಿ ಆಗಿತ್ತು. ಅಂಥ ಕೇಸಲ್ಲಿ ಬಂದರೆ 6 ತಿಂಗಳು ಜಾಮೀನಿಲ್ಲದ ಪರಿಸ್ಥಿತಿ. ನೀನು ಯಾವುದೊಂದು ಕೇಸ್ವರೆಗೂ ಇನ್ನೊಂದು ಕೇಸ್ಗೆ ಹಾಕೋದು, ಇಡೀ ಇಲಾಖೆ ನಿನ್ನನ್ನು ಮಾಡ್ತೇವೆ ಟಾರ್ಗೆಟ್ ಅಂತ. ಅದು ಎಲ್ಲ SP ಲೆವೆಲ್ ಮೇಲಿಂದ ಎಲ್ಲ ಲೆವೆಲ್ ಬಂತು. ಅದು ಇಲಾಖೆ ಅವಮಾನ ಮಾಡಿದ್ದು, ಆಗ ಮಾಡಬೇಕಂತ ನಾನು ಒಂದು ಕ್ಷಮೆ ಕೇಳಬೇಕಂತ ನಾನು ಡಾಕ್ಟ್ರಾಗಿ ಬೆಳಕರಿ ಅಧ್ಯಕ್ಷ ಆಗಿ ಕ್ಷಮೆ ಕೇಳುವುದ. ಆಗ ಮದುವೆ ಕೂಡ ಆಗಿತ್ತು. ಎಲ್ಲಿ ಹೋಗೋದು, ಊರು ಬಿಡುವಾಗಿಲ್ಲ, ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಆಗ ಸಂದರ್ಭದಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆಯಿತು. ರಾಮಕೃಷ್ಣ ಹೆಗಡೆ ಡಿಕ್ಲೇರ್ ಮಾಡಿದ್ದು ಆ ಟೈಮಲ್ಲಿ. ರಾಮಕೃಷ್ಣ ಆಗ ಈ ಮಾಹಿತಿ ಕಲ್ತದ್ರೆ ನಮಗೆ ಎಲೆಕ್ಷನ್ ಪ್ರಭಾವ ಗೊತ್ತಿತ್ತು. ಎಲೆಕ್ಷನ್ ಸಂದರ್ಭದಲ್ಲಿ ಇದನ್ನು ಎಕ್ಸ್ಪೋಸ್ ಮಾಡ್ಬೋದು ಅಂತ. ಆಗ ರಾಮಕೃಷ್ಣ ಹೆಗಡೆ ಚೀಫ್ ಮಿನಿಸ್ಟರ್ ಪುನಃ ಕಂಟೆಸ್ಟ್ ಮಾಡ್ತು. ಬಸವನಗುಡಿ, ಸೊರಬದಲ್ಲಿ ಬಂಗಾರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗುವಂಥ ಕ್ಯಾಂಡಿಡೇಟ್ ಹೇಳಿದೆ. ಅದೇ ಅಲ್ಲಿ ಆಗನಿತ್ತು. ಅಲ್ಲಿ ಆಮೇಲೆ ಇಲ್ಲಿ ಕಾರ್ಕಳ್ಳಿ, ಮೊಯ್ಲಿ ಇವರೇ ಇದ್ದರು. ನಾನು ಈ ಕೇಸ್ ಆಗ್ತದೆ ಇಂಥ ಘಟನೆ ಪ್ರಚಾರಕ್ಕಾಗಿ ಎಲೆಕ್ಷನ್ ಇತ್ತೆ. ನೀವು ಎಲೆಕ್ಷನ್ ನಿಂತರಿ? ನಾನು ಎಲೆಕ್ಷನ್ ಇತ್ತೆ. 3 ಕಡೆ ನಿತ್ಯ. ಯಾಕೆಂದರೆ ಈ ವಿಷಯವನ್ನು ಪ್ರಚಾರ ಮಾಡುವ, ಜನಗಳ ಮುಂದೆ ತಗೊಂಡು ಹೋಗುವ ಅಂತ. ಹಾಗೆ 3 ಕಡೆ ಎಲೆಕ್ಷನ್ ಇದ್ದಾಗ ನನಗೆ ಭಾಳ ಪ್ರೊಟೆಕ್ಷನ್ ಸಿಕ್ತು. ಯಾಕೆಂದರೆ ಆ ಟೈಮಲ್ಲಿ ಇರುತ್ತೆ. ಈಗಿನ ಕೂಡ ಇದೆ, ಎಲೆಕ್ಷನ್ನಲ್ಲಿ ಯಾರಾದರೂ ಕ್ಯಾಂಡಿಡೇಟಿಗೆ ತೊಂದರೆ ಆದರೆ ಇದನ್ನು ಎಲೆಕ್ಷನ್ ರದ್ದಾಗ್ತದೆ. ಹಾಗೆ ಈ 3 ಜನ ಪ್ರಾಮಿನೆಂಟ್ ಕ್ಯಾಂಡಿಡೇಟ್ಗಳು ಕೂಡ ನನಗೆ ಪೂರ್ಣ ಪ್ರೊಟೆಕ್ಷನ್ ಕೊಡಲಿಕ್ಕೆ ಶುರು ಮಾಡಿದ್ರು. ನಿಮ್ಮ ಹೆದರಿಕೆಗೆ ರಕ್ಷಣೆಗೋಸ್ಕರ ಎಲೆಕ್ಷನ್ ಆಯಿತು. ಎಲ್ಲ ಕಡೆ ಹೋದ್ರು ಪೊಲೀಸ್ ಪ್ರೊಟೆಕ್ಷನಲ್ಲಿ ಭಾಷಣ, ಇಡೀ ಅವರಿದ್ದ ಕ್ಷೇತ್ರದಲ್ಲಿ ಪ್ರಚಾರ ಆಯಿತು. ಎಷ್ಟು ಓಟು ಬಂತು? ಓಟುಗಳು ನಾನು ಓಟ್ ಕೊಡಬೇಡಿ ಅಂತ ಹೇಳಿದ್ದು. ನನಗೆ ಓಟುಗಳು ನಾನು ಇತ್ತದ್ದು ಈ ವಿಷಯವನ್ನು ಗಮನಕ್ಕೆ ತರಲಿಕ್ಕೆ. ವೋಟರ್ಗಳಿದ್ರು, ಆದರೂ ಓಟುಗಳು ಬಿದ್ದಿವೆ. ಅದು ನಾನು ಕೇಳಿಲ್ಲ. ಆಗ ಹೇಳಿದ್ದು ನಾನು ಇವರಿಗೆ ಓಟ್ ಕೊಡಿ, ಆದರೆ ಒಂದು ಕಂಡೀಷನ್ ಮೇಲೆ ಓಟ್ ಹಾಕಿ, ಈ ಭ್ರಷ್ಟಾಚಾರಕ್ಕೆ ಎದುರು ನಿಂತವರ ಮೇಲೆ ಕೇಸ್ಗಳಾಗ್ತದೆ, ನೀವು ಮುಖ್ಯಮಂತ್ರಿ ಪ್ರೊಟೆಕ್ಷನ್ ಕೊಡಿ ಅಂತ ಕೇಳಿ. ಒಂದು ವೇಳೆ ನಾನು ತೊಂದರೆ ನಿಮ್ಮ ಮುಂದೆ ಬರ್ತೇನೆ ಇನ್ನೊಂದು ಸರ್ತಿಗೆ. ಎಲ್ಲರೂ 3 ಕಡೆ ಓಟು ಕೇಳುವುದಾದ್ರೆ 4 ಕಡೆ ಕೇಳುವಂಥದ್ದಲ್ಲ. ಎಲ್ಲ ಕಡೆ ಇದು ಪ್ರಚಾರ ಆಯಿತು. ಎಲೆಕ್ಷನ್ ಅದು ಎಲ್ಲರಿಗೂ ಅದು ಗೊತ್ತಾದ ಕೊಳ್ಳೆ ಏನಾಯಿತು, ಕೂಡಲೇ ಕರೆದ್ರು, ಕಮಿಷನ್ ಕರೆದು ಹೇಳಿದರು, ಏನು ವಿಷಯ ಹೇಳಿದೆ. ನೋಡಿ, ಹೀಗೆ ನನಗೆ ಒಂದು ಭ್ರಷ್ಟಾಚಾರದ ಹೋರಾಟ ಮಾಡಿದ್ದಕ್ಕೆ ಕೇಸ್ ಮಾಡೋದಾದರೆ ಇನ್ನು ಹೀಗೆ ಮಾಡೋದು, ಅದು ಚೀಫ್ ಕ್ಯಾಂಡಿಡೇಟ್ ಅವ್ರಿಗೆ ಗೊತ್ತಾಗಬೇಕಂತ. ಆಗ ಪತ್ರಕರ್ತರಲ್ಲಿ ಹೋದೆ. ಪತ್ರಕರ್ತರು ಹೇಳಿದರು, ತುಂಬ ಬೆಂಬಲ ಕೊಟ್ಟರು ನನಗೆ. ವಿಧಾನಸೌಧದಲ್ಲಿ ಬೆಂಬಲ ಕೊಟ್ಟಾಗ ಹೇಳಿದರು, ಇದು ಭಾಳ ಒಳ್ಳೆಯ ವಿಷಯ. ಹೇಳಿದೆ, ನಾನು ಈ ಕಡೆ ನಿಂತಿದ್ದೇನೆ. ಆಗ ಹೇಳಿದ್ರು, ನಿಮಗೆ ಒಂದು ರಕ್ಷಣೆ ಕೊಡ್ತೇವೆ ನಾವು, ಈ ಸತಿ ನೀವು ಇದಕ್ಕೆ ಹೋದ ಮೇಲೆ ಈಗ ನೆಕ್ಸ್ಟ್ 1 ವರ್ಷ ಕಳೆದ ಮೇಲೆ. ಆಗ ಹೇಳಿದ್ರು, ಏನು ಹೆದರಬೇಡಿ, 5 ವರ್ಷದವರೆಗೆ ಯಾರು ಮುಖ್ಯಮಂತ್ರಿ ಆಗಿರ್ತಾನೆ, ನೀವು ಅವರ ಮೇಲೆ ನಿಂತಿದ್ರಿ. 5 ವರ್ಷದ ಅವಧಿಯಲ್ಲಿ ಏನಾದರೂ ನಿಮ್ಮ ಮೇಲೆ ಕೇಸ್ ಆದರೆ ಇದೆ ಪುನಃ ಮುಖ್ಯಮಂತ್ರಿ ಇದು ನಿಂತವನಿಗೆ ಕೇಸ್ ಆಗಿದೆ, ಹರಾಸ್ಮೆಂಟ್ ಮಾಡ್ತಾರೆ ಅಂತ ನಾವು ತಗೊಳ್ತೇವೆ, 5 ವರ್ಷಕ್ಕೆ ಹೆದರಬೇಡಿ ಅಂತ ಹೇಳಿದರು. ಆಗ ನನಗೆ ಅನಿಸಿತ್ತು ಒಂದು ಪ್ರೊಟೆಕ್ಷನ್ ದಾರಿ ಮತ್ತು ಮಾಹಿತಿ. ನಾನು ಎಸ್ಕೊಂಡು ಇನ್ನು ಪತ್ರಕರ್ತರ ನಮಗೆ ಕೊಟ್ಟು ಪ್ರೊಟೆಕ್ಷನ್ ತಗೊಳ್ಳೋದು. ನಾನು ಡೆಲ್ಲಿಗೆ ಹೋಗಿ ಆಗ ಆ ವರ್ಷವೇ ಪತ್ರಿಕೆ ಅರ್ಜಿ ಕೊಟ್ಟು ಸುದ್ದಿ ಬಿಡುಗಡೆ ಅಂತ ಒಂದು ಪತ್ರಿಕೆ ಪ್ರಾರಂಭ ಆಗಾಯಿತು. ರಕ್ಷಣೆಗೆ ಆಗಿ ನಮ್ಮ ಮತ್ತೆ ಮಾಹಿತಿ ನೀಡಲಿಕ್ಕಾಗಿ ಮೈನ್ ಆಗಿ ಮತ್ತೆ ನಮ್ಮ ರಕ್ಷಣೆ ಪತ್ರಿಕೆ ಪ್ರಾರಂಭ. ನೀವು ಅದೇ ಪತ್ರಿಕೆಯನ್ನು ಆರಂಭ ಮಾಡಿದ್ರಿ, ನಿಮ್ಮ ರಕ್ಷಣೆ, ಸಮಾಜದ ರಕ್ಷಣೆಗೋಸ್ಕರ. ನಿಮಗೆ ಸಮಸ್ಯೆ ಬಂದಾಗ ನಿಮ್ಮ ರಕ್ಷಣೆಗೋಸ್ಕರ ಪತ್ರಿಕೆಯನ್ನು ಆರಂಭ ಮಾಡಿದ್ರಿ, ಸಮಾಜಕ್ಕೆ ಮಾಹಿತಿ ಕೊಡಲಿಕ್ಕೆ. ಈಗ ಆ ಪತ್ರಿಕೆಯ ಪ್ರಚಾರವನ್ನು ಯಾವ ರೀತಿ ಮಾಡಿದ್ರಿ ಅಂತ? ಪ್ರಚಾರ ಪತ್ರಿಕೆಯಲ್ಲಿ ಇದೆ. ಹೌದು. ಆಗ ಅಲ್ಲಿ ಒಂದು ವಿಚಾರ ಏನು ಬಂದಂದರೆ, ನಾನು ಸ್ಥಳೀಯವಾಗಿ ಪತ್ರಿಕೆಯನ್ನು ಮಾಡಿದೆ. ಪತ್ರಿಕೆಯಲ್ಲಿ 2 ಮುಖ ತಗೊಂಡಿದ್ದೆ. ಪತ್ರಿಕೆಗಳೀಗ ಆ ಟೈಮಲ್ಲಿ ಅಂದರೆ ನಮ್ಮ ಪುತ್ತೂರು ಸುಳ್ಳಿಯ ನ್ಯೂಸ್ಗಳು ಉದಾಹರಣೆ ಒಂದೇ ಇದ್ದದ್ದು, ಮತ್ತೆಲ್ಲೋ ಡೆಲ್ಲಿ ಬ್ಯಾಂಗ್ಳೂರಿಂದ ಪ್ರಿಂಟ್ ಆಗಿ ಬರ್ತಿದ್ದದ್ದು, ಯಾವುದೇ ನ್ಯೂಸ್ ಬರ್ತಿರಲಿಲ್ಲ. ನಮ್ಮ ದೂರದರ್ಶನದಲ್ಲಿ ಇಟ್ಟಾಗೆ ನೀವು ಪುತ್ತೂರು ಸುಳ್ಳಿಯಲ್ಲಿ ನೋಡ್ಕೊಂಡು ನಾವು ಪುತ್ತೂರಲ್ಲಿ ಇದ್ದರೆ ನಾವೆಲ್ಲ ದೂರದರ್ಶನ ಎಲ್ಲ ದೊಡ್ಡ ಹೊರಗಿನ ನ್ಯೂಸ್ಗಳು ದೊಡ್ಡದಾಗಿ ಬರೋದು. ನಮಗೆ ಅದನ್ನು ಉಲ್ಟಾ ಮಾಡಿದರೆ ಹೇಗೆ, ಅಲ್ಲಿ ನಮ್ಮ ನ್ಯೂಸ್ಗಳು ಬರ್ನೇ ಇಲ್ಲ, ಬರ್ತಾ ಇರಲಿಲ್ಲ.
ಆಗ ನಾನು ಜನಗಳಿಗೆ ಇದನ್ನು ಹೇಳಿದೆ, ಒಂದು ಮಾಹಿತಿ ಮತ್ತು ಎರಡನೇದು ಮಾಹಿತಿ ಅನ್ನೋದು ಮೇನ್ ಪಕ್ಕ ಆಗಿತ್ತು. ಮತ್ತೆ ಹೇಳಿದೆ ನಮ್ಮ ನ್ಯೂಸೇ ನಂಬಬೇಕು. ನಮ್ಮ ನ್ಯೂಸ್ ನಮ್ಗೆ ಗೊತ್ತಿಲ್ಲ, ನಮ್ಮ ನೇರಲ್ಲಿ ಗೊತ್ತಿಲ್ಲ, ಡೆಲ್ಲಿದು ಗೊತ್ತುಂಟು, ಚೈನಾದು ಗೊತ್ತುಂಟು, ಅಮೆರಿಕದ್ದು ಗೊತ್ತುಂಟು, ಇದು ಯಾವ ನ್ಯೂಸ್ ಅಂತ. ಆಗ ನಾವು ಸ್ಥಳೀಯವಾದ ಪತ್ರಿಕೆ ಅಂತ ಪ್ರಾರಂಭ ಮಾಡಿದೆ. ಸ್ಥಳೀಯ ಪತ್ರಿಕೆ ಆದಾಗ ಅದಕ್ಕೆ ನೀವು 89 ಪತ್ರಿಕೆ ತೋರಿಸ್ತೇನೆ, ಇದು 83 ಪತ್ರಿಕೆ, ಈ ಥರ ಪತ್ರಿಕೆ. ಆಗ 15-20 ಪೈಸೆ ಸ್ಟಾರ್ಟ್ ಇತ್ತು ನೋಡಿ. ಎಲ್ಲ ಪುತ್ತೂರು ನ್ಯೂಸ್ಗಳು ಮಾಹಿತಿಗಳು 15 ಪೈಸೆಯಿಂದ ಸ್ಟಾರ್ಟ್ ಆಗಿ ಈಗ ಇದಕ್ಕೆ ಈ ಥರ ಎಲ್ಲ ಸ್ಥಳೀಯವಾದ್ದೇ ಪದಾಧಿಕಾರಿಗಳ ಪಟ್ಟಿ, ಪಂಚಾಯತ್, ಶಾಲಾ ಮುಖ್ಯಸ್ಥರು, ಶಾಲೆ ಮಂತ್ರಿಮಂಡಲದ ನಮ್ಮಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತೀವಿ. ಇದೆಲ್ಲ ಅಡ್ವರ್ಟೈಸ್ಮೆಂಟ್, ಸಣ್ಣ ಅಡ್ವರ್ಟೈಸ್ಮೆಂಟ್. ಪತ್ರಿಕೆ ಪ್ರಾರಂಭ ಮಾಡಿದ್ದೆ ಸ್ಥಳೀಯ ಮಾಹಿತಿಯಿಂದ, ಸ್ಥಳೀಯ ಕಾರ್ಯಕ್ರಮಗಳಿಂದ. ಈಗ ನೀವು ಒಬ್ಬ ವೈದ್ಯರು, ನೀವು ಪತ್ರಿಕೆಗಳನ್ನು ಹಾಕುವಾಗ ಹೋಗುವಾಗ ನೀವು ಸೈಕಲಲ್ಲಿ ಇಟ್ಕೊಂಡು ನೀವು ಸಹಿತ ಪತ್ರಿಕೆಯನ್ನು ಹಾಕ್ತಾ ಇದ್ರಿ ಅಂತ ಹೇಳ್ತಾ ಇದ್ರು. ನಾನು ಆ್ಯಕ್ಚುಲಿ ಒಂದು ಪ್ರೆಸ್ ಇತ್ತು ನಮಗೆ, ನಾನು ಪ್ರೆಸ್ ಬೈ ಮಾಡಿದ್ದೆ ಫಸ್ಟಿಗೆ. ಆದ ಮೇಲೆ ಒಂದು ಪ್ರೆಸ್ ಬೈ ಮಾಡಿದೆ. ಪ್ರೆಸ್ ಪ್ರಿಂಟ್ ಆದ ಮೇಲೆ ಆ ಪ್ರೆಸ್ ಇದ್ದ ಪೇಪರ್ ನಮ್ಮಲ್ಲಿ ಹುಡುಗರಿಲ್ಲ, ನಮ್ಮ ಹುಡುಗರೇ ತಗೊಂಡೋಗ್ಬೇಕಾಗ್ತಿತ್ತು. ಪತ್ರಿಕೆ ನಮ್ಮ ಸ್ಕೂಟ್ರಲ್ಲಿ ಅಂತಲ್ಲ, ಸ್ಕೂಟ್ರಲ್ಲಿ ತಗೊಂಡೋಗ್ತಿದ್ದೆ. ಕೆಲವು ಸತಿ ಅವರ ಪತ್ರಿಕೆಯಲ್ಲಿ ಬಂಡ್ಲೆಲ್ಲ ಆದಾಗ ನಾವು ಹುಡುಗರೊಟ್ಟಿಗೆ ಸೈಕಲ್ನಲ್ಲಿ ಅವರೊಟ್ಟಿಗೆ ಓದದ್ದುಂಟು. ಅವರು ಸೈಕಲ್ ಓದಾಗ ಹುಡುಗರೊಟ್ಟಿಗೆ ಎಲ್ಲೆಲ್ಲಿ ಹೋಗಬೇಕು ಅಂತ ಹೇಳಿ ಕೊಡಲಿಕ್ಕೆ. ಹಾಗಾಗಿ ಪತ್ರಿಕೆಗಳನ್ನು ಪ್ರಚಾರ ಮಾಡಿದಾಗ ಪ್ರಸಾರ ಮಾಡೋದಷ್ಟೇ ಹುಡುಗರೊಟ್ಟಿಗೆ ಓದಿದೆ. ಅವ್ರು ಎಲ್ಲೆಲ್ಲಿ ಕರ್ಕೊಂಡು ಹೋಗಿ ತೋರಿಸ್ಲಿಕ್ಕೆ ಅಂತ ಓದಿದೆ. ಆಮೇಲೆ ಬಸ್ಸಲ್ಲಿ ಹಾಕಿಕೊಂಡು ಬೇರೆ ಕಡೆ ಹೋದಾಗ ನಾನೇ ಬಂಡ್ಲನ್ನು ಹೊತ್ಕೊಂಡು ತಗೊಂಡು ಬಂದದ್ದಿದೆ. ಕಷ್ಟಪಟ್ಟಿದ್ರಿ ಬಟ್ಟಿದೆ. ಅದಕ್ಕೆ ಆಗ ಜನಗಳಿಗೆ ನಮಗೆ ಇದಕ್ಕೆ ಪತ್ರಿಕೆ ಬೆಂಬಲ ಅದಕ್ಕಿಂತ ಹೆಚ್ಚು ಆಗ ಸಂಪಾದನೆ ಇರಲಿಲ್ಲ. ಅದಕ್ಕೆ ನೀವು ವಾರಣಾಸಿಯಲ್ಲಿ ನರೇಂದ್ರ ಮೋದಿ ವಿರುದ್ಧ ಸ್ಪರ್ಧೆ ಮಾಡಿದ್ರಿ. ಇದು ದೇಶದ ಒಂದು ಗಮನ ಸೆಳೆಯುವಂಥ ಪ್ರಚಾರದ ತಂತ್ರ ಅಲ್ವಾ ಅಂತ? ಒಂದು ಕಡೆಯಲ್ಲಿ ಹೌದು, ಪ್ರಚಾರಕ್ಕೆ ಅಂತ ಹೇಳೋದು. ಪ್ರಚಾರದ ಗಮನ ಸೆಳೆಯುವಂಥದ್ದು ಯಾವ ವಿಚಾರಕ್ಕೆ ಅಂತ. ನಾನೇನು ಗೆಲ್ಲಲಿಕ್ಕೆ ಅಂತ ಹೋಗಿ ನಿಂತದಲ್ಲ. ನಾನು 2 ಕಡೆಯಲ್ಲಿ ಎಲೆಕ್ಷನ್ ನಿಂತಿದ್ದೇನೆ. ಒಂದು ಪ್ರಯತ್ನ ಮಾಡಿದೆ. ಒಂದು ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಎದುರು. ರಾಹುಲ್ ಗಾಂಧಿ ಸೋತರು. ರಾಹುಲ್ ಗಾಂಧಿ ಎದುರು ರಾಹುಲ್ ಗಾಂಧಿ ನಿಂತಿದ್ದೆ ಅವ್ರ ಕ್ಷೇತ್ರದಲ್ಲಿ. ರಾಹುಲ್ ಗಾಂಧಿ ಎದುರು ನಮ್ಮ ಎದುರಲ್ಲ, ನಾನು ಅವರೆದು ನಿಂತೆ. ಮತ್ತು ವಾರಣಾಸಿಯಲ್ಲಿ ನನಗೆ ಅಪ್ಲಿಕೇಶನ್ ಹಾಕಿದ್ದೆ, ನಾಮಿನೇಷನ್ ರಿಜೆಕ್ಟ್ ಆಗಿತ್ತು. 2 ಕಡೆ ಹಾಕಿದ್ದೆ. ಯಾಕೆಂದರೆ ಅಲ್ಲಿ ನಾನು ಈ 35 ವರ್ಷ ಪತ್ರಿಕೆ ಏನು ಮಾಡಿದೆ, ಪತ್ರಿಕೆಯಲ್ಲಿ ಏನನ್ನು ಹೇಳಲಿಕ್ಕೆ ಬಯಸಿದೆ ಅದು ಸ್ಥಳೀಯವಾಗಿ ಯಶಸ್ವಿಯಾಗಿತ್ತು, ಅದು ಮುಟ್ತಾಯಿತ್ತು. ಅದನ್ನು ನಾನು ದೇಶದಾದ್ಯಂತ ಮುಟ್ಟಿಸ್ಬೇಕಂತ ನನ್ನ ಯೋಚನೆ ಇತ್ತು. ಆಗ ಈ ವಿಚಾರಗಳು ಗಾಂಧಿವಾದ, ಗ್ರಾಮ ಸ್ವರಾಜ್ಯದ ಒಂದು ಚಿಂತನೆ. ಮತ್ತು ಎರಡನೇದು ಓಟು ಕೇಳಿದಾಗ ನಮ್ಗೆ ಗೊತ್ತುಂಟು ಜನಗಳೆಲ್ಲ ಹೇಗೆ ಕೇಳ್ತಾರೆ ಅಂದರೆ, ಮೋದಿಯವರು ನನಗೆ ಓಟು ಕೊಡಿ ಅಂತ ಕೇಳ್ತಾರೆ, ರಾಹುಲ್ ಗಾಂಧಿಯವರು ನಮಗೆ ಪಕ್ಷಕ್ಕೆ ನಮಗೆ ಕೊಡಿ ಅಂತ ಕೇಳ್ತಾರೆ. ಜನ ಓಟು ಆಗುವಾಗ ನಮ್ಮಲ್ಲಿ ಮೋದಿಯರಿಗೆ ಓಟು ಕೊಟ್ಟದ್ದು ಅಂತ ಕೇಳ್ತಾರೆ. ನಮ್ಮಲ್ಲಿ ಸಂಸದರು ಯಾರು ಹೇಳ್ತಾರೆ, MLA ಯಾರು ಹೇಳ್ತಾರೆ. ಜನ ಕೇಳೋದು ಓಟ್ ಹಾಕೋದು ಮೋದಿಯವರಿಗೆ ಅಂತ, ಅಥವಾ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರಿಗೆ. ನಡೆದದಲ್ಲ. ಅವ್ರಿಗೆ ಓಟ್ ಹಾಕಿದರೆ ಗೆದ್ದ ಮೇಲೆ ಕೇಳಲಿಕ್ಕೆ ಅವರೊಟ್ಟಿಗಿಲ್ಲ. ನಮ್ಮ ಪ್ರತಿನಿಧಿ ಅವರು ನಮ್ಮ ಇದರಲ್ಲಿ ಪ್ರತಿನಿಧಿ ಅಲ್ಲದಿದ್ರೆ ಕೇಳುದು ಯಾರೊಟ್ಟಿಗೆ, ಅದು ತಪ್ಪು ಸಿಗ್ನಲ್ ಆಗ್ತದೆ. ನಾವು ನಮ್ಮ ಪ್ರತಿನಿಧಿಗೆ ಅಂತ ಕೇಳಬೇಕು, ಮೋದಿಯವರಿಗೆ ಓಟ್ ಕೇಳಬಾರ್ದು ಒಂದು ನಮ್ಮ ವಾದ ಇದ್ದದ್ದು. ನಮ್ಮ ಪ್ರತಿನಿಧಿಗೆ ಓಟ್ ಅದಕ್ಕೆ ಕ್ಯಾಂಡಿಡೇಟ್ ಗೆದ್ದವರು ಕೂಡ ಗೆದ್ದ ಮೇಲೆ ಅವ್ರ ಹತ್ರ ಪ್ರಶ್ನೆ ಕೇಳಿದರೆ ಅವರ ಮನಸ್ಸಲ್ಲಿ ಇರ್ತದೆ ಓಟು ಕೊಟ್ಟದ್ದು ಮೋದಿಯವರಿಗೆ, ನನ್ನನ್ನು ಗೆಲ್ಲಿಸಿದ್ದು ಮೋದಿಯವರಿಗೆ ಓಟು ಕೊಟ್ಟದ್ದು. ನಾನು ಮೋದಿಯೊಟ್ಟು ಚೆನ್ನಾಗಿದ್ದರೆ ಸಾಕಾಗ್ತದೆ, ನಾನು ರಾಹುಲ್ ಗಾಂಧಿ ಚೆನ್ನಾಗಿದ್ದರೆ ಸಾಕಾಗ್ತದೆ. ಜನರ ಅವಶ್ಯಕತೆ ಇಲ್ಲ, ಜನರ ಓಟ್ನ ಅವಶ್ಯಕತೆ ಇಲ್ಲ, ಜನರ ಕೆಲಸ ಮಾಡಬೇಕಂತಿಲ್ಲ. ಆದರೆ ನಿಮ್ಮ ನಾಮಪತ್ರವನ್ನೇ ತಗೊಳ್ಳಿಲ್ಲ ಅವರು. ಅದು ಒಂದು ಕಡೆ, ಅದು ರಿಜೆಕ್ಟಲ್ಲಿ ಬೇರೆ ಬೇರೆ ಕಾರಣವಿದೆ. ಅಲ್ಲಿ ನಾಮಪತ್ರ ಇಲ್ಲಿ ಸಿಕ್ಕಿತ್ತು. ರಾಹುಲ್ ಗಾಂಧಿ ಕ್ಷೇತ್ರ ನಾಮಪತ್ರ ಸ್ವೀಕೃತ ಆಗಿದೆ. ಡೆಲ್ಲಿ ನಾಮಪತ್ರ ಸ್ವೀಕಾರ ಮಾಡುವಾಗ ಅದರಲ್ಲಿ ತಾಂತ್ರಿಕ ಕಾರಣಗಳಿದ್ದಿರ್ಬೋದು. ಆದರೆ ಒಂದು ಕಡೆಯಲ್ಲಿ ಅದು ಲಿಮಿಟೇಷನ್ ಮಾಡಲಿಕ್ಕೆ ಎಲೆಕ್ಷನ್ ಕಮಿಷನ್ ಕೂಡ ಒಂದು ಲಿಮಿಟೇಷನ್ ಒಳಗೆ ಭಾಳ ಅವ್ರಿಗೆ 30 ಬರಬೇಕಿತ್ತು ಒಂದು ಇದರೊಳಗೆ. ಆ ಕಾರಣಕ್ಕೂ ಆಗಿರ್ಬೋದು, ತಾಂತ್ರಿಕ ಕಾರಣಗಳಿಂದ ಆಗಿರ್ಬೋದು, ಅಲ್ಲಿ ರಿಜೆಕ್ಟ್ ಆಯಿತು. ಅಂದರೆ ಇಲ್ಲಿ ಅಮೇಠಿಯಲ್ಲಿ ಎಷ್ಟು ನಿಮಗೆ ಓಟು ಬಂತು? ಅಮೇಠಿಯಲ್ಲಿ 1,000 ಚಿಲ್ಲರೆ ಓಟುಗಳೇನು ಬಂದಿದೆ. ನೀವು ಓಟು ಬೇಡ ಅಂತ ಹೇಳಿದ್ರು 1,500 ಬಂದಿದೆ. ಅದು ಬಂದಿದೆ. ಆದರೆ ಒಂದಾಗಿದೆ, ಇಲ್ಲಿ ರಿಜೆಕ್ಟ್ ಆದರೂ ಕೂಡ ನಾನು ಮೋದಿಯವರ ಕ್ಷೇತ್ರದಲ್ಲಿ 1 ವಾರ ನಿಂತು ನಾನು ಓಟಿಗೆ ನಿಂತದ್ದು ಯಾಕೆ ಅಂತ ಪ್ರಚಾರ ಮಾಡಿದ್ದೆ, ಹ್ಯಾಂಡ್ ಬಿಲ್ ಮಾಡಿದ್ದೆ. ಓಟಿಗೆ ನಿಲ್ಲುವುದು ಯಾಕೆ ಅಂತ ಪತ್ರಿಕಾಗೋಷ್ಠಿ ಕರೆದೆ. ಮತ್ತು ಓಟಿಗೆ ನಿಂತ ಉದ್ದೇಶವನ್ನು ಅಲ್ಲಿ ನಿಂತ ಮೋದಿಯವರ ಗಮನಕ್ಕೆ ತರಲಿಕ್ಕೆ, ಅಂದರೆ ಪಕ್ಷದ ಗಮನಕ್ಕೆ, ಮೋದಿಯವರು ನೇರವಾಗಿ ಅಲ್ಲದಿದ್ದರೂ ಕೂಡ ಪಕ್ಷದ ಕಾರ್ಯಕರ್ತರ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ನೀವೊಬ್ಬರು ಜನಪ್ರಿಯ ಸಂಪಾದಕರು, ಒಂದು ಒಳ್ಳೆಯ ಪತ್ರಿಕೆ ಸಂಪಾದಕರು. ನೀವು ಈ ಚಿಲ್ಲರೆ ಓಟ್ ಇಟ್ಕೊಂಡು ಈ ಥರ ಬಂದರೆ ಒಂದು ಅವಮಾನ ಅಂತ ಅನಿಸೋದಿಲ್ಲ ಒಂದು ಇದಕ್ಕೆ? ಪ್ರಜಾಪ್ರಭುತ್ವ ಎಲೆಕ್ಷನ್ ಓಟಿನ ಸಂಖ್ಯೆ ಅಲ್ಲ. ಪ್ರಜಾಪ್ರಭುತ್ವ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತೀರಿ, ಅದು ಮುಖ್ಯ. ಇಷ್ಟು ಓಟು ಅಂತ ಹೇಳೋದಕ್ಕಿಂತ ಓಟು ಕೊಡಲಿಕ್ಕೆ 2 ಕಾರಣಗಳಿರ್ತವೆ. ಗೆಲ್ಲುವವರಿಗೆ ಓಟ್ ಹಾಕೋದು ಹೆಚ್ಚು ಅಭ್ಯಾಸ ಇರ್ತದೆ. ಹಾಗೆ ಅಂತ ನನ್ನನ್ನು ಒಪ್ಪಿಕೊಳ್ಬೇಕಂತಿಲ್ಲ ತತ್ವಗಳನ್ನು. ಯಾರೇ ಓಟಿನಿತ್ತರೂ ಕೂಡ ಗೆದ್ದವರು ಸೋತವನು ಕೂಡ ಅವನ ಅಭಿಪ್ರಾಯಗಳನ್ನು ಗೆದ್ದವರು ತಗೊಳ್ಬಾರ್ದು ಅಂತಿಲ್ಲ.
ಪ್ರಜಾಪ್ರಭುತ್ವದಲ್ಲಿ ನಮ್ಮ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ವೇದಿಕೆಯನ್ನು ನಾನು ಉಪಯೋಗ ಮಾಡಿದ್ದೇನೆ. ನನಗೆ ಅದರ ಪ್ರಭಾವ ನಮ್ಮ ಗ್ರಾಮ ಸ್ವರಾಜ್ಯದ ಬಗ್ಗೆ ಮತ್ತು ಭ್ರಷ್ಟಾಚಾರದ ಬಗ್ಗೆ, ಸ್ಥಳೀಯವಾಗಿ ಆಡಳಿತ ಕೊಡೋದ್ರೆ ಹಳ್ಳಿಯಿಂದ ಡೆಲ್ಲಿಗೆ ಆಡಳಿತ ಆಗಬೇಕು, ಏನು ಪ್ರಜಾಪ್ರಭುತ್ವ ಅಂತ ಹೇಳುವಂಥ ವಿಚಾರನ ಮುಂದಿಟ್ಟಲ್ಲಿ ಮಾತಾಡಿದ್ದು. ಹೇಗೆ ಇದು ಅಭಿವೃದ್ಧಿ ಆಗ್ತದೆ ಒಟ್ಟಿಗಾಗಿ ನಾನು ಕೇಳಲಿಲ್ಲ. ಬಲಾತ್ಕಾರದ ಬಂದ್ ಒಂದು ಅಭಿಯಾನವನ್ನು ಮಾಡಿದ್ರಿ, ಇದರಿಂದ ನಿಮಗೆ ಏನು ಸಾಧನೆ ಆಯಿತು? ಬಲಾತ್ಕಾರದ ಬಂದು ಅಭಿಯಾನದಲ್ಲಿ ಇದು ಬಲಾತ್ಕಾರದ ಬಂದು ಅಂತ ಹೇಳುವಂಥದ್ದು ಪ್ರಾಯಶಃ ಅದು ಎಲ್ಲರ ಅನುಭವದಲ್ಲಿದೆ. ನೀವು ಎಷ್ಟೇ ಸರ್ತಿ ಮೊದಲಿದ್ದಾಗ ಸಣ್ಣ ಗೊತ್ತಿದೆ ನಿಮಗೆ, ಪ್ರತಿ ಸರ್ತಿ ಹೋದಾಗ ಒಂದು ಊರಿಗೆ ಹೋದರೆ ಅಲ್ಲಿ ಏನೋ ಗಲಾಟೆ ಆಯಿತು, ಯಾವುದೋ ಒಂದು ರಾತ್ರಿ ಆಯಿತು, ಬೆಳಿಗ್ಗೆ ಆಗುವಾಗ ಬಂದಾಗ್ತದೆ. ಈ ಬಂದ್ ಮಾಡಿದ ಕೂಡಲೇ ನಿಮಗೆ ನೀವು ಅಲ್ಲಿ ಉಳ್ಕೊಳ್ತೀರಿ. ಯಾವುದೋ ಒಂದು ವಿಚಾರಕ್ಕಾಗಿ, ಒಂದು ಪ್ರತಿಪಾದನೆ ಪ್ರತಿಷ್ಠೆಗಾಗಿ ಅಥವಾ ಅನ್ಯಾಯಕ್ಕಾಗಿ ಹೋರಾಟ ಆದಾಗ ಜನರಿಗೆ ಆಗೋ ತೊಂದರೆಲ್ಲ ಗಮನಕ್ಕೆ ತಾರದೆ ಇದು ನಿರಂತರವಾಗಿ ಅಂತ ಕಡಿಮೆ. ಮತ್ತು ನಮ್ಮ ಜೀವನದ ಗೊತ್ತಿಲ್ಲ, ಈಗ ನಾವು ಪೇಪರ್ ಮಾಡುವಾಗಲೂ ಕೂಡ ನಾಳೆ ಬಂದಿದ್ದೆ ನಮ್ಗೆ ಏನು ಮಾಡಬೇಕು ಗೊತ್ತಿಲ್ಲ, ಹೋಟ್ಲ್ ಮಾಡೋಕೆ ಏನು ಮಾಡಬೇಕು ಗೊತ್ತಿಲ್ಲ. ಬಂದ್ ಅನ್ಯಾಯ ಆಗೋದು ಯಾರಿಗೂ, ಆದರೆ ಅನ್ಯಾಯ ಯಾರಿಗೆ ಆಗ್ತಾ ಇದೆ? ಬಂದಿನಿಂದ ಜನರಿಗೆ ಅನ್ಯಾಯ ಆಗ್ತಾ ಇದೆ. ಅದು ಆಗಬಾರ್ದು ಅಂತ ನಾವು. ಆದರೆ ನೀವು ಬಂದಿಗೆ ಅಭಿಯಾನ ಆರಂಭ ಮಾಡಿದ್ದು ಟಿಪ್ಪು ಜನ್ಮದಿನದ ವಿವಾದದ ಗಲಾಟೆಯಿಂದ. ಆ ಸಂದರ್ಭದಲ್ಲಿ ಕುಟ್ಟಪ್ಪ ಅವರು ಮಡಿಕೇರಿಯಲ್ಲಿ ಒಬ್ಬ ಹಿಂದೂ ಸಂಘ ಪರಿವಾರದ ಕಾರ್ಯಕರ್ತರು ಬಿದ್ದು ಸತ್ತಾಗ ಇಲ್ಲಿ ಪುತ್ತೂರಿನಲ್ಲಿ ಬಂದ್ಗೆ ಕರೆ ಕೊಟ್ಟಾಗ ನೀವು ಅದನ್ನು ವಿರೋಧಿಸ್ತೀರಿ? ಅಲ್ಲ, ಅದು ತಪ್ಪು ಕಲ್ಪನೆ. ಸೌಮ್ಯ ಪ್ರಕರಣ ಪುತ್ತೂರಲ್ಲಿ ಆದಾಗ 97ರಲ್ಲಿ ಸೌಮ್ಯ ಪ್ರಕರಣ ಆದಾಗ ಬಂದಾಗಿ ಕರ್ಫ್ಯೂ ಆಗಿತ್ತು ಪುತ್ತೂರಲ್ಲಿ. ಆ ಸಮಯದಲ್ಲೂ ಇಡೀ ಊರಿನ ಜನಗಳನ್ನ ಸೇರಿಸಿ ಬಂದು ವಿರುದ್ಧ ಆಂದೋಲನ ಆಗಿತ್ತು. ಎಲ್ಲರೂ ಊರಿನವರು ಸೇರಿ ಬಂದು ಬೇಡ ಅಂತ, ಯಾಕೆ ಕರ್ಫ್ಯೂನವರು ಸಫರ್ ಕೂಡ ಆದರು. ಈ ಬಂದ್ ಗಲಾಟೆ ನಡಿಬಾರ್ದು ಅಂತ ಹೇಳುವಂಥ GL ಆಚಾರ್ಯ, ಈಗ ಬಲರಾಮಾಚಾರ್ಯ ಇದ್ದಾರೆ, ಅವ್ರ ನೇತೃತ್ವದಲ್ಲಿ ಸಾರ್ವಜನಿಕ ಸಭೆಗಳು ತೀರ್ಮಾನ ಕೂಡ ಆಗಿದೆ. ಶಾಸಕರು ಸಮೇತ ಎಲ್ಲರೂ ಸೇರಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಬಂದ್ ಕರೀಲಿಕ್ಕಿಲ್ಲ ಅಂತ ಆಗಿತ್ತು. ಆ ನಂತರ ಅದರ ಬಗ್ಗೆ ಬೇರೆ ಬೇರೆ ಆಯಾಮಗಳಿತ್ತು. ಬಂದಿನ ವಿರೋಧಗಳು ಯಾವತ್ತು ಪತ್ರಿಕೆ ಪ್ರಾರಂಭ ಮಾಡೋದಲ್ಲಿತ್ತು. ಆದರೆ ಕುಟ್ಟಪ್ಪನ ಸಂದರ್ಭದಲ್ಲಿ ಆ ಪ್ರಕರಣ ಬಂದಾಗ, ಟಿಪ್ಪುನ ಗಲಾಟೆಯಲ್ಲಿ ಆದಾಗ ಅದಕ್ಕೆ ಆದಲ್ಲ. ಬಂಟ್ವಾಳದಲ್ಲಿ 1-2 ಜನ ಮರ್ಡರ್ ಆಯಿತು, ಒಬ್ಬನ ಮರ್ಡರ್ ಆಯಿತು, ಪೂಜಾರಿ ಮರ್ಡರ್ ಆಯಿತು. ಈಗ ಅದರ ನಂತರ ಪುನಃ ಬಂದು ಜಾಸ್ತಿ ಆಗಲಿ ಪ್ರಾರಂಭ ಆಯಿತು. ಆ ಬಂದಾಗ ಕರೆ ಬಂದಾದಾಗ ಈ ಪ್ರಕರಣದಲ್ಲಿ ನಿರಂತರ ನಡೀತಾ ಇದೆ ಅಂತ ಹೇಳುವಾಗ ಈ ಸತಿ ನಾವು ಯೋಚನೆ ಮಾಡಿ ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೇವೆ, ಇನ್ನು ಬಂದಿಗೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಅಂತ ಆಂದೋಲನ ಅಂತ ಪ್ರಾರಂಭ ಮಾಡಿದೆ. ಈ ಹಿಂದೂ ಸಂಘಟನೆ ಮುಖಂಡ ದಿನೇಶ್ ಜೈನ್ ಅವರನ್ನು ಭಯೋತ್ಪಾದಕ ಅಂತ ನೀವು ಕೂಡ ಕರೆದ್ರಿ. ಒಬ್ಬರಿಗೆ ಸಂಘಟನೆಯಲ್ಲಿ ಕೆಲಸ ಮಾಡೋರಿಗೆ ಯಾವ ರೀತಿ ನೀವು ಕರೆದದ್ದು ಸರಿಯಾ? ಇಲ್ಲ, ನಾವು ಸಂಘಟನೆ ಅಂತ ನಾವು ಯಾರನ್ನು ಯೋಚನೆ ಮಾಡೋದಿಲ್ಲ. ಪತ್ರಿಕೆಯಲ್ಲಿ ಜನರನ್ನು ಯೋಚನೆ ಮಾಡ್ತೇವೆ. ಜನರಿಗೆ ತೊಂದರೆ ಆದಾಗ ಇಶ್ಯೂ ತಗೊಳ್ತೇವೆ. ಅದು ಹಿಂದೂ ಸಂಘಟನೆ, ಮುಸ್ಲಿಂ ಕ್ರಿಶ್ಚಿಯನ್ ಸಂಘಟನೆ ನಮಗೆ ಪ್ರಾಮುಖ್ಯ ಆಗೋದಿಲ್ಲ. ಒಂದು ಜನಗಳು ಒಂದು ತರಕಾರಿ ಅಂಗಡಿ, ನಮ್ಮ ಹೋಟೆಲ್ ದಿನನಿತ್ಯ ಕೂಲಿ ಮಾಡೋರು, ಅವ್ರಿಗೆ ಬಂದಿನಿಂದ ಅವರ ಗತಿ ಏನು, ಅವ್ರ ಮನೆಯಲ್ಲೇ ಬಾಕಿಯಾಗಿರ್ತಾರೆ, ಮನೆಗೆ ತಲುಪಲಿಕ್ಕೆ ಆಗೋದಿಲ್ಲ, ಇಂಥ ತುಂಬ ಅನುಭವಗಳು ನಮ್ಮನ್ನು ಹಂಚಿಕೊಂಡಿದ್ದಾರೆ. ಅಂಥ ಜನಗಳಿಗೆ ಇಂಥ ಬಂದ್ಗೆ ಕರೆ ಕೊಟ್ಟಾಗ ತೊಂದರೆ ಆಗೋದ್ರಿಂದ ಅದನ್ನು ಇವರಿಗೆ ಮಾಡಿ ಇವ್ರನ್ನ ಹೆದರಿಸಿ ಬಂದ್ ಮಾಡುವಂಥದ್ದು. ದಾರಿಲಿ ಬರ್ತಾ ಇರುವಾಗಲೇ ಬಂದ್ ಮಾಡಬೇಕು, ಇಲ್ಲ ಕಲ್ಲು ಬೀಳ್ತದೆ ಅಂತ ಹೆದರಿಸಿಕೆ ಬಂದ್ ಮಾಡುವಂಥದ್ದು, ಅದು ಅದರ ವಿರೋಧ ಇದ್ದದ್ದು. ಸ್ವಯಂ ಪ್ರೇರಿತ ಬಂದಿಗೆ ನಾವು ಎಂದೂ ವಿರೋಧ ಇರಲಿಲ್ಲ. ಡಾಕ್ಟರ್ಗಳೇ ಬಂದ್ ಮಾಡ್ತಾರೆ ಸ್ವಯಂ ಪ್ರೇರಿತವಾಗಿ. ಅವರವರಿಗೆ ತೊಂದರೆ ಆದಾಗ ಅವರವ್ರು ಬಂದ್ ಮಾಡುವಾಗ ನಮ್ಮ ವಿರೋಧ ಇರಲಿಲ್ಲ. ಇನ್ನೊಬ್ಬರು ಬಂದು ಅವರ ತೊಂದರೆಗೆ, ನಿಮ್ಮ ತೊಂದರೆಗಳಿಗೆ ಅನಿಸ್ಬಾರ್ದು, ಅದರಲ್ಲಿ ಬೆಂಕಿ ಹಂಚುವಂಥದ್ದಾಗಲಿ, ತೊಂದರೆ ಕೊಡುವಂಥದ್ದಾಗಲಿ ನಮ್ಮ ನೋವು. ಆದರೂ ನಿಮಗೆ ಇದರಿಂದಾಗಿ ಒಂದು ಹಿಂದೂ ವಿರೋಧಿ ಅಂತ ಒಂದು ಅಭಿಯಾನ ಪಟ್ಟ ನಿಮಗೊಂದು ಕೊಟ್ಟರಲ್ಲ? ಕೊಟ್ಟದು ಅದು ನಾವು ಅದನ್ನು ಆ ರೀತಿ ತಗೊಂಡ್ರೆ ಕೆಲವರು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದು ಅಂತ ಮಾತ್ರ ಹೇಳಬಲ್ಲ. ಯಾಕೆಂದರೆ ನಾನು ಸುಳ್ಯ ಪುತ್ರ ಬೆಳೀತೀನಿ 3 ಕಡೆಯಲ್ಲಿ ಪತ್ರಿಕೆ ಮಾಡ್ತಾ ಇದ್ದೇನೆ. 3 ಕಡೆಯಲ್ಲಿ ಕೂಡ ನನ್ನ ಪತ್ರಿಕೆ ಪ್ರಭಾವ ಮತ್ತು ಪತ್ರಿಕೆ ಜಾಹೀರಾತುಗಳು ಜಾಸ್ತಿ ಆಯ್ತೇ ಹೊರತು ಕಡಿಮೆ ಆಗಲಿ. ಅಲ್ಲಿ ಹಿಂದೂಗಳ ಮೆಜಾರಿಟಿ ಇರುವಂಥದ್ದು ಮತ್ತು ಹಿಂದೂ ಸಂಘಟನೆಗಳ ಹಿಂದೆ ಗೆಲ್ಲುವಂಥ ಪಕ್ಷಗಳನ್ನು ಗೆಲ್ಲುವಂಥದ್ದು, BJP ಪಕ್ಷದಲ್ಲಿ ಆಡಳಿತ ಇರುವಂಥದ್ದು. ಆ ಪ್ರಭಾವವನ್ನು ಪ್ರಯತ್ನ ಮಾಡಿದ್ದಾರೆ ಕೆಲವರು, ವಿಫಲ ಪ್ರಯತ್ನ ಆಗಿದೆ. ಅದು ನಾವು ಅದರಲ್ಲಿ ಎದುರಿಸಿ ಯಶಸ್ವಿಯಾಗಿದ್ದೇವೆ. ಈಗ ಹೊಸದಾಗಿ ಒಂದು ಭ್ರಷ್ಟಾಚಾರ ವಿರೋಧಿ ಅಭಿಯಾನವನ್ನು ಆರಂಭ ಮಾಡ್ತಾ ಇದ್ರಿ, ಅದು ಹೇಗೆ ಸಾಗಿದೆ, ಹೇಗೆ ಉಂಟು? ಈಗ ನೀವು ಮೊದಲಾಗಿ ಹೇಳಿದೆ, ನಾನು ಭ್ರಷ್ಟಾಚಾರ ವಿರೋಧ ಹೋರಾಟ ಮಾಡಿಯೇ ನಾನು ಪತ್ರಿಕೆಯನ್ನು ಪ್ರಾರಂಭ ಮಾಡಲಿಕ್ಕೆ ಕಾರಣ ಬಂದು ಅದು 85ರಲ್ಲಿ ಪ್ರಾರಂಭ ಆದ್ದು. ಈಗ ಇಷ್ಟು ವರ್ಷ ಕಳೆದಾಗ ಪುನಃ ನನಗೆ ಅನಿಸಿತು ಪತ್ರಿಕೆಯಿಂದ ಹೊರಗೆ ಬರೋ ಕಾಲ. ಇಷ್ಟು ವರ್ಷ ಕಳೆದು ಹೊರಗೆ ಬರುವಾಗ ಇನ್ನು ಪುನಃ ಪತ್ರಿಕೆ ಬಿಟ್ಟು ಹೋಗ್ತೇನೆ, ಅದು ಮುಂದೆ ಅವರು ಮುಂದುವರಿಸಿಕೊಂಡು ಮಕ್ಕಳ ಇನ್ನೊಬ್ಬರು ವಹಿಸಿಕೊಳ್ತಾರೆ. ಹಾಗೆ ಅನಿಸ್ಕೊಂಡೆ ನಾನು ಪ್ರಾರಂಭ ಮಾಡಿದ ಒಂದು ಉದ್ದೇಶವನ್ನು ಇವತ್ತವರೆಗೆ ತರಲಿಕ್ಕೆ ಆಗಲಿಲ್ಲ. ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಉಂಟು, ನಮ್ಗೆ ಗೊತ್ತಿದೆ. ಈಗ 10% 40% ಅಂತ ಜಾಸ್ತಿ ಆಗ್ತಾ ಇರುವಾಗ ಏನಾದರೂ ಒಂದು ಕಾರ್ಯಕ್ರಮ ಹಂಚಿಕೊಳ್ಳದಿದ್ದರೆ ಅದನ್ನು ಎಷ್ಟು ಮಟ್ಟಿಗೆ ಪ್ರಭಾವ ಆಗ್ತದೆ. ಭ್ರಷ್ಟಾಚಾರದ ಆಂದೋಲನ ಪ್ರಾರಂಭ ಮಾಡಿದ್ದು ಹೌದು. ಅದನ್ನು ಸೀರಿಯಸ್ ಆಗಿ ಕಳೆದ ಆಗಸ್ಟಿಂದ ತಗೊಂಡೆವು, ನಾವು ಸ್ವಾತಂತ್ರ್ಯ ದಿವಸದಿಂದ ತಗೊಂಡೆವು. ಆಗ ನಾವು ಭ್ರಷ್ಟಾಚಾರದ ಅವತ್ತಿನ ಅನುಭವದಿಂದ ಭ್ರಷ್ಟಾಚಾರ ಪ್ರತಿಕ್ರಿಯೆ ಸುಡೋ ಬದಲು ಈ ಸರ್ತಿ ರಿವರ್ಸ್ ಮಾಡಿದೆವು. ಉತ್ತಮ ಕೆಲಸ ಮಾಡಿ ಗುರುತಿಸುವ ಕಾರ್ಯಕ್ರಮ ಕಳೆದ ಆಗಸ್ಟಿಗೆ ನಾವೊಂದು ಓಟ್ ಹಾಕ್ಸಿದ್ದೆವು. ನಮ್ಮ ತಾಲೂಕಲ್ಲಿ ಉತ್ತಮ ಕೆಲಸ ಮಾಡಿ ಗುರುತಿಸಿ ಅಂತ. 3 ತಾಲೂಕಲ್ಲಿ ಪ್ರತಿಯೊಬ್ಬರು ಮೊಬೈಲ್ ವೋಟಿಂಗ್ನ ಮೂಲಕ ಉತ್ತಮ ಅಧಿಕಾರಿಗಳನ್ನು ಗುರುತಿಸುವ ಕಾರ್ಯಕ್ರಮ ಮಾಡಿದರು. ಈಗ ಭ್ರಷ್ಟಾಚಾರದ ವಿರೋಧ ಆಂದೋಲನ ಅಂತ ಹೇಳೋ ಬದಲು ಇದನ್ನು
ನಾವು ಉತ್ತಮ ಸೇವೆ ಮಾಡುವವರನ್ನು ಗುರುತಿಸುವ ಕಾರ್ಯಕ್ರಮ, ಆ ಮೂಲಕ ಭ್ರಷ್ಟಾಚಾರಿಯನ್ನು ಹೊರಗಿಡುವ ಕಾರ್ಯಕ್ರಮ ಇದು. ಆದರೆ ಆಂದೋಲನ ಆಗಿದೆ, ಲಂಚ ಭ್ರಷ್ಟಾಚಾರ ವಿರೋಧ ಆಂದೋಲನ ಅಂತ ಹೇಳ್ತೇವೆ ಅದನ್ನು. ಆ ಆಂದೋಲನದಲ್ಲಿ ಒಂದು ಫಲಕಗಳನ್ನು, ಆ ಫಲಕದ ಘೋಷಣೆಯಲ್ಲಿ ನಮ್ಮಲ್ಲಿ ಏನು ಹೇಳ್ತೇವೆ ಅಂದರೆ, ಇದರಲ್ಲಿ ಇನ್ನೊಂದು ಇದೆ, ಅದು ಇದರ ಮೊದಲಿನ ಫಲಕ, ಲಂಚ ಭ್ರಷ್ಟಾಚಾರ ನಿರ್ಮೂಲನೆ, ಉತ್ತಮ ದೇಶ ಸೇವೆ ಮತ್ತು ಜನಸೇವೆ ಅಂತ ಉಂಟು. ಅದರ ನಂತರ ಈ ಕೆಳಗೆ ಬರುವಂಥ ಇದರಲ್ಲಿ ಉತ್ತಮ ಸೇವೆಗೆ ಪುರಸ್ಕಾರ, ಲಂಚ ಭ್ರಷ್ಟಾಚಾರಕ್ಕೆ ಬಹಿಷ್ಕಾರ. ಈಗ ಇದನ್ನು ಮಾಡಿದ್ರಿ, ನೀವು ಮಾಡುವಾಗ ಲಂಚ ತಗೊಳ್ಳುವವರಿಂದ ಅಥವಾ ಭ್ರಷ್ಟಾಚಾರ ಮಾಡುವವರಿಂದ ನಾವು ಜಾಹೀರಾತು ತಗೊಳ್ಳೋದಿಲ್ಲ ಅಂತ ಒಂದು ಅಭಿಯಾನ ಮಾಡ್ಬೋದಲ್ಲ? ಇದರಲ್ಲಿ ಜಾಹೀರಾತು ತಗೊಳ್ಳುವಂಥದ್ದು ಪತ್ರಿಕೆಯಲ್ಲಿ ಒಬ್ಬರು ಕೂಡ ಪ್ರಚಾರಕ್ಕಾಗಿ, ಅವರು ವ್ಯವಸ್ಥೆ ಪ್ರಚಾರಕ್ಕಾಗಿರ್ಬೋದು, ವಿಷಯದ ಪ್ರಚಾರಕ್ಕಾಗಿ, ಅದು ತಗೊಳ್ಳದೇ ಇರುವಂಥದ್ದು ಒಂದು ಪ್ರಚಾರ ದೃಷ್ಟಿಕೋನದಲ್ಲಿ. ಅವರ ಭ್ರಷ್ಟಾಚಾರಕ್ಕೆ ಪ್ರಚಾರ ಆದರೆ ನಾನು ಅದಕ್ಕೆ ತಗೊಳ್ಳೋದಕ್ಕೆ ಕೂತ್ಕೊಳ್ಬೋದು. ಇದು ಅದರ ಜಾಹೀರಾತು ತಗೊಂಡೇ ಪತ್ರಿಕೆ ಮಾಡಬೇಕು. ಮತ್ತು ಪತ್ರಿಕೆ ಸಿಬ್ಬಂದಿ ನಿಮಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಪತ್ರಿಕೆಗೆ ಒಂದು ಪತ್ರಿಕೆ ನಡೆಸಲಿಕ್ಕೆ 25-30 ರೂಪಾಯಿ ಖರ್ಚು ಬೀಳ್ತದೆ. ಅದಕ್ಕೆ ಸಿಗುವಂಥದ್ದು 3 ರೂಪಾಯಿ. ಜಾಹೀರಾತಿನ ಬೆಂಬಲದಿಂದಲೇ ಜನರಿಗೆ ಕಡಿಮೆ ಕೊಡ್ಬೋದು. ಆದ್ದರಿಂದ ಜಾಹೀರಾತಲ್ಲದೆ ಯಾವುದೇ ಪತ್ರಿಕೆ ಅಥವಾ ಮಾಧ್ಯಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಜಾಹೀರಾತನ್ನು ನಾವು ಕರೆಕ್ಟಾಗಿ ತಗೊಳ್ಳೋದು. ಆದರೆ ಯಾವುದೇ ಒಂದು ಪತ್ರಿಕೆ ಜಾಹೀರಾತು ತಗೊಂಡಾಗ ಉದ್ದೇಶಪೂರ್ವಕ ಹರಾಸ್ಮೆಂಟ್ ಮಾಡಿಯಾ, ಬ್ಲ್ಯಾಕ್ ಮೇಲ್ ಮಾಡಿ ಪತ್ರಿಕೆ ಜಾಹೀರಾತು ತಗೊಳ್ಳೋದು, ಅದು ಭ್ರಷ್ಟಾಚಾರಕ್ಕೆ ಪೂರಕವಾಗಿರ್ಬೋದು. ನಮ್ಮದು ಅವರ ಪ್ರಚಾರ ದೃಷ್ಟಿಕೋನದ ನಡೆಯುವ ಪತ್ರಿಕೆ, ಅದು ಜನಕ್ಕೆ ಉಪಯುಕ್ತವಾಗುವಂಥ ಜಾಹೀರಾತುಗಳು ಮತ್ತು ಜನರು ಕೊಡುವಂಥ ಮಾದರಿ. ಈಗಲಷ್ಟೇ ಜನ ಏನು ಹೇಳ್ತಾರೆ, ನಮ್ಮ ಕೆಲಸ ಆಗಲಿ ಅಂತ ನಾವು ಕೊಡೋದಷ್ಟೇ, ನಾವು ವಿರೋಧ ಅವರು ಕೇಳಿ ತಗೊಳ್ಳೋದಲ್ಲ ಅಂತ ಹೇಳ್ತಾರೆ. ಅಂದರೆ ನಾವು ಕೊಡುವ ಭ್ರಷ್ಟಾಚಾರವನ್ನು ನೀವು ಒಪ್ತೀರಾ ಹಾಗಾದರೆ? ಅಲ್ಲ, ಅದನ್ನು ಒಪ್ತೇನೆ ನಾನು ಕೊಟ್ಟೆ ಕೆಲಸ ಮಾಡಿ ಅಂತ ಹೇಳ್ತೇನೆ. ನಾನು 2 ಕಡೆ ಭ್ರಷ್ಟಾಚಾರದ ಮುಖ ನಾನು 2 ಕಡೆ ನೋಡ್ತಾ ಇದ್ದೇನೆ. ಯಾಕೆಂದರೆ ಒಂದು ಅಧಿಕಾರಿ ಹೋಟೆಲಿನ ಎಲ್ಲ ಹೋಟ್ಲಿಗೆ ಊಟ ಮಾಡಲಿಕ್ಕೆ ಆಗ್ತದೆ. ಹೋಟ್ಲಿಗೆ ನಾನು ಯಾವ ಹೋಟ್ಲಿಗೆ ಬೇಕಾದ್ರೂ ಹೋಗ್ಬೋದು, ಅಲ್ಲಿ ಹೋಗಿ ಯಾಕೆ ಊಟ ಮಾಡಿದ್ದೆ ಕೇಳಲಿಕ್ಕಿಲ್ಲ. ಲಂಚ ಭ್ರಷ್ಟಾಚಾರಕ್ಕೆ ರೂಪ ಹೇಗೆ ಅಂದರೆ, ಅಧಿಕಾರಿ ತಹಸೀಲ್ದಾರ್ ಅವರೇ, ಸ್ಟೇಷನ್ ಅವರೇ, ಎಲ್ಲ ಅಲ್ಲಿ ಆಗಬೇಕು. ಒಂದು ಎಲ್ಲರೂ ಸೇರಿ ಸಮಾಜ ಪ್ರಜಾಪ್ರಭುತ್ವ ಒಬ್ಬನಿಗೆ ಆಯ್ಕೆ ಮಾಡಿ ಅದೇ ಕೆಲಸಕ್ಕೆ ಕೊಟ್ಟಾಗ ಅವನು ನಮ್ಮ ಜನ ಎಲ್ಲರ ಕೆಲಸ, ಅವನು ಮಾಡಿದ್ರೆ ನನಗೆ ಕೆಲಸ ಆಗೋದಿಲ್ಲ. ಈಗ ನಾನು ಹಾಗೆ ಹಠಕ್ಕೆ ಬಿದ್ದರೆ, ಒಂದು ಕರೆಂಟ್ ಬೇಕು ನನಗೆ, ಕರೆಂಟಿಗೆ ಬಿಲ್ಲ ನಾನು ಕೊಡೋದಿಲ್ಲ, ಅವ್ನು ಕೆಲಸ ಮಾಡೋದಿಲ್ಲ ಅಂದರೆ ಕರೆಂಟ್ ಇಲ್ಲದೆ ನನಗೆ ಇರ್ಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನಾವೇನು ಹೇಳ್ತೀವಿ, ದರೋಡೆ ಅಂತ ಹೇಳ್ತೇವೆ. ಇದು ದರೋಡೆ ಅಂತ ರೂಪ. ಇದಕ್ಕೆ ನಾವು ನೆನೆಸ್ಕೊಳ್ತೇವೆ, ಯಾರಾದರೂ ಚೂರಿ ಇಟ್ಕೊಂಡು ಹಣ ಕೊಡು, ಪರ್ಸ್ ಕೊಡು, ಚೂರಿ ಆಗ್ತಾನೆ ಅಂದರೆ ನಾವು ಹಣ ಕೊಡ್ತೇವೆ, ಜೀವ ಉಳಿಸಿಕೊಳ್ಳುವ ಅಂತ. ಇಲ್ಲಿ ಅವನು ಜೀವನ ಉಳಿಸಿಕೊಳ್ಳಲಿಕ್ಕಾಗಿ ದುಡ್ಡು ಕೊಡೋದು ಅವನ ಕೆಲಸ ಆಗಬೇಕು. ಅದು ಭ್ರಷ್ಟಾಚಾರ, ಅದು ಸುಲಿಗೆ ಭ್ರಷ್ಟಾಚಾರ. ಇಲ್ಲದ್ರೆ ಬೇರೆ ಕಡೆ ಹೋಗೋದಿಲ್ಲ. ನಾನು ಇನ್ನೊಂದು ಕಡೆ ಕರೆಂಟ್ ಇದ್ದಿದ್ರೆ ಆಗ ನಾನು ಅಲ್ಲಿ ಲಂಚ ಕೊಟ್ಟರೆ ಕೇಳಿ. ಅಂದರೆ ಸಮ್ಮತಿಯ ಲಂಚ ಓಕೆ, ದರೋಡೆಯ ಸಮ್ಮತಿಯ ಲಂಚ ಅಂತಿಲ್ಲ. ಸಮ್ಮತಿ ಅಂತ ಹೇಳುವುದಕ್ಕಿಂತ ಅನಿವಾರ್ಯದ ಲಂಚ, ಅನಿವಾರ್ಯ ಲಂಚ ಓಕೆ, ಭ್ರಷ್ಟಾಚಾರದ ಲಂಚ ಓಕೆ ಅಲ್ಲ, ಅನಿವಾರ್ಯದ. ಈಗ ಆ ಬಗ್ಗೆ ಕುರಿತು ನಾವು ಕಮಿಷನ್, ಭ್ರಷ್ಟಾಚಾರ, ಇದರ ಬಗ್ಗೆ ನಾವು ಮಾತಾಡ್ತೇವೆ. ಈಗ ಒಂದು ಸಣ್ಣ ಒಂದು ಬ್ರೇಕ್ ತಗೊಳ್ಳುವ. ಈಗ ಒಂದು ಪುಟ್ಟ ವಿರಾಮದ ಬಳಿಕ ತಿರುಗುಬಾಣ ಮತ್ತೆ ಮುಂದುವರಿಯುತ್ತದೆ. ಡೇ ಆಗಿರ್ಲಿ ನೈಟ್ ಆಗಿರ್ಲಿ, ನಿಮ್ ಮನೆ ಯಾವಾಗ್ಲೂ ಬ್ರೈಟ್ ಆಗಿರ್ಲಿ. ಓಶಿಮಾ ಬ್ಯಾಟರೀಸ್ ಅಂಡ್ ಇನ್ವರ್ಟರ್ಸ್, ಗ್ರಾಬ್ ದ ಪವರ್. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ.
ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ವಿರಾಮದ ಬಳಿಕ ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್ ಶಿವಾನಂದ್ ಅವರೇ, ನಾವು ಅದೇ ಭ್ರಷ್ಟಾಚಾರ ಕಮಿಷನ್ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ. ನರೇಂದ್ರ ಮೋದಿ ಅವರು ಹೇಳಿದರು ಸಿದ್ದರಾಮಯ್ಯ ಸರ್ಕಾರಕ್ಕೆ 40% ಸರ್ಕಾರ ಅಲ್ಲ 10% ಸರ್ಕಾರ ಅಂತ ಹೇಳಿದರು. ಈಗ ಎಲ್ಲ ಹೇಳ್ತಾ ಇದ್ದಾರೆ 40% ಸರ್ಕಾರ ಅಂತ. ಹೇಗಾಯಿತು? ನಿಮ್ಮ ಭ್ರಷ್ಟಾಚಾರ ವಿರೋಧಿ ಅಭಿಯಾನದ ನಡುವೆ ಎಲ್ಲ ಕಡೆ ಈ ರೀತಿ ಇಂಪ್ರೂವ್ ಆಗ್ತಾ ಇದೆ, ಏನು ಕತೆ? ಇಲ್ಲ, ಅದು ಭ್ರಷ್ಟಾಚಾರದ ವಿರುದ್ಧ ಆಂದೋಲನ ತುಂಬ ಕಡೆ ನಡೀತಾ ಇಲ್ಲ, ಸ್ಪಷ್ಟವಾಗಿ ಹೇಳಬಲ್ಲೆ. ಯಾಕೆಂದರೆ ಜನಗಳಿಗೆ ಹೇಗಾಗಿದೆ ಅಂದರೆ, ಒಂದು ಸರ್ಕಾರದಲ್ಲಿದ್ದಾಗ, ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಭ್ರಷ್ಟಾಚಾರ ಬಂದಾಗ ಕಡಿಮೆ ಆಗುವಂತಿತ್ತು ಬಿ ಜೆ ಪಿ ಬಂದರೆ. ಪುನಃ ಬಿ ಜೆ ಪಿ ಸರ್ಕಾರ ಬಂದ ಕೂಡ ಭ್ರಷ್ಟಾಚಾರ ಕಡಿಮೆ ಆಗಲ್ಲ ಅಂತ ಹೇಳಿದ ಕೂಡಲೇ ಜನಗಳಿಗೆ ಸಾರ್ವತ್ರಿಕ ಅಂತ ಒಪ್ಪಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮಗೆ ಈ ಆಂದೋಲನ ಪ್ರಾರಂಭ ಜನಗಳು ಒಪ್ಪಲೇ ಇಲ್ಲ, ಸಾಧ್ಯವೇ ಇಲ್ಲ. ಯಾಕೆ ಸುಮ್ಮನೆ ಪ್ರಯತ್ನ ಮಾಡ್ತೀರಿ, ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋ ಮನೋಭಾವನೆ ಇದೆ. ಆದ್ದರಿಂದ ಜನಗಳೇನಾಗಿದ್ದಾರೆ, ಒಪ್ಪಿಕೊಂಡು ಬಿಡಲಿಕ್ಕೆ ಪ್ರಾರಂಭ ಆಗಿದ್ದಾರೆ. ಇನ್ನು ಇದನ್ನು ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಅಲ್ಲ, ನೀವು ಸ್ವಲ್ಪ ಒಪ್ಕೊಂಡ್ರಲ್ಲ, ಹೀಗೆ ಕೊಡ್ಬೋದು. ಅಲ್ಲ, ನಾನು ಹೇಳಿದ್ದೇನು ಸ್ಪಷ್ಟತೆ ಇಲ್ಲ, ಅದು ನೀವು ಹಾಗೆಲ್ಲ ನಾನು ಹಾಗೆ ಕೊಡಿ ಅಂತ ಹೇಳಿದ್ದಲ್ಲ. ಅನಿವಾರ್ಯತೆ, ದರೋಡೆಯನ್ನು ನಾನು ಕಂಪೇರ್ ಮಾಡಿದ್ದು. ಒಬ್ಬ ಅಧಿಕಾರಿ ಅವನ ಹತ್ರ ಚೂರಿದ್ದಾಗೆ, ಕಾನೂನ ಚೂರಿದೆ, ನಿನಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಅದು ತಪ್ಪೇ. ಕಾನೂನು ಚೂರಿದೆ, ಕಾನೂನು ಚೂರಿ ಇಟ್ಟುಕೊಂಡು ನೀನು ದುಡ್ಡು ಕೊಟ್ಟರೆ ಮಾಡ್ತೇನೆ, ದುಡ್ಡು ಕೊಡಿದ್ರೆ ಮಾಡೋದಿಲ್ಲ, ದುಡ್ಡು ಕೊಟ್ಟರೆ ಮಾಡೋದಿಲ್ಲ, ಆದರೆ ಈಗ ಮಾಡದಿದ್ರೆ ನನ್ನ ಜೀವನ ಹಾಳಾಗ್ತದೆ. ಇದರಿಂದಾಗಿ ಒಂದು ಒಪ್ಪುವ ಮನಸ್ಥಿತಿ ಬಂದಿದ್ದಾರೆ ಈಗ. ಅದು ಒಂದು ಸ್ಪಷ್ಟತೆ, ಅದು ಭಾಳ ಇಂಪಾರ್ಟೆಂಟ್ ವಿಷಯದು. ಈಗ ಒಂದು ಅನಿವಾರ್ಯತೆ ಸೃಷ್ಟಿ ಮಾಡಿಕೊಳ್ಳೋದು. ತುಂಬ ಜನ ಹೇಳ್ತಾರೆ ಕೊಡಲೇಬಾರ್ದು, ಕಾಯಬೇಕು, ಏನಾಗ್ತದೆ, ತುಂಬ ಜನ ಹೇಳೋರಿದ್ದಾರೆ. ಅದಕ್ಕೆ ನಾನು ತುಂಬ ಸತ್ಯ ಹೇಳೋದು, ಒಂದು ಡಾಕ್ಟ್ರಲ್ಲಿ ಹೋಗ್ತೇವೆ, ಡಾಕ್ಟ್ರಲ್ಲಿ ಹೋದಾಗ ಬೇರೆಯವ್ರನ್ನ ಉದಾಹರಣೆ, ನಾನು ಡಾಕ್ಟ್ರಾಗಿ ಅಲ್ಲಿ ಹೋದಾಗ ಒಂದು ಆಪ್ರೇಷನ್ ಮುಗಿದು ಮಾಡಬೇಕು, ಒಂದು 10,000 ಕೊಡಿದ್ರೆ 20,000 ಕೊಡಿದ್ರೆ ಮುಟ್ಟಿಗೆ ಆಗೋದಿಲ್ಲ, ಮಾಡಿದ್ರೆ ಜೀವ ಬದುಕೋದಿಲ್ಲ ಅಂತ ಕೇಳ್ತಾರೆ. ಲಂಚ ತಗೊಳ್ಳೋದು ಫೀಸ್ ಅಲ್ಲ, ಲಂಚ ಕೇಳ್ತಾರೆ ಅಂತ ಇಟ್ಕೊಳ್ಳೋ ಅದಾಗ ಲಂಚ ಕೊಡೋಗಿ ಇವನು ಅನಿವಾರ್ಯವಾಗಿ ಚಿನ್ನ ಇಟ್ಟು ದುಡ್ಡು ಕೊಡ್ತಾನೆ, ಜೀವ ಬಸ್ ಮಗ್ಗುಳಿತದೆ, ಜೀವ ಉಳಿತು. ಉಳಿದಾಗ ಯಾರಾದರೂ ನೀನು ದುಡ್ಡು ಕೊಟ್ಟದ್ದು ಯಾಕೆ, ಜೀವ ಉಳಿಸ್ಕೊಳ್ಳೋದು ಯಾಕೆ ಅಂತ ಕೇಳಿದ್ರೆ, ನಮ್ಮ ಮಗುವಿನ ಜೀವ ಮುಖ್ಯವ ದುಡ್ಡು ಮುಖ್ಯವ ಅಂತ ನೆನೆಸ್ಕೊಂಡು ದುಡ್ಡು ಕೊಡ್ತೇವೆ. ಹಾಗಿರೋ ಒಂದು ದುಡ್ಡು ಕೊಟ್ಟದನ್ನು ನಾನು ಸಮರ್ಥಿಸ್ತೇನೆ, ಯಾಕೆಂದರೆ ಅವನು ಜೀವ ಉಳಿಲಿಕ್ಕೆ ಕೊಟ್ಟ. ಆದರೆ ಹೊರಗೆ ಬಂದ ಮೇಲೆ ಅವನು ಅದನ್ನು ವಿರೋಧಿಸಬೇಕಂತ ಹೇಳ್ತಾನೆ. ಅಂದರೆ ನೀನು ಕೊಟ್ಟ ತಪ್ಪು, ಅದಕ್ಕೆ ಬಹಿಷ್ಕಾರ. ನಾನು ಅಲ್ಲಿ ಒಪ್ಪಿಕೊಂಡು ಬರಬೇಕಂತ ಹೇಳಿಲ್ಲ. ಈ ವಾದವನ್ನು ಇಲ್ಲದ್ರೆ ನಾನು ಪ್ರಚಾರದಾಗ ಇದು ಭಾಳ ಮುಖ್ಯ ವಿಚಾರ. ಅಂದರೆ ನಾನು ಲಂಚ ಭ್ರಷ್ಟ ದರೋಡೆ ಅಂತ ನೀವು ಬನ್ನಿ, ಅಂದರೆ ಯಾವುದೇ ಅಧಿಕಾರಿಗ ಅವನಿಗೆ ಲಂಚ ಕೊಟ್ಟು ನೀವು ಕೆಲಸ ಮಾಡಿಸಿಕೊಂಡು ಬಂದಾಗ ಮನಸ್ಸಿನಲ್ಲಿ ನನ್ನನ್ನು ಚೂರಿ ಹಿಡಿದು ಹೇಗೆ ದರೋಡೆಕಾರಿ ವಸೂಲು ಮಾಡಿದ್ನ ಹಾಗೆ ನನ್ನ ವಸೂಲು ಮಾಡಿ ಕಾನೂನ ಚೂರಿ ಇಟ್ಟು ವಸೂಲು ಮಾಡಿದ್ದಾನೆ, ಅದಕ್ಕಾಗಿ ಅನಿವಾರ್ಯ ಕೊಟ್ಟು ಬಂದಿದ್ದೇನೆ, ನನ್ನ ತಪ್ಪದು ದರೋಡೆ ಆಗಿದೆ ಅಂತೇಳಿ ಹೇಗೆ ದರೋಡೆಕೋರನ್ನ ನಾವು ಹೊರಗೆ ಬಂದಾಗ ಧಿಕ್ಕರಿಸ್ತೇವ, ಬಹಿಷ್ಕರಿಸ್ತೇವ, ಹಾಗಾಗಿ ಈ ಘೋಷಣೆ ಇರುವಂಥದ್ದು ಲಂಚ ಭ್ರಷ್ಟಾಚಾರಕ್ಕೆ ಬಹಿಷ್ಕಾರ. ಲಂಚ ಅಂದರೆ ದರೋಡೆ, ಭ್ರಷ್ಟಾಚಾರ ದೇಶದ್ರೋಹ. ಲಂಚ ಅಂದರೆ ದರೋಡೆ ಅಂತ ನಾವು ತೋಡ್ತೇವೆ. ಹಾಗೆ ಇದು ಲಂಚಕ್ಕೆ ಪೂರಕವಾದ ವಾತಾವರಣ ಮಾಡಲಿಲ್ಲ. ನಾವು ಹೇಳಿದ್ವಿ ಯಾರೇ ಲಂಚ ಕೊಟ್ಟು ಬನ್ನಿ, ಒಂದು ವೇಳೆ ಅನಿವಾರ್ಯ ಕೊಟ್ಟು ಬನ್ನಿ, ಕೊಡಬೇಡಿ, ಇಲ್ಲದ್ರೆ ಕೆಲಸ ಮಾಡಿಸಿಕೊಳ್ಳಿ, ಪ್ರಯತ್ನ ಮಾಡಿ. ಇಲ್ಲ ನಿಮ್ಮ ಬದುಕಬೇಕು ಜೀವತ್ತಂದು ಹೇಳಿದ್ರೆ ಲಂಚ ಕೊಟ್ಟು ಬನ್ನಿ, ಆದರೆ ಕೊಟ್ಟು ಬಂದ ಮೇಲೆ ಪ್ರಚಾರ ಮಾಡಿ, ಆ ದುಡ್ಡನ್ನು ವಾಪಸ್ ಕೊಡಿಸೋ ಪ್ರಯತ್ನವನ್ನು ಸಮಾಜ ಮಾಡಲಿಕ್ಕೆ ಪ್ರಯತ್ನ ಮಾಡುವ ಜನಪ್ರತಿನಿಧಿಗಳಿದ್ದಾರೆ, ಹೋರಾಟಗಳಿಗೆ ಸಂಘಟನೆಗಳು. ನಿಮ್ಮ ಬದುಕಿನಲ್ಲಿ, ಪತ್ರಿಕೋದ್ಯಮದ ಬದುಕಿನಲ್ಲಿ ಅಥವಾ ಈ ಹೋರಾಟ ಬದುಕಿನಲ್ಲಿ ನಿಮಗೆ ತುಂಬ ಕೇಸಾಗಿ ಹೆರಸಾಗಿ ಸಾಕಪ್ಪ ಸಾಕು ಅಂತ ಅನಿಸಿದ್ದು ಯಾವುದಾದ್ರೂ ಇದೆಯಾ? ಇಲ್ಲ, ನನಗೆ ಒಂದು ಕೇಸಿನಲ್ಲಿ ನಮ್ಮ ಬೆಳ್ತಂಗಡಿಯಲ್ಲಿ ಆಕಸ್ಮಿಕವಾಗಿ ಒಂದು ಜಾಹೀರಾತು ಬಂದು, ಅದರಲ್ಲಿ ವಾಂಟೆಡ್ ಜಾಹೀರಾತಲ್ಲಿ ಅದು ದಲಿತ ಮಹಿಳೆಗೆ ಉದ್ಯೋಗ ಇಲ್ಲ ಅಂತ ಬಂದದ್ದು. ಅದು ಟೀಕೆ ಮಾಡಿದ್ದಲ್ಲ, ದಲಿತ ಮಹಿಳೆಗೆ ಉದ್ಯೋಗ ಇಲ್ಲ ಅಂತ ಪ್ರಕಟಣೆ ಕೊಟ್ಟದ್ದು, ಉದ್ಯೋಗ ಕೊಡಲಿಕ್ಕೆ ಅವರನ್ನು ಹೊರತುಪಡಿಸಿ ಅಂತ ಬಂದದ್ದು. ಅದನ್ನು ಒಂದು ಕೇಸಾಗಿ ಬಂದ. ಆಗ ನನಗೆ ಅನಿಸಿತು, ಇದು ಒಂದು ಎಲ್ಲಿಯೋ ಒಂದು ಕಡೆ ಜಾಹೀರಾತು ದಲಿತ ಹೊರತು, ಅದರ ಬಗ್ಗೆ ನಾವು ಕ್ಷಮೆ ಕೊಡುತ್ತಾ ವಿರೋಧ ಕೊಟ್ಟ ಮೇಲೆ ಕೂಡ ಕೇಸ್ ಆದಾಗ ಆಗ ಒಂದು ಕತ್ತಿ ನನಗೆ ಅನಿಸಿತು, ಈ ಜನಗಳು ಸಣ್ಣ ಒಂದು
ಗೊತ್ತಿಲ್ಲದೆ ಆದ ವಿಚಾರಗಳಿಗೆ ವಿರೋಧಿಗಳು ಕಾಯ್ತಾ ಇರ್ತಾರೆ ಅಂತ. ಬಟ್ ಅದರಲ್ಲಿ ಜನಗಳು ನನಗೆ ಬೆಂಬಲ ಕೊಟ್ಟರು. ಆ ಬೆಂಬಲ ಕೊಟ್ಟು ಜನಗಳು ನನಗೆ ಬೆಂಬಲದಿಂದ ಆ ಕೇಸಿಂದ ದಲಿತರ ಹೊರತುಪಡಿಸಿದ ಜಾಹೀರಾತು ತಪ್ಪು ಅಂತ ಹೇಳಿ ಅದು ದಲಿತರ ಮಹಿಳೆಗೆ ಹೊರತುಪಡಿಸಿ ಜಾಹೀರಾತು ಬಂತು. ಅದಕ್ಕೆ ಬೇಕಾದ ಈಗ ಕೇಸ್ ಅದು ಆ ಉದ್ಯೋಗವನ್ನು ವಂಚನೆ ಮಾಡೋದು ಕೇಸ್ ಅಂತ ಈಗಲಿದೆ. ಆದರೆ ಈ ದಲಿತರ ಮಾಡಿದ ಕೇಸ್ ಅಂತಿಲ್ಲ, ಆ ಕೇಸಿಂದ ಹೊರಗೆ ಬಂದಿದೆ. ಯಾಕೆಂದರೆ ಅದು ಜನಗಳಿಗೆ ಸೆನ್ಸ್ ಆಗಿದೆ, ಅದರ ಉದ್ದೇಶ ಇರಲಿಲ್ಲ ನಮ್ಮದು ಅಂತ ಗೊತ್ತಾಗಿದೆ. ಅದು ಉದ್ದೇಶಪೂರ್ವಕವಾಗಿ ಆದ್ದಲ್ಲ ಅಂತ ಒಂದಿದೆ. ಮತ್ತು ಬೇರೆ ವಿಚಾರಗಳಲ್ಲಿ ತುಂಬ ಕೇಸುಗಳು ಅಂತ ನಮ್ಮ ಮೇಲೆ ಕೇಸುಗಳಿಲ್ಲ, ಒಂದೆರಡು ಕೇಸುಗಳಿವೆ. ಅದರಲ್ಲಿ ಎಲ್ಲಿ ಕೇಸುಗಳು ಕೂಡ ಅವರು ಪತ್ರಿಕೆ ಮೇಲೆ ಏನಾದರೂ ಒಂದು ಕಂಟ್ರೋಲ್ ಮಾಡಲಿಕ್ಕೆ ಅಂತ ಕೇಸ್ ಮಾಡಿದ್ದೆ ಹೊರತು ಪತ್ರಿಕೆಯಲ್ಲಿ ಅಂಥದಕ್ಕೆ ಅವಕಾಶಗಳು ಭಾಳ ಕಡಿಮೆ. ಈ 37 ವರ್ಷದಲ್ಲಿ ಕೂಡ ಯಾವುದೇ ಒಂದು ಕೇಸ್ ಪತ್ರಿಕೆ ಮೇಲೆ ನೀವು ನಿಲ್ಲಿಲ್ಲ. ಆದರೂ ಕೂಡ ನೀವು ಸಾಮಾಜಿಕ ಜಾಲತಾಣಗಳ ವಿರುದ್ಧ ಹೆಚ್ಚೇ ತಲೆ ಕೆಡಿಸಿಕೊಳ್ತಾ ಇದ್ದೀರಿ. ಯಾಕೆ ಹೇಳಿದ್ರೆ ಅವರು ಏನೋ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾರೆ, 100-200 ಜನ ನೋಡ್ತಾರೆ. ನೀವು ನಿಮ್ಮ ಪತ್ರಿಕೆಗಳ ಅದನ್ನು ಸ್ಕ್ರೀನ್ಶಾಟ್ ಸಹಿತ ಹಾಕಿ ಅವರಿಗೆ ಪ್ರಚಾರ ಅಥವಾ ಪ್ರಚೋದನೆ ಕೊಟ್ಟು ತುಂಬ ವಿವಾದವನ್ನು ಮೈಮೇಲೆ ಎಳೆದುಕೊಳ್ತಾ ಇದ್ದೀರಿ ಅಂತ ಇಲ್ಲ ಜನರ ಒಂದು ಅಭಿಪ್ರಾಯ. ಆ ಸಂದರ್ಭ ಏನಿತ್ತು ಅಂದರೆ ಸಾಮಾಜಿಕ ಜಾಲತಾಣದ ಪ್ರಭಾವ ಬೀಳುವಂಥ ಸಮಯದಲ್ಲಿ ನಮ್ಮ ಇಶ್ಯೂ ಆಯಿತು, ಬಂದಿನ ವಿಷಯ. ಆಗ ಬಂದು ಕೂಡ ಪ್ರಚಾರ ಬಂದಿಗೆ ಕರೆಯು ಅಥವಾ ವಿರೋಧಿಸುವ ಆ ಸಂದರ್ಭ ಬಂದಾಗ ಜನಗಳ ಮನಸ್ಸಲ್ಲಿ ತಂಪು ಅಭಿಪ್ರಾಯ ಬಂದಿತ್ತು. ನೀವು ಹೇಳಿದಾಗೆ ಏನು ಅಭಿಪ್ರಾಯ ಬಂದಿದೆ, ಇದು ನಮ್ಮ ಹಿಂದೂ ಸಂಘಟನೆ ವಿರುದ್ಧವಾಗಿ ನಾವು ಬಂದು ಕರಿತೇವೆ, ನಮಗೆ ವಿರುದ್ಧವಾಗಿ ಮಾಡ್ತಾ ಇರೋದು ಅಂತ ಭಾವನೆ ಬಂದಾಗ ಆ ಟೈಮಲ್ಲಿ ಸಾಮಾಜಿಕ ಜಾಲತಾಣ ಅದನ್ನು ಒಂದು ವಿರೋಧಕ್ಕೆ ಮಾಡಲಿಕ್ಕೆ ಮಾಡ್ತೇವೆ ಅಂತ ಪ್ರಚಾರ ಜಾಸ್ತಿ ಮಾಡಿದೆ. ವೈಯಕ್ತಿಕವಾಗಿ ಅಟ್ಯಾಕ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು, ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ವಿಷಯಕ್ಕಿಂತ ಹೊರತಾಗಿ ನಮ್ಮನ್ನು ಅಟ್ಯಾಕ್ ಮಾಡಿದಾಗ ಅದನ್ನು ಫ್ಯಾಮಿಲಿಯಾಗಿ ಉಳಿದವರಿಗೆ ಮತ್ತು ಸಮಾಜಕ್ಕೆ ತೊಂದರೆ ಬಂದಾಗ ಅದನ್ನು ಎದುರಿಸಬೇಕಾಗಿ ಬಂತು. ಯಾಕೆಂದರೆ ಇಲ್ಲಿ ಒಪ್ಪಿಕೊಂಡಾಗೆ ಮನಸ್ಸು ಬರ್ತಿತ್ತು, ಪೊಲೀಸ್ ಕೇಸ್ ಆಗ್ತಿರಲಿಲ್ಲ. ಪತ್ರಕರ್ತರು ಎಲ್ಲರಿಗೂ ಟೀಕೆ ಮಾಡ್ತಾ ಇದ್ರು, ಅವರಿಗೆ ಟೀಕೆ ಮಾಡೋದನ್ನು ಸಹಿಸಲಿಕ್ಕೆ ಆಗುದಿಲ್ವ? ಅಲ್ಲ, ಪತ್ರಕರ್ತರು ನಾವು ಟೀಕೆ ಮಾಡಿದ್ದಕ್ಕೂ ಬೇರೆ. ಪತ್ರಕರ್ತರು ಟೀಕೆ ಮಾಡೋದು ವಿಷಯ ಆಧಾರಿತವಾಗಿ, ವಿಷಯ ಆಧಾರಿತವಾಗಿ ಯಾರನ್ನೂ ಟೀಕೆ ಮಾಡೋದು, ಸರಿಯ ತಪ್ಪು ಹೇಳೋದು. ವಿಷಯ ಅಲ್ಲದನ್ನು ಕ್ರಿಯೇಟ್ ಮಾಡಿದಾಗ ಉದ್ದೇಶಪೂರ್ವಕ ಮಾನಹಾನಿ ಮಾಡುವಂಥದ್ದು ಅಥವಾ ಒಂದು ಸಂಶಯ ಉಂಟು ಮಾಡುವಂಥದ್ದು ಬೇರೆ ಬೇರೆ ದೃಷ್ಟಿಕೋನದಿಂದ ಮಾಡಿದಾಗ ಸಾಮಾಜಿಕ ಜಾಲತಾಣ ಕಂಟ್ರೋಲ್ ಇರಲಿಲ್ಲ, ನಿಯಂತ್ರಣ ಇಲ್ಲ, ಕೇಸ್ ಕೂಡ ಆಗ್ತಿರಲಿಲ್ಲ, ಕಂಪ್ಲೇಂಟ್ ಪೊಲೀಸ್ ತಗೊಳ್ತಿರಲಿಲ್ಲ. ಆಗ ಸಾಮಾಜಿಕದಲ್ಲಿ ಬಂದದನ್ನು ಜನ ನಂಬುವಂಥ ಸನ್ನಿವೇಶ ಉಂಟಾದಾಗ ನಮ್ಮ ಪತ್ರಿಕೆಯ ಬಗ್ಗೆ ಬೇರೆ ಬೇರೆ ನಮ್ಮಲ್ಲಿ ಸ್ಟಾಫ್ಗಳು ಕೆಲಸ ಮಾಡ್ತಾಯಿದ್ರು. ಅಂಥ ಕೆಟ್ಟ ಬಂದಾಗ ಅದನ್ನು ಎದುರಿಸ್ಲಿಕ್ಕೆ ಬೇಕಾದರೆ ಆಗ ಎದುರಿಸಬೇಕಾಗಿ ಬಂತು. ಯಾಕೆಂದರೆ ಇದಲ್ಲ ಈಗ ಇಲ್ಲ, ನಾವು ಏನು ಹೇಳ್ತಾರೆ ಸಾಮಾಜಿಕ ಅದೆಲ್ಲ ತಪ್ಪು ಅಭಿಪ್ರಾಯದಲ್ಲಿ ಹೇಳ್ತಾರೆ, ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ ಅಂತ ಹೇಳಬೇಕಾಗಿ ಬಂದಿತ್ತು. ಆಗ ನಮ್ಮ ಮಾಧ್ಯಮ ಪತ್ರಿಕೆ ಹಾಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅದನ್ನು ಹಂಚಿದ್ದೇವೆ ನಾವು. ಆದರೆ ಮಾಧ್ಯಮದಲ್ಲಿ ಇದ್ದವರು ನಮ್ಮನ್ನು ಪ್ರಶ್ನಿಸಲಿಕ್ಕೆ ಪ್ರಾರಂಭ ಆದಾಗ ನಾವು ಅದನ್ನು ಹೇಳಿದ್ದೋದು. ಆಗಲೂ ನನಗನ್ಸಿದೆ ನಿಜವಾಗಷ್ಟು ಜಾಗ ಬೇಕಿತ್ತ ಅಂತ ಹೇಳುವಂಥ ಪ್ರಶ್ನೆ ನಿಮ್ಮ ಸರಿ. ನಾವು ಅದರ ನಂತರ ತುಂಬ ಯೋಚನೆ ಮಾಡಿದ್ದೇವೆ. ಆದರೆ ಹೇಳದಿದ್ದರೆ ಅವಶ್ಯಕತೆಗಳು ಅಂತ ಹೇಳೋದು ಜನಗಳನ್ನು ತೋರಿಸಲಿಕ್ಕೆ ಬೇಕಾಗಿ ಕಡೆಗೆ ಅನಿವಾರ್ಯವಾಗಿ ಇದನ್ನು ಜನಗಳಿಗೆ ಮುಗಿಸ್ಲಿಕ್ಕೆ ಬೇಕಾಗಿ ಒಂದು 15 ದಿವಸ ಕಾಲ ಪತ್ರಿಕೆ ನಿಲ್ಲಿಸಿ ಜನಗಳ ಮುಂದೆ ಇಡುವಂಥ ಒಳ್ಳೆಯವರಿಗೂ ಕೂಡ ನಂಬಬೇಕಾಯಿತು. ಅಂದರೆ ಈ ಸಾಮಾಜಿಕ ಜಾಲತಾಣ ಎಷ್ಟೋಗೆ ಸ್ಪ್ರೆಡ್ ಆಯ್ತು ಅಂದರೆ ಆಫೀಸಿಗೆ ಕೆಲಸಕ್ಕೆ ಬರಲಿಕ್ಕೆ ಜನ ಹೆದಲಿಕ್ಕೆ ಪ್ರಾರಂಭ ಮಾಡಿದರು. ಬಂದರೆ ನಮಗೆ ಅವಮಾನ ಆಗ್ತದೆ ಅಂತ ಪ್ರಾರಂಭ ಆದರು. ಸುದ್ದಿಯೊಟ್ಟಿಗೆ ಸೇರಿಕೊಂಡು ನಮಗೆ ತೊಂದರೆ ಕೊಡ್ತಾರೆ ಅಂತ ಭಾವನೆ ಸ್ಪ್ರೆಡ್ ಮಾಡಿ ವಿರೋಧಿಗಳು ನಿಮ್ಮ ವಿರುದ್ಧ ದೊಡ್ಡ ಅಭಿಯಾನವನ್ನೇ ಮಾಡಿದರು. ಸುದ್ದಿಯನ್ನು ನಿಲ್ಲಿಸಬೇಕು, ಸುದ್ದಿ ವಿರೋಧ ಅಂತಲ್ಲ ಅಂತ ಹೇಳೋದೇ ಅವರು ಮುಖ್ಯವಾಗಿತ್ತು. ಆಗ ನಾವು ಅದಕ್ಕಾಗಿ ನಾವು ನೋಡಿದಾಗ ಜನಗಳನ್ನು ಆ ಥರ ಎತ್ತಿ ಕಟ್ಟಿದಾಗ ನಾವು ಜನಗಳ ಮುಂದೆ ಹೋಗಿ ಪತ್ರಿಕೆ ಏನು ಮಾಡ್ತೀವಿ ಅಂತ ಸ್ಟ್ಯಾಂಡ್ ತಗೊಳ್ಳಿಕ್ಕೆ ನಿಲ್ಲಿಸಿದಾಗ 15 ದಿವಸ ನಿಲ್ಲಿಸಿದಾಗ ಜನಗಳು ಪತ್ರಿಕೆ ಕಡೆ ನಿಂತು ಇಲ್ಲ ನಮಗೆ ಈ ಪತ್ರಿಕೆ ಬೇಕು, ಪತ್ರಿಕೆ ಇಂಥ ಸರಿ ಇದೆ ಅಂತೇಳಿ ಸಂಪೂರ್ಣ ಬೆಂಬಲ ಕೊಟ್ಟರು. ಯಾವುದೇ ಒಂದು ರಿಸ್ಕ್ ನಿಮ್ಗೆ ಗೊತ್ತಿದೆ ಪತ್ರಕರ್ತರಾಗಿ. ಒಂದು ಪತ್ರಿಕೆಯನ್ನು ನಿಲ್ಲಿಸಿದ್ದೆ ಯಾಕಂದರೆ ಈ ಥರ ಪತ್ರಿಕೆಯನ್ನು ಅವ್ರನ್ನ ಹೇಳೋದನ್ನು ತಡ್ಕೊಂಡು ಪತ್ರಿಕೆ ನಿಮ್ಮ ಪತ್ರಿಕೆಯ ಇತಿಹಾಸದಲ್ಲಿ ಅದೊಂದು ದಾಖಲಾಗಿದೆ. ಯಾಕೆಂದರೆ ನಾವು ಜನಗಳ ಮುಂದೆ ಪತ್ರಿಕೆ ಬೇಕು ಬೇಡ ಬೇಕು ಅಂತ ಹೌದಾದರೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡೋರನ್ನು ಖಂಡಿಸಬೇಕು. ಅವ್ರು ಎದುರಿಸಲಿಕ್ಕೆ ಶಕ್ತಿ ನಮ್ಮಲ್ಲಿಲ್ಲ. ಹೀಗೆ ಸಾಮಾಜಿಕ ನಿಮ್ಮ ಶಕ್ತಿ ಕೊಟ್ಟರೆ ನಾವು ಎದುರಿಸಲಿಕ್ಕೆ ಸಿದ್ಧರಿದ್ದೇವೆ. ಆಗ ಬಂದವ್ರು ಹೇಳಿದ್ರು ಯಾಕೆ ನಾಯಿ ಹೋಗ್ಲಿದ್ರೆ ಯಾಕೆ ನೀವು ಏನಾಗೋದಿಲ್ಲ, ಅದನ್ನು ಬಿಟ್ಟು ಬಿಡಿ ಅಂತ ಜನ ಹೇಳಿ ಜನ ಆ ಧೈರ್ಯವನ್ನು ಕೊಟ್ಟರು. ನಾವಿದ್ದೇವೆ ನಿಮ್ಮೊಟ್ಟಿಗೆ, ಅದನ್ನು ನಾವು ನಂಬ್ತಾ ಇಲ್ಲ ನಿಮ್ಮ ಬಗ್ಗೆ ಹೇಳೋದಂತ ಪುನಃ ಹೇಳಿ ಪತ್ರಿಕೆ ಪ್ರಾರಂಭ ಮಾಡಿದರು. ನೀವು ಒಂದು ಮಾತನ್ನು ಇಲ್ಲಿ ಹೇಳಲೇಬೇಕು. ನನ್ನ ಪತ್ರಿಕೆ ನಿಲ್ಲಿಸಿದಾಗ 15 ದಿವಸ ಆದಾಗ ಯಾರಿಗೂ ನಂಬಿಕೆ ಇರಲಿಲ್ಲ ಪತ್ರಿಕೆ ಪುನಃ ಬರ್ತದೆ ಅಂತ. ಅಂದರೆ ಒಂದು ಪತ್ರಿಕೆ ನಿಂತರೆ ಪುನಃ ಬರೋ ಸಂಬಳ ಕಡಿಮೆ, ಬೇರೆ ಪತ್ರಿಕೆಗಳು ಬರ್ತವೆ. ನಮ್ಮ ಪತ್ರಿಕೆ ನಿಲ್ಲಿಸಿ ಪುನಃ ಪ್ರಾರಂಭ ಆದಾಗ 99 ಪಾಲು ಸರ್ಕ್ಯುಲೇಷನ್ ಎಷ್ಟಿತ್ತ 199 ಸರ್ಕ್ಯುಲೇಷನ್ ಪುನಃ ಉಂಟಾಗಿದೆ. 1% ಮಾತ್ರ ಪತ್ರಿಕೆ ಕಡಿಮೆ ಆಯಿತು, ಅದು ಮತ್ತೆ ಮೇಕಪ್ ಆಯಿತು. ಅಂದರೆ ಜನ ಅದನ್ನು ಅಷ್ಟು ಮಟ್ಟಿಗೆ ಪೂರ್ಣವಾಗಿ ಪುನಃ ಸ್ವೀಕಾರ ಮಾಡಿದ್ದಾರೆ. ಆದರೂ ನೀವು ಕೂಡ ನಿಮ್ಮನ್ನು ವಿರೋಧಿಗಳು ಹೇಗೆ ಸಮಯಕ್ಕಾಗಿ ಕಾಯ್ತಾ ಇದ್ರು, ನೀವು ಕೂಡ ವಿರೋಧಿಗಳನ್ನು ಅದೇ ರೀತಿ ಕಾಯ್ತಾ ಇರಿ.
ಉದಾಹರಣೆಗೆ ಸೌಮ್ಯ ಭಟ್ 1997ರಲ್ಲಿ ಸೌಮ್ಯ ಭಟ್ ಮರ್ಡರ್ ಆದಾಗ ಆ ಒಂದು ವಿಷಯ ಇಟ್ಕೊಂಡು 2014 ಏನೋ ಕಲ್ಲಾಜೆ ಗುಂಪಿನವರು ಏನೋ ಒಂದು ಫೇಸ್ಬುಕ್ನಲ್ಲಿ ಅದನ್ನು ವಿಚಾರವನ್ನು ಹಾಕುವಾಗ ಫೋಟೋ ಕಣ್ತಪ್ಪಿ ಬೇರೆಯವ್ರದ್ದು ಬಂತು. ಅವರ ವಿರುದ್ಧ ಕೇಸ್ ಹಾಕಿಸಿ ನೀವು ಸಂಚು ಮಾಡಿದ್ದೀರಿ ಅಂತ ಆ ಒಂದು ಆರೋಪ ಇದೆ. ಇಲ್ಲ ಅಂಥದ್ದು ಮಾಡ್ಲಿಕ್ಕೆ ಹೋಗಿಲ್ಲ ನಾವು. ಅಂಥದ್ದು ಕಲ್ಲಾಜೆಯವರ ಅವರ ಗ್ಯಾಂಗ್ನವರಿಗೆ ನಿಮ್ಮ ಮೇಲೆ ಒಂದು ಡೌಟ್ ಇದೆ. ಅಲ್ಲಲ್ಲ, ಅದು ಹಾಗೆ ಅದ್ದಲ್ಲ. ಅವರು ತಪ್ಪಿ ಹೇಳಿದಲ್ಲ, ಆ ಹುಡುಗಿಯ ಮನೆಯವರಿಗೆ ಫೋನ್ ಮಾಡಿ ಬರಲಿಕ್ಕೆ ಮಾಡಿ ಮಾತಾಡಲಿಕ್ಕೆ ಸಿದ್ಧ ಹುಡುಗಿಯ ಮನೆಯವರು ಬಂದು ನನ್ನ ಮಗಳನ್ನ ಫೋಟೋವನ್ನು ಹಾಕಿ ದುರುಪಯೋಗ ಮಾಡ್ತಾರೆ ಅಂತ ಹೇಳಿದ್ದಕ್ಕಾಗಿ ಅವರಿಗೆ ತೊಂದರೆ ಕೊಡ್ತಾ ಅಂತ ಬಂದಾಗ ಆ ಇಶ್ಯೂ ತಗೊಳ್ಳೋದು. ನೀವು ತಗೊಂಡದ್ದು ಹಾಗೆ ಇಷ್ಟ ತಗೊಳ್ಳೋದು. ಅವ್ರು ಹೇಳಿದ ನಮಗೆ ತೊಂದರೆ, ನೀವು ಸಮಯವನ್ನು ಕಾಯ್ತಾ ಇದ್ರಿ. ನಾವು ಅವರು ತೊಂದರೆ ಆದಾಗ ನಿಮ್ಗೇನು ತೊಂದರೆ ಆಗಬೇಕು. ಅವ್ರು ನಮ್ಮ ಫ್ರೆಂಡ್ ಕೂಡ, ಅವರ ಮಗಳನ್ನ ಪರಿಚಯದವರು, ನನ್ನ ಮಗಳ ಕ್ಲಾಸ್ಮೇಟ್. ಅವಳ ಫೋಟೋವನ್ನು ಹಾಕಿ ದುರುಪಯೋಗ ಮಾಡ್ತಾರೆ, ಪ್ರಚಾರ ಮಾಡ್ತಾರೆ ಮತ್ತು ಮಾತುಕತೆಗೆ ಅಂತ ಹೇಳಿದಾಗ ಆಗ ನಾವು ಅವ್ರ ಹತ್ರ ಕರೆದು ಮಾತಾಡಿ ನಿಮಗೇನು ಬೆಂಬಲ ಕೊಡಬೇಕಂತೇಳಿ ಆ ಫೋಟೋವನ್ನು ಅವ್ರಿಗೆ ಕಳಿಸಿ ಸಂದೇಶವನ್ನು ಯಾವ ಫೋಟೋನ ಶೇರ್ ಮಾಡಿದ್ದಾರೆ ಆ ಶೇರನ್ನು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಕಂಪ್ಲೇಂಟ್ ತನಿಖೆ ಕೂಡ ಅವರ ಮೇಲೆ ಆಗಿದೆ. ಅಲ್ಲಿ ಸೌಮ್ಯ ಭಟ್ನ ಪ್ರಕರಣದಲ್ಲ ಅಲ್ಲ, ಆ ವಿಷಯನಲ್ಲಿ ಫೋಟೋ ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳಿ ಫೋಟೋದಲ್ಲಿ ಬಂದಾಗ ಈ ಫೋಟೋ ಬಂದ ಮೇಲೆ ಅವರು ಅದನ್ನು ಹೋದ ಅಂತ ಕೇಳಲಿಕ್ಕೆ, ಇವರೊಂದು ದುರುಪಯೋಗ ಮಾಡಲಿಕ್ಕೆ, ಫೋನ್ ಮಾಡಲಿಕ್ಕೆ, ಇವರು ಹರಾಸ್ಮೆಂಟ್ ಮಾಡಿದ್ದಕ್ಕೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದು ಪೊಲೀಸ್ ಸ್ಟೇಷನ್ಗೆ. ಹೌದೌದು, ಅವ್ರು ಕೊಟ್ಟ ಮೇಲೆ ಅದನ್ನು ತಗೊಂಡಿದ್ದಾರೆ. ಸರಿ, ಈಗ ನಿಮ್ಮ ವೈಶಿಷ್ಟ್ಯ ಹೇಳಿದ್ರೆ ನೀವು ಎಲ್ಲ ಸುದ್ದಿಗಳನ್ನು ಹಾಕ್ತೀರಿ, ಸಿದ್ಧಾಂತ, ರಾಜಕೀಯ ಎಲ್ಲ. ಆದರೆ ನಿಮ್ಮ ಊರಿನವರು, ಪುತ್ತೂರು, ಸುಳ್ಳೆ, ಬೆಳ್ತಂಗಡಿಯವರು ಯಾವುದೇ ದೇಶದಲ್ಲಿರಲಿ, ಯಾವುದೇ ರಾಜ್ಯದಲ್ಲಿ, ತಾಲೂಕಿನಲ್ಲಿರಲಿ, ಅವರ ಸುದ್ದಿಗಳು ಸಾಧಕರದ್ದು ಕೂಡ ನೀವು ಹಾಕ್ತೀರಿ. ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ. ಈಗ ಪ್ರಸ್ತುತ ರೀತಿಯಲ್ಲಿ ಮಾಧ್ಯಮದ ಪರಿಸ್ಥಿತಿ ಹೇಗಿದೆ, ಈ ಪತ್ರಿಕೋದ್ಯಮದ್ದು? ಅಲ್ಲ, ನಮ್ಮ ಪತ್ರಿಕೆಯಲ್ಲಿ ನಾವು ತಾಲೂಕು ನಮ್ಮದು ಪತ್ರಿಕೆ, ನಮ್ಮಲ್ಲಿ ಪತ್ರಿಕೆ ಇದೆ, ವೆಬ್ಸೈಟ್ ಇದೆ, ಚಾನಲ್ ಇದೆ, ಮೂರು ಕಡೆ ಮಾಡ್ತೇವೆ. ನಾವು ಪತ್ರಿಕೆಯಲ್ಲಿ ಏನು ಯೋಚನೆ ಮಾಡ್ತೇವೆ ಅಂದರೆ ತಾಲೂಕಿನ ದೊಡ್ಡ ಪತ್ರಿಕೆ ನಮ್ಮದು. ನಾವು ಹೇಳ್ತೇವೆ ತಾಲೂಕಲ್ಲಿ ಪುತ್ತೂರಿನವ್ರು ಯಾರು ಇರ್ತಾರ, ಪುತ್ತೂರಿನ ಜಗತ್ತಲ್ಲಿ ಎಲ್ಲೇ ಇದ್ದರೂ ಅವರು ದೊಡ್ಡ ಪತ್ರಿಕೆ ಅಂದರೆ ಪುತ್ತೂರಿನವ್ರು ಓದುವ ಜಗತ್ತಿನ ದೊಡ್ಡ ಪತ್ರಿಕೆ ಸುದ್ದಿ ಅಂತ ನಾವು ಹೇಳುವಂಥದ್ದು. ಬೆಳ್ತಂಗಡಿ ಕನ್ಯೂ ಆಗ್ತದೆ, ಸುಳ್ಯ ಕನ್ಯೂ ಆಗ್ತದೆ. ಹಾಗಾಗಿ ನಮ್ಮ ದೊಡ್ಡ ಪತ್ರಿಕೆ ಅಂತ ಯೋಚನೆ ಮಾಡಿಕೊಂಡು ಕೆಲಸ ಮಾಡ್ತೇವೆ. ಅಂದರೆ ಹಾಗಾಗಿ ನೀವು ಹೇಳುವಾಗೆ ಜಗತ್ತಲ್ಲಿ ಎಲ್ಲೇ ಪುತ್ತೂರಿನವ್ರು ಇದ್ದರೂ ಕೂಡ ಅವ್ರ ನ್ಯೂಸನ್ನು ನಾವು ಕಾರ್ಯ ಮಾಡ್ತೇವೆ. ಈಗ ಪ್ರಸ್ತುತ ನಿಮ್ಮ ಮಾಧ್ಯಮ ಹೇಗಿದೆ, ಪತ್ರಿಕೆಗಳ ಪರಿಸ್ಥಿತಿ ಹೇಗಿದೆ, ಟಿ ವಿ ವಾಹಿನಿಗಳು ಹೇಗಿದೆ, ವೆಬ್ ಪೋರ್ಟಲ್ಗಳು, ಸಾಮಾಜಿಕ ಜಾಲತಾಣಗಳು ಹೇಗೆ? ಅಂದರೆ ಪರಸ್ಪರ ಸ್ಪರ್ಧಿಗಳಾಗಿದೆಯೋ, ಪೂರಕವಾಗಿದೆಯೋ, ಅಥವಾ ಪತ್ರಿಕೆಗಳ ಪರಿಸ್ಥಿತಿ ಭಾರಿ ಶೋಚನೀಯವಾಗಿದೆ? ಇಲ್ಲ, ಪತ್ರಿಕೆಗಳ ಪರಿಸ್ಥಿತಿ ಮೊದಲಿಗಿಂತ ಸ್ವಲ್ಪ ಭಿನ್ನವಾಗಿದೆ. ಪತ್ರಿಕೆಗಳು ಈಗೇನಾಗಿದೆ, ಪತ್ರಿಕೆ ಮುದ್ರಣದ ಪತ್ರಿಕೆಗಳಿಗೆ ಸಮಸ್ಯೆ. ಯಾಕಂದರೆ ಈ ಪತ್ರಿಕೆಯಲ್ಲಿ ಬರೋ ಈ ಪೇಪರ್ ನ್ಯೂಸ್ಗಳನ್ನು ಅಥವಾ ಬಂದ ಮೊದಲ ನ್ಯೂಸ್ಗಳನ್ನು ಈಗೆಲ್ಲ ಮೊಬೈಲ್ ನೋಡ್ತಾರೆ. ನಮ್ಮದು ಈ ಪೇಪರ್ ಇದೆ, ಅದನ್ನು ಎಲ್ಲರೂ ಮೊಬೈಲಲ್ಲಿ ನೋಡಿರ್ತಾರೆ. ನಾವು ಹೋದಾಗ ನಾವು ನೋಡಿ ಆಗ್ತದೆ ಅಂತ ಹೇಳ್ತೇವೆ. ಪತ್ರಿಕೆ ಸರ್ಕ್ಯುಲೇಷನ್ಗೆ ತೊಂದರೆ ಕೊಡ್ತದೆ. ಹಾಗೆ ಅಂತ ಪತ್ರಿಕೆ ಸರ್ಕ್ಯುಲೇಷನ್ ಒಂದು ಕಡೆ ನಾವು ಸರ್ಕ್ಯುಲೇಷನ್ ಜಾಸ್ತಿ ಅಂತ ಕೂಡ ಹೇಳ್ತೇವೆ. ಜಗತ್ತಲ್ಲಿ ಇರುವವರು ಪತ್ರಿಕೆ ಈ ಪೇಪರ್ ನೋಡ್ತಾರೆ. ಆಗ ನಾವು ನಮಗೆ ನೋಡುವಂಥದ್ದು ವ್ಯೂವರ್ಸ್ ಜಾಸ್ತಿ ಆಗ್ತಾರೆ. ಆದಷ್ಟಕ್ಕೊಂದು ಕಡಿಮೆ ಅಂತ ನಾವು ನೆನೆಸ್ಕೊಳ್ಳೋದಿಲ್ಲ. ಅದು ಒಂದು. ಮತ್ತು ಪತ್ರಿಕೆದು ಪೂರಕ ನಾವು ಪತ್ರಿಕೆ ಮಾಡಿದಾಗ ವೆಬ್ಸೈಟನ್ನು ಒಟ್ಟೊಟ್ಟಿಗೆ ಮಾಡ್ಕೊಂಡೆವು. ಈ ಪತ್ರಿಕೆ ಇತ್ತೀಚೆಗೆ 10-12 ವರ್ಷದಿಂದ ಯಾಕೆ ನಾವು ಪೂರಕವಾಗಿ ತಗೊಂಡೆವು. ವೆಬ್ಸೈಟಲ್ಲಿ ಈಗ ಮೊದಲು ಪತ್ರಿಕೆ ನ್ಯೂಸ್ ಬರ್ತಾ ಉಂಟು. ಪತ್ರಿಕೆಯಲ್ಲಿ ಬಂದಾಗ ಅದು ಅಥೆಂಟಿಕ್ ಆಗಿ ಹೆಚ್ಚಾಗಿ ಬರ್ತದೆ. ಪತ್ರಿಕೆಯಲ್ಲಿ ವೆಬ್ಸೈಟ್ಲಿ ಬಂದಾಗ ಫಾಸ್ಟಾಗಿ ಬರ್ತದೆ. ಮತ್ತು ಅಲ್ಲಿ ಎಲ್ಲ ಚಿತ್ರಗಳು ಇರಿದಿಡ್ದು ಅದು ಪಾಸ್ ಆಗ್ತಾ ಹೋಗ್ತದೆ. ನಾವು ಪತ್ರಿಕೆಯಲ್ಲಿ ಬಂದಾಗ ಅದು ವಿವರವಾಗಿ ಘಟನೆ ಏನು ನಡೀತು ಅಂತ ಪತ್ರಿಕೆಯಲ್ಲಿ ಬರ್ತದೆ. ಅದಕ್ಕೆ ಒಂದು ಪೂರಕ ಅಂತ ನಾವು ತಿಳ್ಕೊಂಡಿದ್ದೇವೆ. ಹಾಗೆ ಆ ದೃಷ್ಟಿಕೋನದಿಂದ ವೆಬ್ಸೈಟ್ ನೋಡಿದವರು ಕೂಡ ಪತ್ರಿಕೆಯನ್ನು ಪುನಃ ನೋಡ್ತಾರೆ. ಅಲ್ಲಿ ಒಂದೇ ಇರೋದು, ಪತ್ರಿಕೆಯಲ್ಲಿ ಒಂದು ವೇಳೆ ಅಕಸ್ಮಾತ್ ತಪ್ಪಿ ಅದರಲ್ಲಿ ಮಿಸ್ಟೇಕ್ಸ್ಗಳು ಬಂದಿದ್ದರೆ, ಅದು ಯಾವುದೇ ಕಾರಣಕ್ಕಾಗಿರ್ಬೋದು, ಅದನ್ನು ಪತ್ರಿಕೆಯಲ್ಲಿ ಬಂದಾಗ ಮಿಸ್ಟೇಕ್ ಮಾಡದೆ ಹಾಕಿದರೆ ವಿಶ್ವಾಸದ ಮೇಲೆ ಪತ್ರಿಕೆ ನಡೀತದೆ. ಈಗ ನಿಮ್ಮದು ಮಾಧ್ಯಮ ಎಲ್ಲ ಸಾಮಾನ್ಯ ಎಲ್ಲರ ಒಂದೇ ಅಂತ ನಿಮ್ಮ ಲೆಕ್ಕಾಚಾರ. ಈಗ ಮೊನ್ನೆ ಉಪ್ಪಿನಂಗಡಿಯಲ್ಲಿ ಮಾಧ್ಯಮದ ವಿರುದ್ಧ ಒಂದು ಕೇಸ್ ಆಯಿತು. ಅದು ಬಹುತೇಕ ಸುಳ್ಳೆ ಕೇಸ್. ಯಾಕೆ ಹೇಳಿದರೆ ಎಲ್ಲರ ಎದುರೇ ನಡೆದ ಘಟನೆಯನ್ನು ಆ ಪತ್ರಕರ್ತರ ಮೇಲೆ ಪಾಪ ಮಾನಭಂಗ ಯತ್ನ ಅಂತ ಕೇಸ್ ಹಾಕಿದರು. ಆದರೆ ನಿಮ್ಮ ಪತ್ರಿಕೆಯಲ್ಲಿ ನಿಮ್ಮ ಒಬ್ಬರು ಅಲ್ಲಿ ಉದ್ಯೋಗಿ ಇದ್ದರೂ ಕೂಡ ಮೋಸ್ಟ್ಲಿ ನೀವು ನಿಮ್ಮದೇ ಊರಿನವರಾದರೂ ಕೂಡ ಆ ನಿಮ್ಮದೇ ಪತ್ರಕರ್ತರು ಅವರ ವಿರುದ್ಧ ಅಷ್ಟು ಅಂದರೆ ಮಾನಭಂಗ ಯತ್ನ ಕೇಸ್ ಅಂತ ಹಾಕಿ ಅವರು ಅಂದರೆ ಪಾಪ ಮನೆಯವರು ಏನು ಮಾಡಬೇಕು ಅಂತ ಬೇರೆ ಯಾವುದ್ರಲ್ಲೂ ಆ ರೀತಿಯಾಗಿ ಬರಲಿಲ್ಲ. ಫೋಟೋ ಹಾಕಿ ಎಲ್ಲ ಹಾಕಿದ್ರಿ. ಇಲ್ಲ, ಇದನ್ನು ಪತ್ರಿಕೆ ಇನ್ನೊಮ್ಮೆ ನೀವು ಓದಬೇಕು ನ್ಯೂಸನ್ನು. ಯಾಕೆಂದರೆ ಅಲ್ಲಿ ಏನು ನಡೀತಾ ಆ ಘಟನೆ ಯಥಾವತ್ತಾಗಿ ಹಾಕಿದ್ದೆ. ನಡೀತದಲ್ಲ, ಅವರು ಕೊಟ್ಟ ದೂರಿನ ಒಂದು ಘಟನೆ ಮತ್ತು ದೂರು. ಸರಿ, ನೀವು ಸರಿ, ದೂರ ಘಟನೆ ಅಂದರೆ ನಡೆದಂದ್ರೆ ಏನದು ದೂರು ಕೊಟ್ಟರು ಅವರು. ಅದರ ಕಂಪ್ಲೇಂಟ್ ಏನಿದೆ ಅದನ್ನೇ ಕೊಟ್ಟೆವು. ಅದರೊಟ್ಟಿಗೆ ಒಂದು ಪತ್ರಕರ್ತರ ಸ್ಟೇಟ್ಮೆಂಟ್ ಕೊಟ್ಟು ಏನು ಒಬ್ಬರದ್ದು ಮಾತ್ರ ಕೊಟ್ಟರು, ಇನ್ನಿಬ್ಬರದ್ದು ಸ್ಪಷ್ಟನೆ ಕೊಡಲಿಲ್ಲ. ನಿಮ್ಮ ಉದ್ಯೋಗಿಯದ್ದು ಮಾತ್ರ ಸ್ಪಷ್ಟನೆ ಕೊಡಲಿಲ್ಲ, ಅವರು ಆರೋಪ ಮಾಡ್ತಾರೆ, ಹೇಳ್ತಾರೆ. ಆದರೆ ಅದನ್ನೊಂದು ಮಾತು ಅದನ್ನು ಮುಂದುವರಿಸಿ ಹೇಳ್ತಾರೆ.
ಘಟನೆ ಅಲ್ಲಿ ಏನು ನಡೀತು ಅಂತ ಹೇಳೋದನ್ನು ಹಾಕ್ತೇವೆ. ಹಾಕಿದ ನಂತರ ಉದ್ಯೋಗಿಯೊಬ್ಬಿದ್ದರು, ಅವರು ಹೊರಗಿದ್ದವರು, ಅವರು ಒಂದು ಸ್ಪಷ್ಟೀಕರಣ ಕೊಟ್ಟರು. ಅದು ಎಲ್ಲರಿಗಾಗಿ ಕೊಟ್ಟರು, ಅವ್ರು ಕೊಟ್ಟದ್ದು ಒಬ್ಬರಿಗಾಗಿಲ್ಲ, ಎಲ್ಲಿ ಕೊಟ್ಟರು ಅದನ್ನು ಅದರಿಂದ ಎಲ್ಲರಿಗೂ ಪ್ರಕಾರ ಹಾಕಿದೆವು. ಆ ನಂತರ ಆ ನ್ಯೂಸ್ ಬಂದ ಮೇಲೆ ಅದರ ಬಗ್ಗೆ ಒಂದು ಪ್ರತಿಭಟನೆ ಮಾಡಿದಿರಿ, ಮಂಗಳೂರಲ್ಲಿ ಪ್ರತಿಭಟನೆ ಆಯಿತು. ಆ ಪ್ರತಿಭಟನೆ ಘಟನೆ ನಡೆದ ಕೂಡ ನ್ಯೂಸನ್ನು ಕೂಡ ಅದರ ನಂತರ ಮರುದಿವಸ ಪ್ರತಿಭಟನಾ ದಿವಸ ಮರುದಿವಸ ಅದನ್ನು ಯಥಾವತ್ತಾಗಿ ಹಾಕಿದ್ದೇವೆ. ನಾವು ಒಂದು ಪತ್ರಿಕೆಯಲ್ಲಿ, ನಮ್ಮ ಪತ್ರಿಕೆಯಲ್ಲಿ ಒಂದು ಸಣ್ಣ ಇದಿದೆ, ನನ್ನ ಬಗ್ಗೆ ಬರೆದ ನ್ಯೂಸ್ ಬಂದರೂ ಕೂಡ, ನಮ್ಮ ಪತ್ರಕರ್ತರ ಮೇಲೆ ಬಂದರೂ ಕೂಡ ನಾವು ನ್ಯೂಸನ್ನು ಹಾಕಿ ಅದನ್ನು ತೆಗೆದುಬಿಡ್ತೇವೆ. ಮುಚ್ಚಿಟ್ಟಕೊಳ್ಳಿ ಏನಾಗ್ತಂದರೆ ಅದು ನ್ಯೂಸ್ ನಡೆದಿದೆಯಾ ಇಲ್ಲೋ ಅಂತ ಪ್ರಶ್ನೆಗಳು ಬರ್ತವೆ. ನಾನು ಯಾರೇ ಸುಳ್ಳೇ ಕಂಪ್ಲೇಂಟ್ ಕೊಟ್ಟಿರಲಿ, ನ್ಯೂಸ್ ಹಾಕ್ತೇವೆ ಮತ್ತು ಇನ್ನೊಂದು ಒಪಿನಿಯನ್ ತಗೊಳ್ತೇವೆ, ಆನಂತರ ಪುನಃ ನಡೆದ ಘಟನೆ ಹಾಕ್ತೇವೆ. ನಾವು ಪತ್ರಿಕೆ ಇಷ್ಟು ವರ್ಷ 37 ವಿಶೇಷ ಆಗಲಿ ಕಾರಣ ಒಂದದು, ನಾವು ಯಾವ ಮುಖಮ ಅಂತ ನೋಡೋದಿಲ್ಲ. ಅದರ ಉದಾಹರಣೆಗೆ ನನ್ನ ಬಗ್ಗೆ ಕೂಡ ನಮ್ಮಲ್ಲಿ ಕೇಸ್ ಆದಾಗ, ಬೆಳ್ತಂಗಡಿ ಕೇಸ್ ಆದಾಗ ನ್ಯೂಸ್ ಹಾಕಿದ್ದೇವೆ. ನಾವು ಏನು ಕೇಸ್ ಆಗಿದೆ ಅಂತ ಹಾಕಿದ್ದೇವೆ, ನನ್ನ ವರ್ಷನ್ ಕೂಡ ಹಾಕಿದ್ದೇವೆ. ನೀವು ಈಗ ನಿಮ್ಮ ಮಾಧ್ಯಮ ಸಂಸ್ಥೆಯ ಸೇವೆಯನ್ನು ಮಂಗಳೂರು, ಬಂಟ್ವಾಳ ಈ ಕಡೆ ವಿಸ್ತರಿಸುವ ಆಲೋಚನೆ ಇದೆ? ಹೌದು, ಬಂಟ್ವಾಳಕ್ಕೆ ಈಗಾಗಲೇ ಬಂದಿದ್ದೇವೆ. ಮಂಗಳೂರಲ್ಲಿ ಬಂದು ಈಗಲೇ ಬಂಟ್ವಾಳ ವೆಬ್ಸೈಟ್ ಆಗಿದೆ, ಯೂಟ್ಯೂಬ್ ಚಾನಲ್ ಮಾಡಿ ಸ್ಟಾರ್ಟ್ ಆಗಿದೆ. ಮಂಗಳೂರಿಗೆ ಕೂಡ ವೆಬ್ಸೈಟ್ ಮತ್ತು ಯೂಟ್ಯೂಬ್ ಚಾನಲ್ ಮಾಡಲಿಕ್ಕಿದ್ದೇವೆ. ಇದು ದಕ್ಷಿಣ ಜಿಲ್ಲೆಗೆ ಮಾಡುವ ಅಂದಾಜಲ್ಲಿದ್ದೇವೆ. ಈಗ ನೀವೊಬ್ಬರು ವೈದ್ಯರು ಕಮ್ ಪತ್ರಕರ್ತರು, ಈಗ ಎಲ್ಲ ಭ್ರಷ್ಟಾಚಾರವನ್ನು ನೀವು ಹೇಳ್ತೀರಿ, ಆದರೆ ಈ ವೈದ್ಯಕೀಯದಲ್ಲೂ 40% ಕಮಿಷನ್ ಭ್ರಷ್ಟಾಚಾರ ಇದೆ. ಅಂದರೆ ಒಬ್ಬ ಶಸ್ತ್ರಚಿಕಿತ್ಸೆ ಅಥವಾ ಆಪರೇಷನ್ ಅನ್ನು ಶಿಫಾರಸು ಮಾಡಿದವನಿಗೆ ಇಷ್ಟು, ಅಥವಾ ಇಷ್ಟು ತಪಾಸಣೆಗೆ ಇದಕ್ಕೆ ಇಷ್ಟು ಅಂತ ಕಮಿಷನ್ ವ್ಯಾಪಾರಗಳು ಎಲ್ಲ ಕಡೆ ಏಜೆನ್ಸಿ ಟೈಪಲ್ಲಿ ಏನು ನಡೀತಾ ಇದೆ ಅಂತ ಎಲ್ಲ ಕಡೆ ಸಾಧಾರಣ ಒಂದು ಆರೋಪ ಬರ್ತಾ ಇದೆ. ಅದರ ಬಗ್ಗೆ ತಾವು ಯಾಕೆ ಅಭಿಯಾನವನ್ನು ಮಾಡೋದಿಲ್ಲ? ಅಥವಾ ನಿಮಗೇನು ವೈದ್ಯರಿಂದ ಸಮಸ್ಯೆ ಆಗ್ತದಾ? ಹಾಗೆಲ್ಲ ಅದರಲ್ಲಿ ಈಗ ನಾವು ಮಾಡ್ತಿರೋ ಹೋರಾಟ, ಭ್ರಷ್ಟಾಚಾರದ ವಿರುದ್ಧ ಹೋರಾಟದಲ್ಲಿ ಯಾರಿಗೆ ಪಕ್ಕ ಅದೇ ಅಧಿಕಾರ ಇಟ್ಟುಕೊಂಡು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಜನಪ್ರತಿನಿಧಿ ಆಗಿರ್ಬೋದು ಅಥವಾ ಅಧಿಕಾರಿ ಇರೋದು, ಅಲ್ಲಿಂದ ಪ್ರಾರಂಭ ಮಾಡಿರೋದು ನಾವು. ಅವನ ಕೈಯಲ್ಲಿ ಬಿಟ್ಟು ಅವನಲ್ಲಿ ಬೇರೆ ಹೋಗಲಿ, ಅವನನ್ನೇ ಅವಲಂಬಿಸಬೇಕು. ಅವನಲ್ಲಿದ್ದರೆ ಅವನಿಗೆ ದಾರಿ ಇಲ್ಲ. ವೈದ್ಯರುಗಳಲ್ಲಿ ಇದು ಪ್ರಶ್ನೆ ಬಂದಾಗ ಎಲ್ಲ ಕಡೆಯಲ್ಲಿ ಬೇರೆ ಕಡೆಯಲ್ಲಿ ಭ್ರಷ್ಟಾಚಾರ ಇದೆ, ಪರ್ಸೆಂಟೇಜ್ ಇದೆ, ಎಲ್ಲ ಕಡೆ ಇದೆ. ಇಲ್ಲಿ ಏನಂದರೆ ಆ ವೈದ್ಯರು ಹೋಗ್ಬೇಕಂತಿಲ್ಲ, ಬೇರೆ ವೈದ್ಯರು ಹೋಗ್ಲಿಕ್ಕೆ ಆಗ್ತದೆ. ಅವನು ಹೋದಾಗ ಭ್ರಷ್ಟಾಚಾರ ಮಾಡೋದು ಎದುರಿಸಲಿಕ್ಕೆ ಅವನ ಶಕ್ತಿ ಇದೆ, ಅವನದನ್ನು ಎದುರಿಸ್ಬೋದು, ಅದನ್ನೇ ಅನಿವಾರ್ಯತೆ ಅಲ್ಲ. ಆದ್ದರಿಂದ ಇಂಥ ಸಂದರ್ಭಗಳಲ್ಲಿ ಇದು ಈ ವಿಚಾರ ನೀವು ಹೇಳೋದು ವಿಷಯ ಹೌದಿ ಅಂಥ ವಿಷಯಗಳಿವೆ ಅಂತ ಹೇಳುವಂಥದ್ದು ಗಮನದಲ್ಲಿದೆ. ಇವತ್ತೆಲ್ಲ ಮುಂದೆ ಆದರೂ ಯಾರದನ್ನು ಎತ್ತುಕೊಳ್ಳಬೇಕಾದ ಸಂದರ್ಭಗಳಲ್ಲಿ ಅದನ್ನು ಮುಂದೆಗೆ ಇಂಥ ಭ್ರಷ್ಟಾಚಾರ ಬಂದ, ಆದರೆ ನಿಖರವಾದ ಮತ್ತು ವಿಷಯಗಳು ಬಂದಾಗ ಅದು ಎತ್ತುಕೊಳ್ಳೋಕ್ಕೆ ವಿಷಯ ಬಂದಾಗ ತೆಕ್ಕೊಳ್ತೇವೆ. ಆದರೆ ಜನಗಳ ಹತ್ರ ಜಾಗೃತಿಯನ್ನು ಮಾಡಲಿಕ್ಕೆ ಮಾಹಿತಿಯ ಜಾಗೃತಿ. ನಾವು ಹೇಳಿದ್ದು ಮಾಹಿತಿಯಿಂದ ಪ್ರತಿಯೊಬ್ಬ ವ್ಯಕ್ತಿ ಮಾಹಿತಿಯನ್ನು ತಗೊಂಡಾಗ ಇಂಥದ್ದು ತಪ್ಪಿಸ್ಬೋದು ಅಂತ ನನ್ನ ಮಾಹಿತಿ ನಾವು ಹೆಚ್ಚು ಒತ್ತು ಕೊಡೋದು ಮಾಹಿತಿಗೆ ಬಗ್ಗೆ. ಅದಕ್ಕಾಗಿ ನಮ್ಮ ಪತ್ರಿಕೆ ತಗೊಂಡ್ರು ಕೂಡ ಪತ್ರಿಕೆಯಲ್ಲಿ ಇವಾಗಲೂ ಕೂಡ ಮಾಹಿತಿ, ಯಾವ ಡಾಕ್ಟ್ರುಗಳು, ವೈದ್ಯರು ಯಾರು, ಯಾರೆಲ್ಲ ಏನು, ಅದು ವೈದ್ಯರುಗಳ ಮಾಹಿತಿ ಯಾರು ಎಲ್ಲೆಲ್ಲಿದ್ದಾರೆ, ಯಾರು ವೈದ್ಯರುಗಳ ಮಾಹಿತಿಯನ್ನು ಸಂಪೂರ್ಣವಾಗಿ ನಾವು ಜನಗಳ ಮುಂದೆ ಇಡ್ತಿದ್ದೇವೆ. ಯಾಕೆಂದರೆ ಅದು ವೈದ್ಯರಿಗೆ ಲೆಕ್ಕದಿಂದ, ಅದು ವೈದ್ಯರಿಗೆ ಮಾತ್ರ ಅಲ್ಲ, ಯಾವುದೇ ವಿಭಾಗ ತೆಗೆದರೂ ಕೂಡ ನಾವು ಮಾಹಿತಿಯನ್ನು ಹೆಚ್ಚು ಒತ್ತು ಕೊಟ್ಟು ಅವರು ಸರಿಯಾದ ಮಾಹಿತಿ ಇದ್ದರೆ. ಅಲ್ಲ, ಈ ರೀತಿಯಾಗಿ ಒಂದು ನಡೀತಾ ಇದೆ ನಿಮ್ಮ ಗಮನಕ್ಕೆ ಬಂದಿದೆಯಾ? ಬಂದಲ್ಲ, ಈ ಥರ ನಡೀತಂತ ಜನ ಹೇಳ್ತಾರೆ ಮತ್ತು ಗಮನದಲ್ಲಿ ಇಲ್ಲ ಅಂತ ಹೇಳೋದಲ್ಲ. ಆದರೆ ನಮಗೆ ಗೊತ್ತಿದ್ದಾಗೆ ನಮ್ಮ ಅನುಭವದಲ್ಲಿ ಪುತ್ತೂರು ಪರಿಸರದಲ್ಲಿ ಸುಳ್ಯ ಬೆಳ್ತಂಗಡಿಯಲ್ಲಿ ಹೆಚ್ಚು ಡಾಕ್ಟರ್ಗಳು ಪ್ರಾಮಾಣಿಕರಾಗಿದ್ದಾರೆ. ನಮ್ಮ ಅನುಭವದಲ್ಲಿ ಪುತ್ತೂರು ಸುಳ್ಯ ಬೆಳ್ತಂಗಡಿ ಮಾಡ್ತಿರೋದು ಡಾಕ್ಟರ್ಗಳು ಪ್ರಾಮಾಣಿಕರಾಗಿದ್ದಾರೆ. ಜಾಹೀರಾತುಗಳು ಭಾಳ ಕಡಿಮೆ, ಡಾಕ್ಟರ್ಗಳು ಜಾಹೀರಾತು ಭಾಳ ಕಡಿಮೆ ಕೊಡ್ತಾರೆ, ವರ್ಷಕ್ಕೊಮ್ಮೆ ಆಗಿಲ್ಲ ಕೊಡ್ತಾರೆ, ಆಸ್ಪತ್ರೆ ಬಂದರೆ ಕೊಡ್ತಾರೆ, ಜಾಹೀರಾತು ಡಿಪೆಂಡ್ ಆಗಿ ಅಲ್ಲ. ಆದರೆ ನಮಗೆ ಗೊತ್ತಿರೋ ಪರ್ಸನಲ್ ಡಾಕ್ಟರ್ಗಳು ಇದು, ಯಾಕೆಂದರೆ ಡಾಕ್ಟರ್ಗಳು ಪರ್ಸನಲ್ ಆದಾಗ ಇದು ಕಡಿಮೆ ಆಗ್ತದೆ. ಡಾಕ್ಟರ್ಗಳು ಪರ್ಸನಲ್ ಆಗದೇ ಇದ್ದಾಗ ಹೆಚ್ಚು ಇಂಥದ್ದು ನಡೀತದೆ. ಯಾಕೆಂದರೆ ಅವರಿಗೆ ಡಾಕ್ಟರ್ ಮತ್ತು ವೈದ್ಯರ ಸಂಬಂಧಗಳಿಲ್ಲದಿದ್ದಾಗ ಯಾವಾಗ ಒಂದು ಫ್ಯಾಮಿಲಿ ಡಾಕ್ಟರ್ ಆಗ್ತಾನೆ, ಮಧ್ಯೆ ಬ್ರೋಕರ್ಗಳು ಬರಬಾರ್ದು, ನಡುವಲ್ಲಿ ಬರ್ತಾರೆ. ಆಗ ಈ ಸಂದರ್ಭಗಳಲ್ಲಿ ಡಾಕ್ಟರ್ಗಳ ಸಂಬಂಧದಲ್ಲಿ ಅದಕ್ಕೆ ಯಾವಾಗ ನಾವು ಅಡ್ವೈಸ್ ಕೊಡ್ತು, ಯಾವಾಗಲೂ ಪರ್ಸನಲ್ ಡಾಕ್ಟರ್ ಮಾಡಿ, ಪರ್ಸನಲ್ ಡಾಕ್ಟರ್ ಮೂಲಕವೇ ನೀವು ಚಿಕಿತ್ಸೆಯನ್ನು ತಗೊಂಡ್ರೆ ಇದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಖಂಡಿತ. ಈಗ ಮಂಗಳೂರಿನಲ್ಲಿ ಡ್ರಗ್ಸ್ ಮಾಫಿಯಾ ಸಿಕ್ಕಾಬಟ್ಟೆ ಇದೆ. ಅಲ್ಲಲ್ಲಿ ಶಾಲಾ ಕಾಲೇಜುಗಳಲ್ಲಿ ಗಾಂಜಾ, ಯಾವ್ಯಾವ ಟೈಪ್ ಇದ್ದು ಡ್ರಗ್ಸ್ಗಳು ಬರ್ತಾ ಇದೆ ಯುವ ಪೀಳಿಗೆ. ಇದರ ಬಗ್ಗೆ ಇಲ್ಲಿ ತುರ್ತಾದ ಒಂದು ಅಭಿಯಾನದ ಅಗತ್ಯ ಇದೆ, ನಿಮ್ಮಿಂದ ನಿರೀಕ್ಷೆ ಮಾಡ್ಬೋದಾ? ಮಂಗಳೂರಿಗೆ ಎಂಟ್ರಿ ಆಗಲಿಲ್ಲ ನಾವು. ಮಂಗಳೂರಿಗೆ ಎಂಟ್ರಿ ಆದಾಗ ಡ್ರಗ್ ಮಾಫಿಯಾದ ಒಂದು ಕಡೆ ಮುಖ ನೋಡಿದರೆ, ಈ ಡ್ರಗ್ ಮಾಫಿಯಾಕ್ಕೆ ಯುವಕರು ಬಲಿಯಾಗುವುದನ್ನು, ಡ್ರಗ್ಸ್ಗಳನ್ನು ಕಂಟ್ರೋಲ್ ಒಂದು ಕಡೆ ಆದರೆ, ನಮ್ಮ ಆಂದೋಲನ ಯಾವಾಗಲೂ ಜನಪರವಾದ ಆಂದೋಲನ ಪ್ರಾರಂಭ ಮಾಡ್ತೇವೆ. ನಾವು ಆಂದೋಲನ ಪ್ರಾರಂಭ ಜನರನ್ನು ಮಾಫಿಯಾದಿಂದ ಹೊರಗಿಡುವುದು ಹೇಗೆ, ಡ್ರಗ್ಗಿಂದ ವೀರೇಂದ್ರ ಹೆಗ್ಡೆ ಅವರು ಕುಡಿಯುವುದನ್ನು ವಿರೋಧ ಇಡಲಿಕ್ಕೆ ಹೇಗೆ ಆಂದೋಲನ ಮಾಡ್ತಾ ಇದ್ದಾರೆ, ಕುಡಿಯುವ ಆಂದೋಲನ ಬಿಡಿಸಲಿಕ್ಕೆ ಪ್ರಯತ್ನ ಟ್ರಸ್ಟಿಗಳು ಬಿಟ್ಟು ಅವನನ್ನು ಈ ರೀತಿ ಆಂದೋಲನದಲ್ಲಿ ಆಗಬೇಕಲ್ಲ. ರಾಷ್ಟ್ರ ಮಟ್ಟದಲ್ಲಿ ಅದನ್ನು ಶುರು ಮಾಡ್ಬೋದು, ಅದನ್ನು ನಾವು ರಾಷ್ಟ್ರ ಮಟ್ಟದಲ್ಲಿ ಮಾಡುವುದು. ಇಲ್ಲಿ ನಾವು ಈ ಆಂದೋಲನ ಮಾಡಿದಾಗ ಇದರಿಂದ ಹೊರಗೆ ಬರಲಿಕ್ಕೆ ಜನಾಂದೋಲನ ಆಗಬೇಕಾಗ್ತದೆ.
ಹಿಡಿಯುವ ಮಾಫಿಯವನ್ನ ಅದನ್ನು ತಕ್ಕೊಂಡಾಗ ಹಿಡಿದು ಕೇಸ್ ಮಾಡೋದು ಒಂದು ಕಡೆ ಬೇಕು, ಸಪ್ಲೈ ಕಡಿಮೆ ಆಗಲೇಬೇಕು, ದೊರಕಬಾರ್ದು ಒಪ್ತೇನೆ ನಾನು. ಅದರೊಟ್ಟಿಗೆ ಇದು ಆಂದೋಲನ ಪ್ರಾರಂಭ ಆದರೆ ಸೈಕಾಲಜಿಕಲಿ ಜನಗಳ ಯುವಕರು ಅವರನ್ನು ದಿಕ್ಕಿ ಹೋಗೋದಂಥ ಆಂದೋಲನ ಪ್ರಾರಂಭ. ನೀವು ಯಕ್ಷಗಾನವ, ತಾಳಮದ್ದಲೆವ, ಬೇರೆ ಬೇರೆ ರಂಗಗಳಲ್ಲಿ ಸಾಹಿತ್ಯವ, ಸಾಂಸ್ಕೃತಿಕವ, ಕ್ರೀಡೆಯ ಅದರಲ್ಲಿ ತೊಡಗಿಸಿಕೊಳ್ಳುವ ಯಾವುದೇ ಒಂದು ಕಾಲದಲ್ಲಿ ಯುವಕರನ್ನು ತೊಡಗಿಸುವ ಮೂಲಕ ಯುವಕರು ಜೀವನದಲ್ಲಿ ನಿರಾಶರಾಗದ ಮೂಲಕ ಅಥವಾ ಸಂತೋಷಕ್ಕೆ ಬೇರೆ ದಾರಿ ಹುಡುಕಕ್ಕೆ. ಅದೇ ಇಲ್ಲಿ ಈಗ ಮಂಗಳೂರಿನಲ್ಲಿ ಈಗ ಅದೇ ಇಸ್ಪೀಟ್ ಕ್ಲಬ್, ಜೂಜು ಇಂಥದ್ದೇ ಎಲ್ಲ ಕಡೆ ನಡೀತಾ ಇದೆ. ಹೌದು, ಅದಕ್ಕಾಗಿ ಅದನ್ನು ಬದಲಿಸುವಂತ ಪ್ರಯತ್ನಗಳನ್ನ ಮಾಡಿದ್ರೆ ಪ್ರಾಯಶಃ ಇದಕ್ಕೆ ಹೋಗುವಂತ ಸಂದರ್ಭಗಳು ತುಂಬಾ ಕಡಿಮೆ. ಜೂಜಾಟಕ್ಕೆ ಹೋಗುವ ಬದಲು ಆಟಕ್ಕೆ, ಜೂಜಾಟಕ್ಕೆ ಬದಲು ಆಟಕ್ಕೆ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸ್ಪರ್ಧೆಗಳು, ಬೇರೆ ಬೇರೆ ಸ್ಪರ್ಧೆಗಳ ಮೂಲಕ ಪಾಸಿಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡಬೇಕಾಗ್ತದೆ. ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಆದಮೇಲೆ ಪತ್ರಿಕೆಗಳ ಪರಿಸ್ಥಿತಿ ಹೇಗಿದೆ, ಅಂದರೆ ಫೈನಾನ್ಷಿಯಲ್ ಮತ್ತು ಆ ಪತ್ರಿಕೆಯ ಸ್ವಾತಂತ್ರ್ಯ ನಿಮ್ಮ ವಿಶ್ಲೇಷಣೆಯಲ್ಲಿ ಹೇಗಿದೆ? ನಾನು ನರೇಂದ್ರ ಮೋದಿ ಆದ ಮೇಲೆ ಅಂತ ಹೇಳಿ 2014ರ ಬಳಿಕ, ಅದಕ್ಕಿಂತ ಮುಂಚೆ ಹೇಗಿತ್ತು, ಈಗ ಹೇಗಿದೆ? ಅಲ್ಲ, ಅದರ ಮೊದಲು ಒಂದು ಕಡೆಯಲ್ಲಿ ಮೊದಲು ಈಗಿನ ಕಾಲದ ಬದಲಾವಣೆ ಬರಲಿಕ್ಕೆ ಸೋಷಿಯಲ್ ಮೀಡಿಯಾ ಒಂದು ಕಾರಣ ಅಂತ ತಗೊಳ್ತೇನೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನ್ಯೂಸ್ಗಳು ಮತ್ತು ಚಾನಲ್ ಬರ್ತಾ ಇರೋದರಿಂದ ಮಾಧ್ಯಮದ ನಿಯಂತ್ರಣದಲ್ಲಿ ಇವತ್ತು ಸಮಾಜ ಇಲ್ಲ. ಮಾಧ್ಯಮಗಳನ್ನೇ ಸಾಮಾಜಿಕ ಜಾಲತಾಣ ನಿಯಂತ್ರಣ ಮಾಡುವಂತ ಪರಿಸ್ಥಿತಿಯಲ್ಲಿ ಡಾಕ್ಟರ್ UP ಶಿವಾನಂದರ ಬಗ್ಗೆ ಅಲ್ಲಿ ಎದುರಿಸಿ ಕಂಟ್ರೋಲ್ ಮಾಡುವಂತ ನಿಯಂತ್ರಣಗಳಿವೆ. ಇಲ್ಲಿ ಯಾವಾಗೊಂದು ಮಾಧ್ಯಮ ಬಹಳ ಪ್ರಾಮಾಣಿಕವಾಗಿರ್ತದ, ಜನರ ಪಟ್ಟಿ ಇರ್ತದ, ಆಗ ಅಲ್ಲಿಗೆ ಅದಕ್ಕೆ ಸ್ಥಾನಮಾನ ಇರ್ಬೋದೇ ಹೊರತು ಅಲ್ಲದ್ರೆ ಬಹಳ ಕಷ್ಟ ಇದೆ ಅಂತ ಹೇಳೋದನ್ನು ಖಂಡಿತವಾಗಿ ಹೇಳಬಲ್ಲೆ. ನಿಯಂತ್ರಣ ಅಧಿಕಾರದಲ್ಲಿದ್ದ ಪ್ರತಿಯೊಬ್ಬರು ನಿಯಂತ್ರಣ ಮಾಡ್ತಾರೆ, ಇದು ನನ್ನ ಅನುಭವದಲ್ಲಿದೆ. ಒಟ್ಟಿಗಿದ್ದವರು, ವಿರೋಧ ಪಕ್ಷದಲ್ಲಿದ್ದವರು ಯಾವುದಕ್ಕೆ ಹೋರಾಟ ಮಾಡ್ತಾರೆ, ಗೆದ್ದ ಮೇಲೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಅಧಿಕಾರದ ಒಂದು ದೃಷ್ಟಿಕೋನವೇ ಬೇರೆ. ಅಧಿಕಾರ ಬಂದ ಕೂಡಲೇ ಅವರ ವಿರುದ್ಧ ಯಾರಾದರೂ ಹೇಳಿದರೆ ಅದು ಇಷ್ಟ ಆಗೋದಿಲ್ಲ. ಈಗ ಸಂಪಾದಕರೇ ವರದಿಗಾರರನ್ನ ಕರೆದು ನೀನು ಅವ್ರ ಹತ್ರ ಹೋಗಿ ರಾಜಕಾರಣಿ ಹತ್ರ ಒಂದು ಅಡ್ವರ್ಟೈಸ್ ತಗೊಂಬಂತ ಹೇಳಿದ್ರೆ ಅವ ರಾಜಕಾರಣ ವಿರುದ್ಧ ಅವ ತಪ್ಪು ಮಾಡಿದಾಗ ಬರಿತಾನ. ಈಗ ಪತ್ರಿಕೋದ್ಯಮ ಹಾಗಾಗಿದೆ ಅಲ್ಲ? ಅಲ್ಲ, ಅದ್ರಲ್ಲಿ ಎರಡು ವಿಷಯ. ನೀವು ಕೇಳೋದು ಜಾಹೀರಾತನ್ನು ಕೇಳೋದು ಜಾಹೀರಾತಿಗಾಗಿ, ನ್ಯೂಸಿಗಾಗಿ ಅಲ್ಲ. ನ್ಯೂಸ್ ಈಗ ಈಗ ಎಲ್ಲ ಕಡೆ ನಿಮ್ಮ ಮಾತ್ರ ಅಂತಲ್ಲ, ಪತ್ರಿಕೋದ್ಯಮ ಹಾಗಾಗಿದೆ. ವರದಿಗಾರರನ್ನೇ ಈಗ ಜಾಹೀರಾತಿಗೆ ಹೇಳ್ತಾರೆ. ಈಗ ಒಬ್ಬ ವರದಿಗಾರ ಅವರ ಹತ್ರ ಜಾಹೀರಾತು ಕೇಳಿ ಅವರ ಬಗ್ಗೆ ಬರೆದು ಕಮಿಷನ್ ತಗೊಂಡು ಅದಾದ್ಮೇಲೆ ಅವರು ಏನು ಕರಪ್ಷನ್ ಭ್ರಷ್ಟಾಚಾರದಲ್ಲಿ ಸಿಕ್ಕಿದ್ರೆ ಅವರು ಹೋಗಿ ಅದನ್ನು ವರದಿ ಮಾಡಲಿಕ್ಕೆ ಸಂಪಾದಕ ಒಪ್ತಾನ ಅಥವಾ ವರದಿಗಾರ ಬರೀಲಿಕ್ಕೆ ಉಮೇದು ಇರ್ತದ? ಜನ ಹೇಗೆ ನಂಬಲಿ ಅಂತ. ಈಗ ಎರಡು ವಿಚಾರಗಳನ್ನು ನಾವು ಡಿವೈಡ್ ಮಾಡುವ. ನೀವು ಸರಿ, ಇವತ್ತು ಮಾಧ್ಯಮದಲ್ಲಿ ಜಾಹೀರಾತು ಕೇಳೋದು ಅಗತ್ಯವೇ. ಅದನ್ನು ನಾನು ಆಗಲೇ ಹೇಳಿದೆ, ಪತ್ರಿಕೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಜಾಹೀರಾತು ರಾಜಕೀಯದವರು ಜಾಹೀರಾತನ್ನು ಸೋರಿಸಿ ಅವನು ಕೇಳೋದು ಬಿಟ್ಟರೆ ಜಾಹೀರಾತಲ್ಲ. ಕೇಳಬೇಕಾದ್ರೆ ಇಲ್ಲಿ ಒಂದು ಡಿವೈಡ್ ನಾವೊಂದು ಮಾಡ್ತಾ ಇರೋದು, ಜಾಹೀರಾತನ್ನು ತಗೊಂಡಾಗ ಜಾಹೀರಾತಿನಲ್ಲಿ ಕೇಳಿದ ವಿಚಾರ ಪ್ರಚಾರ ದೃಷ್ಟಿಕೋನದಿಂದ ಅವನಿಗೆ ಅವನ ಏನು ಹೇಳ್ತೇವೆ ಅವನ ಸಾಧನೆಗಳು ಹೇಳಲಿಕ್ಕೆ, ಆ ಸಾಧನೆ ಹೇಳುವುದರ ಮೂಲಕ ಇದನ್ನು ಬರೆದಾಗ ಅವನನ್ನು ಮುಚ್ಚುವಂಥ ಕೆಲಸ ಆಗಬೇಕಂತ ನಾವು ಬಯಸೋದಿಲ್ಲ. ಅವನು ಮಾಡಿ ತಪ್ಪನ್ನು ಮುಚ್ಚಲಿಕ್ಕೆ ಇದು ಅಸ್ತ್ರ ಆಗೋದಿಲ್ಲ. ತಪ್ಪನ್ನು ಇದನ್ನು ಬರಿಬೇಕು, ಜಾಹೀರಾತು ಕೇಳಬೇಕು, ಪ್ರಚಾರ ಮಾಡಬೇಕು, ಅವನಿಗೆ ಕೆಲಸ ಒಳ್ಳೆ ಕೆಲಸಕ್ಕೆ. ತಪ್ಪು ಮಾಡಿದಾಗ ಬರಿಬೇಕು, ಎರಡನ್ನು ಒಟ್ಟಿಗೆ ತಗೊಂಡೋಗ್ಬೇಕು. ಜಾಹೀರಾತು ಕೊಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಪ್ರಚಾರ ಮಾಡ್ಕೊಂಡು ನಿಮ್ಮ ವಿರುದ್ಧವನ್ನೇ ಅವನು ಜಾಹೀರಾತು ಕೊಡ್ತಾನೆ ಅಂತ ಹೇಳೋದು ಮುಖ್ಯ ಅಲ್ಲ. ಜನಗಳಿಗೆ ನಾವು ಏನು ಹೇಳ್ತೇವೆ ಅದು ಮುಖ್ಯ. ಜಾಹೀರಾತು ಅವನು ಕೊಡ್ತಾರೆ, ಬೇರೆಯವ್ರು ಕೊಡ್ತಾರೆ. ಅಲ್ಲಿ ಅವನು ವ್ಯಕ್ತಿಯಾಗಿ ಕೊಡ್ತಾ ಇಲ್ಲ, ನಾವು ಸಮಾಜವಾಗಿ ಕೇಳ್ತಾ ಇರುವಂಥದ್ದು. ಅವನಿಗೆ ಅವಶ್ಯಕತೆ ಇದೆ, ಪತ್ರಿಕೆ ಬೇಕು. ಯಾಕಂದರೆ ಎರಡು ಕಡೆಯಲ್ಲಿ ಮುಖ. ನೀವು ಆ ವ್ಯಕ್ತಿಯನ್ನು ಹಾಕಿದ್ರೆ ಸಮಾಜದ ಈ ಮಾಧ್ಯಮದಲ್ಲಿ ನಂಬಿಕೆ ಬರೋದಿಲ್ಲ. ಮಾಧ್ಯಮದಲ್ಲಿ ನಂಬಿಕೆ ಇಲ್ಲದಿದ್ದರೆ ಆ ಪತ್ರಿಕೆ ನಾಳೆ ಓದುವುದಿಲ್ಲ ಮಾಧ್ಯಮವನ್ನು. ಈಗ ಹಾಗಾಗಿದೆ ಅಂತ ಪರಿಸ್ಥಿತಿ. ಅದಕ್ಕಾಗಿ ಆದ್ದರಿಂದ ಯಾವುದೇ ಮಾಧ್ಯಮ ಜವಾಬ್ದಾರಿ ಏಕೆ ತಗೊಳ್ಬೇಕಂದ್ರೆ ಜನರ ವಿಶ್ವಾಸ ಉಳಿಸಿಕೊಳ್ಳಿಕ್ಕೆ ಬೇಕಾಗಿ ಆದರೂ ಅಲ್ಲಿ ನಡೆದ ಘಟನೆ ಹಾಕಲೇಬೇಕು. ಹಾಕುವಾಗ ಜನ ವಿಶ್ವಾಸ ಇಟ್ಟುಕೊಳ್ತಾರೆ. ಜನ ವಿಶ್ವಾಸ ಕೊಟ್ಟರೆ ಆ ಮಾಧ್ಯಮದಲ್ಲಿ ವಿಶ್ವಾಸ ಇರೋದಿಲ್ಲ. ಇಲ್ಲಿ ಅದಕ್ಕೆ ಹೇಳಿದೆ, ಜಾಹೀರಾತು ತಗೊಳ್ಬೇಕು, ನ್ಯೂಸನ್ನು ಹಾಕಬೇಕು. ಒಂದು ಈಗ ಅದು ಕರೆಕ್ಟ್. ಈಗ ಪತ್ರಿಕೆಗಳಿಗೆ ಈಗ ಪ್ರಿಂಟ್ ಇದಕ್ಕೆಲ್ಲ GST ಸಿಕ್ಕಾಪಟ್ಟೆ ಏರಿಸಿದ್ದು, ಮೊದಲು ಇರಲಿಲ್ಲ ಜಾಹೀರಾತು ಎಲ್ಲದಕ್ಕೂ. ಅದು ಖಂಡಿತ ಹೊಡ್ತಾ, ಅದು ಹೊಡ್ತಾ ಇರೋದು. ಯಾಕಂದರೆ ಸಂಪಾದನೆ ಇಲ್ಲದ GST ಬರಬೇಕು, ಸಾದಷ್ಟು ಆದಾಯ ಇರಬೇಕು. ಅದು ಜಾಹೀರಾತಿನ ಮೇಲೆ ಜಾಹೀರಾತು GST ಹಾಕಿದಾಗ ಇನ್ಕಮ್ನ ಮೇಲೆ ಭಾಳ ಹೊಡೆತ ಬಿದ್ದು ಖರ್ಚಿನ ಮೇಲೆ ಕಂಟ್ರೋಲ್ ಇಲ್ಲ. ನ್ಯೂಸ್ ಪ್ರಿಂಟಿಗೆ ಈಗ 35 ರೂಪಾಯಿಂದ 70 ರೂಪಾಯಿ ಆಗಿದೆ ನ್ಯೂಸ್ ಪ್ರಿಂಟ್ ರೇಟ್. ಎಲ್ಲವೂ ರೇಟ್ ಏರ್ತಾ ಇದೆ. ಅದರ ಮೇಲೆ ನ್ಯೂಸ್ ಪ್ರಿಂಟ್ ಅಂದರೆ ಅನಿವಾರ್ಯತೆ ಇರುವಂಥ ಅದರಲ್ಲಿ ಮತ್ತೆ ಎಲ್ಲವೂ ಕೂಡ ಅಡ್ವಾನ್ಸ್ ಆಗಿದೆ. ಈಗ ಎಲ್ಲವೂ ಕೂಡ ಪೆಟ್ರೋಲು ಎಲ್ಲವೂ ಕೂಡ ಕಾಸ್ಟ್ ಏರಿರುವಾಗ GSTಯಲ್ಲಿ ಆದಾಯದ ಮೇಲೆ GST, ಖರ್ಚಿನ ಮೇಲೆ ಉಂಟೆ. ಆದಾಯದ ಮೇಲೆ ಪತ್ರಿಕೆಗಳಿಗೆ ಖಂಡಿತವಾಗಿ GST, ಅದು ಎಸ್ಪೆಷಲ್ ಆಗಿ ಮೀಡಿಯಾದವರಿಗೆ 18% GST. ಅದು ಭಾಳ ದೊಡ್ಡ ಹೊಡೆತ. ಯಾಕೆಂದರೆ ಜಾಹೀರಾತು ಕೊಡುವಾಗ ಅವನು ಆ ಲೆಕ್ಕಾಚಾರದಿಂದ ಕಡಿಮೆ ಮಾಡ್ತಾ ಬರ್ತಾನೆ, ಆದಾಯ ಇನ್ನೂ ಕಡಿಮೆ ಆಗ್ತದೆ. ಅದು ಖಂಡಿತ ಹೊಡ್ತವೆ ಅಂತ ಹೇಳಬಲ್ಲೆ. ಸರಿ, ಈಗ
ವಿವಾದಗಳು, ಹಿಜಾಬ್ ಮತ್ತು ಕೇಸರಿ ವಿವಾದ, ಮಳಲಿ ಮಂದಿರ ವಿವಾದ, ಇದೆಲ್ಲ ಹೇಗೆ ನಮ್ಮ ಕರಾವಳಿಯಲ್ಲಿ ಯಾವ ಪರಿಣಾಮವನ್ನು ಬೀರ್ತಾ ಇದೆ ಅಂತ? ಅದು ನಿಜವಾಗಿಯೂ ಕೂಡ ವಿವಾದಗಳು ಬರಲೇಬಾರ್ದು, ವಿವಾದಗಳು ಉಂಟಾಗಬಾರ್ದು ಅಂತ ನಾವು ನೆನೆಸ್ಕೊಳ್ಳೋದು. ವಿವಾದ ಬಂದ ಕೂಡಲೇ ಅದರಲ್ಲಿ ಏನು ಬೆಳವಣಿಗೆ ಇಲ್ಲ. ಅವರವರ ಏನು ಯೋಚನೆ ಮಾಡ್ತಾರೆ, ಅವರು ಸಮಾಜ ಅಂತ ಹೇಳಿದ ಮೇಲೆ ಈಗ ನಾವು ಡ್ರೆಸ್ ಮಾಡುವಾಗ ಪೇಟೆಗೆ ಬಂದಾಗ ಯಾವುದೇ ಡ್ರೆಸ್ಸಲ್ಲಿ ಬಂದಾಗ ಸಮಾಜದಲ್ಲಿ ಒಂದು ಎಕ್ಸೆಪ್ಟೆಡ್ ಕ್ರಮದಲ್ಲಿ ಇರ್ತೇವೆ. ಆದ್ದರಿಂದ ಸಮಾಜ ಒಂದು ರೂಪಿಸಿದ ವ್ಯವಸ್ಥೆಗಳೊಳಗೆ ಎಲ್ಲರೂ ಬದುಕಿ ಅದರಲ್ಲಿ ಬಾಳುವಂಥದ್ದು ಸಮಾಜದ ದೃಷ್ಟಿಕೋನ ಇರುವಂಥದ್ದು. ನಾನು ಏನು ಹೆಚ್ಚು ಕಾಂಟ್ರವರ್ಷಿಯದಲ್ಲಿ ಮಾಡೋಕ್ಕಾಗೋದಿಲ್ಲ. ಆದರೆ ವಿಷಯ ಹೇಗೆಂದರೆ ಸಮಾಜ ಮುಖ್ಯ, ಸಮಾಜ ಎಲ್ಲರ ಹಿತ ಮುಖ್ಯ, ಎಲ್ಲರಿಗೆ ಅನುಕೂಲ ಆಗುವಂಥದ್ದು ಮುಖ್ಯ ಅಂತ ಒಂದು ತಗೊಂಡ್ರೆ ವಿವಾದಗಳನ್ನು ಸೃಷ್ಟಿ ಮಾಡದೆ ವಿವಾದದಲ್ಲಿ ಪರಿಹರಿಸಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ಒಕ್ಕಲಿಗ ಮುಖ್ಯಮಂತ್ರಿ DKಶಿ, ಕುರುಬ ಮುಖ್ಯಮಂತ್ರಿ ಅಹಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮುಸ್ಲಿಂ ಮುಖ್ಯಮಂತ್ರಿ ಜಮೀರ್, ಇದು ಏನು ಈಗ ನಡೀತಾ ಇದೆ ಈಗ? ಅಂದರೆ ಇದೊಂದು ಕಾಂಗ್ರೆಸ್ಸಿನ ತಂತ್ರವೋ ಅಥವಾ ಅದು ಅತಂತ್ರವೋ ಅಂತ? ಅದು ಕಾಂಗ್ರೆಸ್ ಅಂತ ನಾವು ಹೇಳೋದಕ್ಕಿಂತ ಎಲ್ಲದರಲ್ಲಿ ಕೂಡ ಹಾಗೇನೆ. ಯಾಕೆಂದರೆ ಈಗ ರಾಷ್ಟ್ರಪತಿಯಿಂದ ಮಾಡುವಾಗ ಅದು ಬುಡಕಟ್ಟಿನವರು ಅಂತ, ಅಂದರೆ ಬುಡಕಟ್ಟು ಸಮುದಾಯ ಅಂತ ಬರ್ತದೆ. ಅಥವಾ ಇನ್ನೊಂದು ಕಡೆ ಬಂದಾಗ ಅವರು ಈ ಸಮುದಾಯ ಅಂತ ಹೇಳಿಯೇ ಬರ್ತಾರೆ. ಒಂದು ರಾಷ್ಟ್ರಪತಿ ಆಯ್ಕೆಯಲ್ಲಿ ಅಥವಾ ಒಂದು ಉಪರಾಷ್ಟ್ರಪತಿ ಆಯ್ಕೆಯಲ್ಲಿ ಅವ ಯಾವ ಸಮಾಜ ಅಂತ ಹೇಳಿ ನಾವು ಸಮಾಜ ದೇಶ ನೋಡ್ತೇವೆ ಅಂತ ಹೇಳಿದ ಮೇಲೆ, ಮತ್ತು ಅಲ್ಲಿಂದಲೇ ನಾವು ಯಾವ ಜಾತಿ ಅಂತ ನೋಡ್ತೇವೆ ಅಂತ ಹೇಳಿದ ಮೇಲೆ ಅದರಿಂದ ಏನು ಲಾಭ ಆಗ್ತದೆ ಅಂತ ಪುನಃ ಪ್ರಶ್ನೆ ಮಾಡಿದೆ ಟೀಚರ್ಲಿ. ಅದು ಎಲ್ಲ ಕಡೆಯಿಂದ ಕೆಳಗಿಂದ ಮೇಲೆ ಹಾಗೆ ಆಗಿರ್ತದೆ. ಆದ್ದರಿಂದ ಇದರಲ್ಲಿ ಓಟನ್ನು ಸೆಳೆಯುವಂಥ ತಂತ್ರಗಾರಿಕೆಯಲ್ಲಿ ಅವರು ಮಾಡ್ತಾ ಇರೋದು, ಅದರಲ್ಲಿ ಖಂಡಿತವಾಗಿ ಒಂದು ಮಾತಿದೆ, ಯಾವುದೇ ಒಂದು ಸಮಾಜದಿಂದ ಒಂದು ಜಾತಿಯಿಂದ ಎಲ್ಲರ ಒಟ್ಟಿಗೆ ಗೆಲ್ಲಲಿಕ್ಕಾಗೋದಿಲ್ಲ. ಅದರಲ್ಲಿ ರಿವರ್ಸ್ಗಳು ಹೆಚ್ಚು ಜಾಸ್ತಿ. ಒಂದು ಜಾತಿಯನ್ನು ಎತ್ತಿಟ್ಟುಕೊಂಡಾಗ ಉಳಿದ ಜಾತಿಗಳು ಒಗ್ಗಟ್ಟಾಗುವ ಸಂದರ್ಭಗಳು ಜಾಸ್ತಿ. ಅಂದರೆ ಇಲ್ಲಿ ಕರಾವಳಿಯಲ್ಲಿ ಬಂಟ ಬಿಲ್ಲವ ರಾಜಕೀಯ, ಅಂದರೆ ಬಂಟರಿಗೆ ಟಿಕೆಟ್ ಇಷ್ಟು ಕೊಡಬೇಕು, ಬಿಲ್ಲವರಿಗೆ ಕೊಡಬೇಕು ಅಂತ ಎಲ್ಲ ಬರ್ತದೆ. ಎಲ್ಲರೂ ಜಾತಿಯವರು ಮಾಡ್ತಾರೆ. ಅಲ್ಲ, ಎಲ್ಲ ಜಾತಿಯವರು ಮಾಡ್ತಾ ಇಲ್ಲಲ್ಲ ಈಗ. ಅಲ್ಲ ಎಲ್ಲ ಈಗ ಇಲ್ಲಿ ಟಿಕೆಟ್ ಸಿಗ್ತಾ ಇರೋದು ಮುಖ್ಯವಾಗಿ ಬಂಟವರು ಮತ್ತು ಬಿಲ್ಲವರ ಇದರ ಬಗ್ಗೆ ಆಗ್ತಾ ಇರುವಂತ ಅದರಲ್ಲಿ ಏನಂದ್ರೆ ಬಂಟವರು ಮತ್ತು ಬಿಲ್ಲವರು ಇತ್ತೀಚೆಗೆ ನಾವು ನೋಡಿದ್ರೆ ರಾಜಕೀಯವಾಗಿ ಪ್ರಬಲರಾಗಿದ್ದಾರೆ, ಆರ್ಥಿಕವಾಗಿ ಪ್ರಬಲರಾಗಿದ್ದಾರೆ. ಸಹಜವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಯಾರು ಪ್ರಬಲರಾಗಿರ್ತಾರ, ಸಂಘಟನಾತ್ಮಕವಾಗಿ ಕೂಡ ಪ್ರಬಲರಾಗಿದ್ದಾರೆ. ಈ ಮೂರು ಇದ್ದಾಗ ಅವರಿಗೆ ಅವರ ಮಾತಿಗೆ ಬೆಲೆ ಇದೆ, ಅವರ ಮಾತಿಗೆ ಅದರಲ್ಲಿ ಎಲ್ಲ ರೀತಿಯ ಬೆಲೆ ಇದೆ. ಹಾಗಾಗಿ ಅದಕ್ಕಾಗಿ ಅವರು ಸಹಜವಾಗಿ ಅವರು ಹೆಚ್ಚು ಸ್ಥಾನಗಳನ್ನು ಪಡೆದುಕೊಳ್ತಾರೆ. ಮತ್ತು ಇದನ್ನು ಪಕ್ಷದ ದೃಷ್ಟಿಕೋನ ಬಂದಾಗ ಅದು ಎಲ್ಲ ಪಕ್ಷಗಳು ಇದನ್ನು ನೋಡಿ ಸೀಟನ್ನು ಹಂಚುತ್ತಾರೆ. ಅದರಲ್ಲೇನು ಯಾವ ಪಕ್ಷಗಳಿಗೆ ಇದು ಆಕ್ಚುಲಿ ದಲಿತರ ಸಂಖ್ಯೆ ಸಾಕಷ್ಟಿದೆ, ಅವರು ಒಗ್ಗಟ್ಟಾಗಲಿಲ್ಲ ಅಂತ ನೀವು ಹೇಳೋದು? ಹೌದು. ಯಾವುದೇ ಒಗ್ಗಟ್ಟಾಗಬೇಕಂತ ಒಂದು ಕಡೆ ಇದೆ. ಯಾವುದೇ ಸಂಘಟನೆ ಒಗ್ಗಟ್ಟಾಗಿ ತುಂಬ ಜನ ಶಕ್ತಿ ಇದ್ದಾಗ ಅವರ ಶಕ್ತಿಗೆ ಪ್ರಮಾಣವಾಗಿ ಅವರಿಗೆ ಓಟುಗಳು ಸಿಗುವುದು ಸಹಜವೇ. ಅವರ ಓಟಿನ ದೃಷ್ಟಿಕೋನ ಪ್ರಜಾಪ್ರಭುತ್ವ ಆದ್ದರಿಂದ ಅವರ ಓಟು ದೃಷ್ಟಿಕೋನ ಇದ್ದೇ ಇರ್ತದೆ. ಅಲ್ಲಿ ಅವರಿಗೆ ನ್ಯಾಯ ಸಿಗುವಂಥದ್ದು ಕೇಳುವಂಥದ್ದು ಇದ್ದೇ ಇದೆ. ಈಗ 2 ವಾಕ್ಯದಲ್ಲಿ ಉತ್ತರಿಸುವಂಥ ಸಣ್ಣದಾಗಿ ಯಾರು ಬೆಸ್ಟ್ ಅಂತ? RSS PFI ಇದರಲ್ಲಿ ನಿಮಗೆ ಹೇಗೆ ಬೆಸ್ಟ್ ಅಂತ ಅನಿಸ್ತಾ ಇದೆ? ಇದರಲ್ಲಿ ಯಾವುದನ್ನು ಬೆಸ್ಟ್ ಅಂತ ಹೇಳಿಕ್ಕೆ ಹೋಗೋದಿಲ್ಲ. RSSಗೆ ಅವರದ್ದೇ ಆದ ದೃಷ್ಟಿಕೋನ ಇದೆ, PFI ಅವರದ್ದೇ ದೃಷ್ಟಿಕೋನ ಇರ್ತದೆ. ಒಂದೇ ಅಂತ ಹೇಳೋದು ಅಥವಾ ನಾನು ಒಂದಂತ ಹೇಳಿಕ್ಕೆ ಹೋದರೆ ದೃಷ್ಟಿಕೋನವನ್ನು ಮಾತು ಹೇಳ್ತಾರೆ. ಇದರಲ್ಲಿ ಒಂದಂತ ಹೇಳಲಿಕ್ಕೆ ಇಲ್ಲವೇ ಇಲ್ಲ. ಯಾಕಂದರೆ ಅವರ ದೃಷ್ಟಿಕೋನವೇ ಬೇರೆ, ಇವರ ದೃಷ್ಟಿಕೋನ ಬೇರೆ. ಯಾಕಂದರೆ ಎರಡು ಅವರಲ್ಲಿ ಒಂದು ನಾವೇ ಸರಿ ಅಂತ ಹೇಳಿ ಯಾರಾದರೂ ಹೇಳಿದರೆ, ನಮ್ಮದೇ ಸರಿ ನಾವೇ ಸರಿ ಅಂತ ಹೇಳಿದರೆ ಅದು ದೃಷ್ಟಿಕೋನ ಅಲ್ಲವೇ ಅಂತ ನಾನು ಹೇಳುವಂಥದ್ದು. ಎಲ್ಲರನ್ನೂ ಸರಿ ಅಂತ ತಗೊಂಡೋಗೋ ದೃಷ್ಟಿಕೋನ ಇದ್ದರೆ ಸರಿ, ಅದರಲ್ಲಿ ಯಾವ ಸರಿ ತಪ್ಪು ಅಂತ ಹೇಳುವಂಥ ನನ್ನಲ್ಲಿ ವಿವಾದಗಳಿಲ್ಲ. ನಾನು ಹೇಳೋದು ಯಾವುದೇ ಸಂಘಟನೆ ಆಗಲಿ ಯಾರೇ ಆಗಲಿ ಉಳಿದವರನ್ನು ಕಡೆಗಣಿಸಿ ನಾವೇ ಸರಿ ಅಂತ ಯಾರೇ ವಾದ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅದು ತಪ್ಪೇ. ಯಾಕೆಂದರೆ ಅವರಿಗಿಂತ ಉಳಿದವರು ಎಲ್ಲಿ ಹೋಗ್ಬೇಕಂತ ಹೇಳ್ತೇವೆ ನಾವು. ಆಮ್ ಆದ್ಮಿ ಪ್ರಜಾಕೀಯ ನಾನು ಪಕ್ಷಗಳ ವಿಷಯದಲ್ಲಿ ಯಾರು ನನಗೆ ತಗೊಳ್ಳೋದು ಲಂಚ ಭ್ರಷ್ಟಾಚಾರದ್ದು ಮತ್ತು ಸಮಾನತೆ ಬಗ್ಗೆ. ಈಗ ಇವರು ಪ್ರಜಾಕೀಯ ಅಥವಾ KRS ಇವರೆಲ್ಲ ಲಂಚ ವಿರೋಧಿ ಅಭಿಯಾನ ಶುರು ಮಾಡ್ತಾ ಇದ್ದಾರೆ. ನಿಮ್ದು ಬೆಂಬಲ ಇದೆ ಇದಕ್ಕೆ? ಖಂಡಿತವಾಗಿ ಲಂಚ ವಿರೋಧಿ ಆಂದೋಲನಕ್ಕೆ ಬೆಂಬಲ ಇದೆ. ಪಕ್ಷಗಳಿಗೆ ಆಂದೋಲನಕ್ಕೆ ಬೆಂಬಲ ಇದೆ. ಅದರಿಂದ ಪ್ರಯೋಜನ ಪಡಲಿಕ್ಕೆ ಅವ್ರಿಗೆ ಖಂಡಿತವಾಗಿ ಆ ವಿಷಯದಲ್ಲಿ ನಮ್ಮ ಊರಿಗೆ ಬಂದರೂ ಕೂಡ ಈ ಆಂದೋಲನಕ್ಕೆ ನಾವು ಖಂಡಿತವಾಗಿ ಬೆಂಬಲ ಕೊಡ್ತೇವೆ. ಜನರಿಗೆ ಪ್ರಯೋಜನ ಆಗೋದು ನಮ್ಗೆ ಖಂಡಿತ ಬೆಂಬಲ ಇದೆ. ಕಾಂಗ್ರೆಸ್ BJP ಯಾರು ಕೂಡ ಈಗ ಕಾಂಗ್ರೆಸ್ಸೇ ನಾಳೆ ಪಕ್ಷ ಬಂತು, ಈಗ ಮೋದಿಯವರ ನಾಕಾನೆದುಗೆ ನಾವು ಸಂಪೂರ್ಣ ಬೆಂಬಲ ಕೊಟ್ಟಿದ್ದೇವೆ. ಅದು ಕಾರ್ಯಕ್ಕೆ ಬರಬೇಕಂತ ಈಗಲೂ ಹಾರೈಕಿದೆ. ನಾಕಾನೆದುಂಗ ಅಂತ ಅದರಲ್ಲಿ ಯಶಸ್ವಿಯಾಗಿದ್ದಾರಾ? ನಾಕಾನೆದುಂಗದಲ್ಲಿ ಯಶಸ್ವಿ ಆಗಲಿಲ್ಲ ಅಂತ ನನಗೆ ಅನಿಸ್ತದೆ. ಯಾಕೆಂದರೆ ಅವರ ಕೈಯಿಂದ ಒಂದು ರಾಜಕೀಯ ಸೀಮಿತವಾದ, ಆದರೆ ಅದೊಂದು ಕ್ಯಾಚಪ್ ಆಗ್ತಾ ಇದೆ. ಇವತ್ತಲ್ಲಿ ನಾಳೆ ಪ್ರಯತ್ನ ಆಗ್ಬೋದು, ಯಶಸ್ವಿ ಆಗ್ಬೋದು. SL ಭೈರಪ್ಪ, UR ಅನಂತಮೂರ್ತಿ ಇವರಲ್ಲಿ ಹೇಗೆ? ನಾನು ಸಾಹಿತ್ಯದ ಮಟ್ಟದಲ್ಲಿ ತುಂಬ ಯೋಚನೆ ಮಾಡಲಿಕ್ಕೆ ಹೋದ್ರಲ್ಲ, ಆದರೆ UR ಅನಂತಮೂರ್ತಿ ಒಂದು ರೀತಿಯಲ್ಲಿ ಅವರದ್ದೊಂದು ಸಾಹಿತ್ಯವೇ ಬೇರೆ, ಭೈರಪ್ಪನವರ ಸಾಹಿತ್ಯವೇ ಬೇರೆ.
ಆ ದೃಷ್ಟಿಕೋನದಲ್ಲಿ ನಾನು ಮಾತ್ರ ನೋಡಬಲ್ಲೆ ಹೊರತು ಸಾಹಿತ್ಯ ದೃಷ್ಟಿಕೋನದಿಂದ ಮಾತ್ರ ಯೋಚನೆ ಮಾಡ್ತೇನೆ, ಬೇರೆ ದೃಷ್ಟಿಕೋನದಿಂದ ಮಾಡಿದ್ರೆ. ಒಳ್ಳೆ ಕೆಲಸ. ಈಗ ಒಂದೇ ವಾಕ್ಯದಲ್ಲಿ ಹೇಳುವಂಥದ್ದು ಮಾಧ್ಯಮ ದಿಗ್ಗಜ ಈಶ್ವರ ದೈತೋಟ್ರ ಅವ್ರ ಬಗ್ಗೆ. ಈಶ್ವರ ದೈತೋಟ ಒಂದು ಕಡೆ ನಮಗೆ ಭಾಳ ಆತ್ಮೀಯರು, ಯಾಕೆಂದರೆ ಒಂದು ಕುಗ್ರಾಮವನ್ನು ಗುರುಸಿದವರು, ಒಂದು ಆಮೇಲೆ ಕುಗ್ರಾಮನ ಗುರುಸಿದ ಮೂಲಕ ಸುದ್ದಿಯನ್ನು ಗುರುಸಿದವರು ಪುತ್ತೂರು ಸುಳ್ಳೆ ಬಂದಾಗ, ಮತ್ತು ನಮ್ಮ ಊರಿನವರು. ಇನ್ನೊಬ್ಬರು ದಿಗ್ಗಜರು ವಿಶ್ವೇಶ್ವರ ಭಟ್. ನನಗೆ ಅವರ ಬರವಣಿಗೆಗಳೇ ಮೆಚ್ಚಿದೆ ನಾನು. ಅವರು ಸಂಪಾದಕೀಯ ಬಗ್ಗೆ ಆಗುವ ತಪ್ಪುಗಳ ಬಗ್ಗೆ ಬರೆದದನ್ನು ಅದು ಭಾಳ ಚೆನ್ನಾಗಿರ್ತದೆ. ಬಟ್ ವೈಯಕ್ತಿಕವಾಗಿ ನನಗೆ ಅವರ ಸಂಬಂಧಗಳಿಲ್ಲ. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ವೈಯಕ್ತಿಕವಾಗಿ ಭೇಟಿಯಾಗಿದ್ದೇನೆ, ಒಳ್ಳೆ ಕೆಲಸಗಾರ ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿಯ ಬಗ್ಗೆ ಕೆಲವು ವಿಷಯಗಳಲ್ಲಿ ನನಗೆ ಅಭಿಮಾನ ಇದೆ, ಕೆಲವು ವಿಷಯಗಳಲ್ಲಿ ನನ್ನ ವಿರೋಧಗಳಿವೆ. ವಿರೋಧಗಳಂತ ಹೇಳುವುದಕ್ಕಿಂತ ಹೆಚ್ಚು ಕೆಲವು ವಿಷಯಗಳನ್ನು ನಾವು ಅವರ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕೇಂದ್ರೀಕೃತ ಆಡಳಿತಕ್ಕಿಂತ ವಿಕೇಂದ್ರೀಕೃತ ನಾನು ಹಳ್ಳಿಯಿಂದ ಡೆಲ್ಲಿಗೆ ಆಡಳಿತ ಅಂತ, ಇದು ನನ್ನ ವಿರೋಧ. ಹಳ್ಳಿಯಿಂದ ಡೆಲ್ಲಿಗೆ ಆಡಳಿತ ಆಗಬೇಕು, ಡೆಲ್ಲಿಯಿಂದ ಇಲ್ಲಿಗೆ ಆಡಳಿತ ಅಲ್ಲ. ಇದರಲ್ಲಿ ಖಂಡಿತವಾಗಿ ವಿರೋಧ ಇದೆ. ಯಾವಾಗ ಇದನ್ನು ತಗೊಳ್ತಾರ, ಈ ವಿಷಯ ತಗೊಂಡಾಗ ಆಗ ನನ್ನ ಸಂಪೂರ್ಣ ಬೆಂಬಲ ಇದೆ. ರಾಹುಲ್ ಗಾಂಧಿ ಒಂದು ರೀತಿಯಲ್ಲಿ ನೋಡಿದರೆ ರಾಹುಲ್ ಗಾಂಧಿಯ ಬಗ್ಗೆ ನನಗೆ ಹೇಳಿಕೆ ಅವರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದವನು. ನನಗೆ ರಾಹುಲ್ ಗಾಂಧಿ ವಿರೋಧಿಯಾಗಿ ನಾನು 2 ಕಡೆ ವಿರೋಧಿಯಾಗಿ ಸ್ಪರ್ಧೆ ನನ್ನಿಂದ ಅಲ್ಲ, ನಾನು ಸೋಲಿಕೆಯನ್ನು ಕಾರಣ ಆಗಲಿಲ್ಲ. ಆದರೆ ಒಂದು ಕಡೆಯಲ್ಲಿ ನನ್ನಲ್ಲಿ ಓಪನ್ ಆಗಿ ಎಲ್ಲರೂ ಹೇಳಿದ್ರು ಸ್ಮೃತಿ ಗೆದ್ದರು. ಆದರೆ ರಾಹುಲ್ ಗಾಂಧಿಯ ಕ್ಷೇತ್ರಕ್ಕೆ ಹೋದಾಗ ನನಗೆ ಅನಿಸಿತು ಆ ಕ್ಷೇತ್ರದವರ ಇಂಪ್ಯಾಕ್ಟ್ ಇರಲಿಲ್ಲ ಅಂತ. ಕ್ಷೇತ್ರಕ್ಕೆ ಯಾವುದೇ ವ್ಯಕ್ತಿ ತನ್ನ ಪ್ರಭಾವವನ್ನು ಬೀರಬೇಕು, ಕ್ಷೇತ್ರದಲ್ಲಿ ತನ್ನ ಪ್ರಭಾವವನ್ನು ಬೀರಬೇಕು. ಸೋತಕ್ಕೆ ಹೇಳುವುದಲ್ಲ, ನಾನು ಹೀಗೆ ಒಟ್ಟಿಗೆ ಹೋದಾಗ ಜನ ಸೋಲಿಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು. ಆದರೆ ಒಂದು ಇಂಪ್ಯಾಕ್ಟ್ ಅಂತ ಆಗಿರಲಿಲ್ಲ. ಅವರ ತಂದೆ ರಾಜೀವ್ ಗಾಂಧಿ ಬಗ್ಗೆ ಭಾಳ ಇಂಪ್ಯಾಕ್ಟ್ ಇದೆ, ಇವಾಗ ಹೋದ್ರೂ ಕೂಡ ಇಂಪ್ಯಾಕ್ಟ್ ಇದೆ. ಇವ್ರ ಬಗ್ಗೆ ಇಲ್ಲ. ಗೃಹ ಸಚಿವ ಅರಗ ಜ್ಞಾನೇಂದ್ರ ನನಗೆ ಹೇಗೆ ಅವ್ರದ್ದು ಅಂತ ನನಗೆ ಸ್ವಲ್ಪ ಕಾಂಟ್ರವರ್ಷಿಯಲ್ ಕಾಣ್ತಾರೆ. ಒಂದು ಸ್ಟೇಟ್ಮೆಂಟ್ಗಳು ಆಗೋ ಬದಲು ಒಂದು ಇನ್ನೂ ಸ್ವಲ್ಪ ಅಂದರೆ ಇಂಥ ಕೇಸ್ಗಳಲ್ಲಿ ಸ್ವಲ್ಪ ಮಾತಾಡಲಿಕ್ಕೆ ಮುಂಚೆ ಎಲ್ಲ ತಿಳ್ಕೊಂಡು ಮಾತಾಡಬೇಕಂತ ಹೇಳುವಂಥ ಒಪಿನಿಯನ್ ನಂದು. ಉಸ್ತುವಾರಿ ಸಚಿವ ಸುನೀಲ್ ಕುಮಾರ್ ಹೇಗೆ ಇಲ್ಲಿದ್ದ? ಸುನೀಲ್ ಕುಮಾರ್ ಡ್ಯಾಶಿಂಗ್ ಇದ್ದಾರೆ, ಯುವಕರಿದ್ದಾರೆ, ಸ್ಪೀಡ್ ಇದ್ದಾರೆ. ಅವರಿಗೆ ಇನ್ನು ಮುಂದೆಗೆ ಭವಿಷ್ಯತ್ತಿನಲ್ಲಿ ದೊಡ್ಡ ಸ್ಥಾನಕ್ಕೆ ಇರಬೇಕಂತ ಹಂಬಲ ಇದೆ. ವೀರ ಸಾವರ್ಕರ್ ಇಲ್ಲ, ನಾನು ಕ್ವಾರ್ಟರ್ ವಿಷಯ ನನಗೆ ವೀರ ಸಾವರ್ಕರ್ ಟಿಪ್ಪು ಸುಲ್ತಾನ್ ಇಲ್ಲ. ನಾನು ಎಲ್ಲರನ್ನು ಕೂಡ ಅವರವರ ಏನು ಮಾಡಿದ್ದಾರೆ ಅವರ ಸ್ಥಾನಕ್ಕೆ ಅದಕ್ಕೆ ಮಾತ್ರ ಹೊಂದಿಕೊಂಡು ಅವರ ಬಗ್ಗೆ ಯೋಚನೆ ಮಾಡ್ತೇನೆ ಹೊರತು ಇನ್ನೊಂದಕ್ಕೆ ವಿರೋಧಕ್ಕೆ ಹೇಳುವಂಥ ವಿಷಯ ನಾನು ಚರಿತ್ರೆಯಲ್ಲಿ ನಾನು ಆ ಕಾಲದ ಘಟ್ಟದಲ್ಲಿ ಏನು ನಡೆದಿದೆ ಅದಕ್ಕೆ ಮಾತ್ರ ಯೋಚನೆ ಮಾಡ್ತೇನೆ. ಈ ಕಾಲಘಟ್ಟಕ್ಕೆ ಅದನ್ನು ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಡಾಕ್ಟರ್ UP ಶಿವಾನಂದ್ ಅವರೇ, ಧನ್ಯವಾದಗಳು. 1 ಗಂಟೆಗಳ ಕಾಲ ನಮ್ಮೊಂದಿಗೆ ಇದ್ದು ನಮ್ಮ ವೀಕ್ಷಕರಿಗೆ ನಿಮ್ಮ ಸಿದ್ಧಾಂತ, ಧ್ಯೇಯ, ಉದ್ದೇಶ, ಕೆಲಸಗಳನ್ನೆಲ್ಲ, ಕಾರ್ಯಗಳನ್ನೆಲ್ಲ ಸ್ಪಷ್ಟವಾಗಿ ಜನರ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ರಿ. ಧನ್ಯವಾದಗಳು. ಈ ಬಾರಿ ಇಷ್ಟು. ಮುಂದಿನ ಬಾರಿ ಮತ್ತೊಬ್ಬ ವಿಶೇಷವಾದ ಗಣ್ಯ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಡೇ ಆಗಿರ್ಲಿ, ನೈಟ್ ಆಗಿರ್ಲಿ, ನಿಮ್ ಮನೆ ಯಾವಾಗ್ಲೂ ಬ್ರೈಟ್ ಆಗಿರ್ಲಿ. ಒಶಿಮಾ ಬ್ಯಾಟರೀಸ್ ಅಂಡ್ ಇನ್ವರ್ಟರ್ಸ್, ಗ್ರಾಬ್ ದ ಪವರ್.